ಸಿರಿ ತೋಟಗಾರಿಕಾ ಸಂಘ ಮಂಗಳೂರು ತೋಟಗಾರಿಕೆ ಇಲಾಖೆಯ ಒಂದು ಅಂಗಸಂಸ್ಥೆಯಾಗಿ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲೆ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ, ಶಿವಾಜಿ ಫ್ರೆಂಡ್ ಸರ್ಕಲ್ ತೊಕ್ಕೊಟ್ಟು, ಸ್ವಾಮಿ ಕೊರಗಜ್ಜ ಸೇವಾ ಸಮಿತಿ ತೊಕ್ಕೊಟ್ಟು, ರಿಚಲ್ ಚಾರಿಟೇಬಲ್ ಟ್ರಸ್ಟ್, ರಿಚಲ್ ಸರ್ವಿಸಸ್ ತೊಕ್ಕೊಟ್ಟು ಮಂಗಳೂರು, ಆಟೋ ರಿಕ್ಷಾ ಕಾರು ಆಶ್ರಯದಲ್ಲಿ ನಡೆಯುವಂತಹ ಈ ಕಾರ್ಯಕ್ರಮಕ್ಕೆ ಅಲ್ಲಿರುವಂತಹ ಎಲ್ಲರೂ ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡುತ್ತಾ, ನಮ್ಮ ರೈತರನ್ನು ಕೂಡ ನೆನೆಸುವಂತ ಕೆಲಸ ನೇಗಿಲ ಹೊಲದಲ್ಲೂ ಧರ್ಮ ಎಂಬ ಒಂದು ನಾನುಡಿಯಂತೆ ನಡೆಸಿಕೊಡ್ಲಿಕ್ಕಿದ್ದಾರೆ. ಅನ್ಯ ಗಣಪತಿ ಮನಸಾ ಸ್ವಯಾಮಿ ಮಹಾಗಣಪತಿ ಮನಸಾ ಸ್ಮರಾಮಿ ಮಹಾಗಣಪತಿ ಮನಸಾ ಸ್ಮರಾಮಿ ವಸಿಷ್ಠ ವಾಮದೇವಾದಿ ವಂದಿತ ಮಹಾಗಣಪತಿ ಮನಸಾ ಸ್ಮರಾಮಿ ವಸಿಷ್ಠ ವಾಮದೇವಾದಿ ವಂದಿತ ಮಹಾಗಣಪತಿ. ಅದರ ಅವಕಾಶವನ್ನು ನಾವು ಬಳಸಿಕೊಂಡ್ರೆ ಜೀವನದಲ್ಲಿ ಸಾರ್ಥಕತೆ ಪಡೆಯಲಿಕ್ಕೆ ಸಾಧ್ಯ. ಈ ಒಂದು ನಿಟ್ಟಿನಲ್ಲಿ ಕೂಡ ಇದಕ್ಕೊಂದು ಅವಕಾಶ ಅಂತ ಹೇಳಿ ನಾವು ತಿಳ್ಕೊಂಡು ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿದ್ದಾರೆ. ನಮ್ಮ ಸಿರಿರವರ ನೇತೃತ್ವದಲ್ಲಿ ನಮ್ಮ ಶಿವಾಜಿ ಕ್ಲಬ್ನ ಎಲ್ಲ ಸದಸ್ಯರುಗಳ ಸೇರುವಿಕೆಯಲ್ಲಿ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಸುಂದರ ಅರ್ಥಪೂರ್ಣ ಕಾರ್ಯಕ್ರಮದ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ ಸಿಪ್ರಿಯನ್, ವಂದನೀಯ ಗುರುಗಳಾದಂತಹ ಸಿಪ್ರಿಯನ್ ಪಿಂಟೋರ್. ನಾನು ಯಾವಾಗಲೂ ಹೇಳ್ತೇನೆ, ಒಂದು ಶಾಂತಿಯ ಧಾಮವಾಗಿ ಸಂತ ಸೆಬೆಸ್ಟಿಯನ್ ಚರ್ಚ್, ಹಾಗೆ ಐತಿಹಾಸಿಕ ಕ್ಷೇತ್ರವಾಗಿ ಸೋಮನಾಥೇಶ್ವರ ದೇವಸ್ಥಾನ, ಹಾಗೆ ಇತಿಹಾಸ ಪ್ರಸಿದ್ಧವಾಗಿ ಸೈಯದ್ ಮದನಿ ದರ್ಗಾ ಇರುವಂತಹ ಒಂದು ಸುಂದರ ಪ್ರದೇಶ, ರಾಣಿ ಅಬ್ಬಕ್ಕರ ಶೌರ್ಯ ಭೂಮಿ. ಅದರಿಂದ ಈ ಒಂದು ಎಲ್ಲವನ್ನು ಕೂಡ ಸಮ್ಮಿಳಿತಗೊಂಡಂತ ನಮ್ಮ ಉಳ್ಳಾಲದಲ್ಲಿ ವಿಶೇಷವಾದ ಧರ್ಮ ಸಾಮರಸ್ಯ ಇರ್ಬೋದು ಅಥವಾ ಭಾಷಾ ಸಾಮರಸ್ಯ ಇರ್ಬೋದು, ಎಲ್ಲವನ್ನು ಕೂಡ ಮೈಗೂಡಿಸಿಕೊಂಡು ಬಂದಂತಹ ಉಳ್ಳಾಲದ ಈ ಒಂದು ಪವಿತ್ರ ಮಣ್ಣಿನಲ್ಲಿ ಈ ಒಂದು ಸಂತ ಸೆಬೆಸ್ಟಿಯನ್ ಚರ್ಚಿನ ಧರ್ಮಗುರುಗಳಾದಂತಹ ಸಿಪ್ರಿಯನ್ ಪಿಂಟೋರ್ ಅವರು ಇವತ್ತಿನ ಕಾರ್ಯಕ್ರಮಕ್ಕೆ ಅಧಿಕೃತ ಮುದ್ರೆಯಾಗಿ ಉದ್ಘಾಟನೆ ನೆರವೇರಿಸಲಿಕ್ಕೆ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ ಸಿಪ್ರಿಯನ್ ಪಿಂಟೋರ್ ಅವರನ್ನು. ಅವರಿಗೆ ಉರ್ಬನ್ ಲಾರೆನ್ಸ್ ಡಿಸೋಜರ್ ಅವರು ಶಾಲು ಸಿಪ್ರಿಯನ್ ಪಿಂಟೋರ್ ಅವರು ಇವತ್ತು ಆದಿತ್ಯವಾರ ಚರ್ಚ್ನಲ್ಲಿ ಪ್ರಾರ್ಥನಾ ಕಾರ್ಯಕ್ರಮ ಇದ್ದು ಕೂಡ ನಮ್ಮ ಮೇಲೆ ಪ್ರೀತಿ ಇಟ್ಟು ನಮ್ಮ ಜೊತೆ ಸೇರಿಕೊಂಡಂತ ಒಂದನೇ ಗುರುಗಳಿಗೆ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಸಮಾರಂಭದ ಅಧ್ಯಕ್ಷತೆ ವಹಿಸಬೇಕಾಗಿ ನಾವು ಸಿರಿ ತೋಟಗಾರಿಕಾ ಸಂಘ ಇದರ ದಕ್ಷಿಣ ಕನ್ನಡ ಜಿಲ್ಲೆಯ ಉಪಾಧ್ಯಕ್ಷರಾಗಿರುವಂತಹ ಶ್ರೀಮತಿ ಡಾಕ್ಟರ್ ಭಾರತಿ ನಿರ್ಮಲ್ ಅವರಲ್ಲಿ ವಿನಂತಿ ಮಾಡಿದೆ. ಯಾಕಂದ್ರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಪರಿಣಿತಿಯನ್ನು ಪಡೆದವರು, ಜೊತೆಯಲ್ಲಿ ಸಿರಿ ತೋಟಗಾರಿಕಾ ಸಂಘದ ಮೂಲಕ ಒಂದು ಸಮಾಜದಲ್ಲಿ ಒಂದು ಸಾಮರಸ್ಯ ಸಮಾಜ ಕಟ್ಟುವಂತ ಕೆಲಸವನ್ನು ಕೂಡ ಒಂದು ಗಿಡಗಳ ಮೂಲಕ ಮಾಡಿಕೊಂಡು ಬಂದಿದ್ದಾರೆ ನಮ್ಮ ಭಾರತಿ ನಿರ್ಮಲ್ ಅವರು. ಈ ಸಂದರ್ಭದಲ್ಲಿ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಬೇಕಾಗಿ ಕೇಳ್ಕೊಳ್ತಾ ಅವರಿಗೆ ಮಂಜುಳಾ ಅವರು ಒಂದು ಶಾಲು ಮತ್ತು ಹೂವಿನ ಒಂದು ಬುಕ್ಕೆಯನ್ನು ನೀಡಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡಬೇಕಾಗಿರುತ್ತೆ. ಭಾರತಿ ಡಾಕ್ಟರ್ ಬಾರಿ ಫೇಮಸ್ ನಮ್ಮ ಮುಲ್ಪದ ತುಂಬು ಅಕ್ಷರ ಆಗ್ಲ ಈ ಸಿರಿ ತೋಟಗಾರಿಕಾ ಸಂಘ ತನ್ನ ವೃತ್ತಿಪರತೆಯನ್ನು ಕುರಿತು ಹವ್ಯಾಸವಾಗಲೇ ಈ ಸಂಘದ ಸದಸ್ಯರಾದ ಉಪಾಧ್ಯಕ್ಷರ ಕೆಲಸ ಮಾಡ್ಕೊಂಡು ಅದನ್ನ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಐಕೆ ದೊಡ್ಡಮಣಿ, ನಮ್ಮ ಜಂಟಿ ನಿರ್ದೇಶಕರು ತೋಟಗಾರಿಕಾ ಇಲಾಖೆಯ ಐಕೆ ದೊಡ್ಡಮಣಿ ಒಂದಕ್ಕೆ ಸೇರ್ಕೊಳ್ಳಿಕ್ಕಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈ ಕಾರ್ಯಕ್ರಮದಲ್ಲಿ ನಮ್ಮ ಸ್ವಚ್ಛತಾ ರಾಯಭಾರಿ, ಬೇರೆ ಬೇರೆ ವಿವಿಧ ಕೆಲಸಗಳು ನಾವು ರಾಯಭಾರಿಗಳಂತ ಕೇಳಿದ್ದೇವೆ. ಅದು ಸ್ವಚ್ಛತೆಯಲ್ಲಿ ಒಂದು ರಾಯಭಾರಿ ಅಂತ ಇದ್ರೆ ನಮ್ಮ ಉಳ್ಳಾಲದಲ್ಲಿ ಶೀಲಾ ಶೆಟ್ರು. ಯಾಕಂದ್ರೆ ಆ ಒಂದು ನೆಲೆಯಲ್ಲಿ ಜನಶಿಕ್ಷಣ ಟ್ರಸ್ಟ್ ನ ಮೂಲಕ ನಮ್ಮ ಗ್ರಾಮ, ನಮ್ಮ ಪರಿಸರ ಯಾವಾಗಲೂ ಕೂಡ ಸ್ವಚ್ಛತೆಯಿಂದ ಇರಬೇಕೆಂಬ ಕಾಳಜಿ ಈ ಒಂದು ಹಿಂದಿನ ಪ್ರಾಯದಲ್ಲಿ ಕೂಡ ಮಾಡ್ಕೊಂಡು ಬಂದವರು ನಮ್ಮ ಶೀಲಾ ಶೆಟ್ರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಪ್ರೀತಿಯ ಸ್ವಾಗತ. ಹಲವಾರು ನಮ್ಮ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘವು ಕೂಡ ಜೊತೆಯಾಗಿ ಜೋಡಣೆಯಾಗಿದೆ, ಜೊತೆಯಾಗಿ ಸಹಕಾರ ಕೂಡ ನೀಡಿದೆ. ಈ ನಿಟ್ಟಿನಲ್ಲಿ ಅದರ ಪುಷ್ಪರಾಜ್ ಅವರಿದ್ದಾರೆ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ದಕ್ಷಿಣ ಕನ್ನಡ ಜಿಲ್ಲೆಯ ಅಧ್ಯಕ್ಷರಾಗಿ ಇದ್ದುಕೊಂಡು ಕೂಡ ಆ ಒಂದು ಅವರ ಪತ್ರಕರ್ತದ ಲೇಖನದಲ್ಲಿ ಕೂಡ ಕೃಷಿ ಸಂಬಂಧಿಸಿದ ವಿಷಯಗಳನ್ನು ಕೂಡ ಅವರು ಯಾವ ಲೇಖನವನ್ನು ಮಾಡ್ತಾ ಬಂದವರು ಪುಷ್ಪರಾಜ್ರವರು, ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರಿಗೆ ಆತ್ಮೀಯ ಸ್ವಾಗತ. ರುಕ್ಮಯ ಸಿರಿ ತೋಟಗಾರಿಕಾ ಸಂಘ ಇವರು ಅವರಿಗೆ ಶಾಲು ಮತ್ತು ಹೂವಿನ ಕುಂಡವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ ಮಾಡ್ತದೆ. ಸುಂದರವಾದ ಹೂವಿನ ಕುಂಡ, ಯಾಕಂದ್ರೆ ಹೇಗೆ ಹೂ ಅರಳುತ್ತದೆ ಆ ರೀತಿಯಾಗಿ ನಮ್ಮ ಬದುಕು ಕೂಡ ಸುಂದರವಾಗಿ ಅರಳಬೇಕೆಂಬ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮದ ಅರ್ಥಪೂರ್ಣ ಸ್ವಾಗತದ ವಿಷಯ. ಈ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಯತೀಶ್ ತುಕ್ರಾಮ್ ನಮ್ಮ ಜೊತೆ ಇದ್ದಾರೆ. ಯುವ
ತೇಜಸ್ಸು ಉಳ್ಳಂತ ವ್ಯಕ್ತಿ ಯತೀಶ್ ಅವರು. ಫುಡ್ ಚೈನ್ ಕ್ಯಾಂಪೇನ್ ಇದರ ಸ್ಥಾಪಕರು. ಅದರಿಂದ ಯುವ ಮನಸ್ಸು ಕೂಡ ನಮ್ಮ ಜೊತೆ ಸೇರ್ಕೊಂಡ್ರಿ. ಅವರಿಗೆ ರೋಹನ್ ಕಪೋಟ್ ಅವರಿಗೂ ಈ ಒಂದು ಶಿವಾಜಿ ಫ್ರೆಂಡ್ ಸರ್ಕಲ್ ಪ್ರಧಾನ ಕಾರ್ಯದರ್ಶಿ ಇವರು ಶಾಲು ಮತ್ತು ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಯತೀಶ್ ತುಕಾರಾಮ್ ಅವರಿಗೆ ನಮ್ಮ ಶಿವಾಜಿ ಫ್ರೆಂಡ್ಸ್ ಕ್ಲಬ್ ಎಂಬ ನಾಮಾಂಕಿತವಾದಂಥ ಒಂದು ಈ ಭಾಗದ ಒಂದು ಹಿರಿಯ ಸಂಸ್ಥೆ, ಕಬಡ್ಡಿ ಕ್ಷೇತ್ರದಲ್ಲಿ ಒಂದು ರಾಜ್ಯ ಮಟ್ಟಕ್ಕೆ ರಾಷ್ಟ್ರ ಮಟ್ಟಕ್ಕೆ ಹಲವಾರು ಪ್ರತಿಭೆಗಳನ್ನು ನೀಡಿದಂಥ ಒಂದು ಸಂಸ್ಥೆ. ಇದರಲ್ಲಿ ವಿಶೇಷತೆ ಅಂದ್ರೆ ಒಬ್ಬೊಬ್ಬರು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲರೂ ಕೂಡ ಸದಸ್ಯರಾಗಿದ್ದಾರೆ. ಎಲ್ಲರೂ ಕೂಡ ಪದಾಧಿಕಾರಿ ಕೂಡ ಆಗ್ತಾ ಇದ್ದಾರೆ. ಅದಕ್ಕೆ ಒಂದು ಈ ವರ್ಷದ ಅಧ್ಯಕ್ಷರು ಯಾರನ್ನು ಕೇಳಿದ್ರೆ UH ಅಲ್ತಾಫ್ ಅವರು ಶಿವಾಜಿ ಫ್ರೆಂಡ್ಸ್ ಇಂದು ಅಧ್ಯಕ್ಷರಾಗಿ ಒಂದು ರಾಜ್ಯೋತ್ಸವ, ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಕಳೆದ 2025ನೇ ಸಾಲಿನಲ್ಲಿ ಕೂಡ ಈ ಒಂದು ಸಂಸ್ಥೆಗೆ ಸಿಕ್ಕಿದೆ. ಇದಕ್ಕೆ ಅದರ ಅಧ್ಯಕ್ಷರಾಗಿರುವಂತಹ UH ಅಲ್ತಾಫ್ ಅವರಿಗೆ ಆತ್ಮೀಯ ಸ್ವಾಗತ. ಹರಿಶ್ಚಂದ್ರ ಅಡ್ಕ, ಕೋಶಾಧಿಕಾರಿ, ಸಿರಿ ತೋಟಗಾರಿಕಾ ಸಂಘ, ಇವರು ಅವರಿಗೆ ಶಾಲು ಮತ್ತು ಹೂಗುಚ್ಛದ ಗೌರವವನ್ನು ಸಲ್ಲಿಸಬೇಕಾಗಿ ವಿನಂತಿ. ಸನ್ಮಾನ್ಯ UH ಅಲ್ತಾಫ್ ಅವರಿಗೆ. ಅದೇ ರೀತಿ ಪ್ರದೀಪ್ ಡಿಸೋಜರ್ ಅವರಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಇಲಾಖೆ ಅಂದ್ರೆ ಆದಿತ್ಯವಾರದ ಮತ್ತೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಪ್ರದೀಪ್ ಡಿಸೋಜರ್ ಅವರು ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಅದರ ಹಿರಿಯ ತೋಟಗಾರಿಕಾ ನಿರ್ದೇಶಕರಾದಂತಹ ಪ್ರವೀಣ್ ಕೇರ್ ಅವರು ನಮ್ಮ ಜೊತೆ ಈ ವೇದಿಕೆಯಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸನ್ಮಾನ್ಯ ಸದಾನಂದ ಮತ್ಕೆರೆ ಅವರು ಒಂದು ಶಾಲು ಮತ್ತು ಹೂಗುಚ್ಛದ ಗೌರವವನ್ನು ಸಲ್ಲಿಸಬೇಕಾಗಿ ವಿನಂತಿ. ಶಿವಾಜಿ ಫ್ರೆಂಡ್ಸ್ ಸರ್ಕಲ್ನ ಗೌರವ ಅಧ್ಯಕ್ಷರು ಪ್ರವೀಣ್ ಕೆ ಇವರಿಗೆ, ಹಿರಿಯ ತೋಟಗಾರಿಕಾ ನಿರ್ದೇಶಕರು. ಆರೋಗ್ಯಪೂರ್ಣ ಜೀವನ ಆಗಲಿಕ್ಕೆ ಸಾಧ್ಯ ಎಂಬುದಕ್ಕೆ ಉದಾಹರಣೆ ನಮ್ಮ ಸಿರಿಲ್ ರಾಬರ್ಟ್ ಡಿಸೋಜರ್ ಅವರು. ಅವರು ಎಲ್ಲರನ್ನು ಕೂಡ ಸಂಪರ್ಕ ಮಾಡಿಕೊಂಡು ಎಲ್ಲರನ್ನು ಕೂಡ ಸಂಘಟನೆ ಮಾಡಿಕೊಂಡು ಈ ರೀತಿಯ ಕಾರ್ಯಕ್ರಮ ನಮ್ಮ ಊರಿನಲ್ಲಿ ನಡೆಯಬೇಕೆಂಬ ಒಂದು ಕುತೂಹಲ, ಹಂಬಲ, ಹುಮ್ಮಸ್ಸು ಇದ್ದಿದ್ರಿಂದ ಇವತ್ತು ಯಶಸ್ವಿಯಾಗಿ ನಡೆಯಲಿಕ್ಕೆ ಸಾಧ್ಯ. ಯಾಕಂದ್ರೆ ಇಲ್ಲಿ ಇದರಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಇಲ್ಲ, ಕೇವಲ ಒಂದು ಮಾರ್ಗದರ್ಶನದ ಕಾರ್ಯಕ್ರಮ, ಸಲಹೆ ರೂಪದ ಕಾರ್ಯಕ್ರಮ. ಇಷ್ಟು ಸಂಖ್ಯೆಯಲ್ಲಿ ಸೇರಿರುವುದೇ ಒಂದು ವಿಶೇಷವಾದ ಕಾರ್ಯಕ್ರಮ ಅಲ್ಲ ಗುರುಗಳೇ? ಯಾಕಂದ್ರೆ ಸಾಂಸ್ಕೃತಿಕ ನೃತ್ಯ ಇದ್ರೆ ಎಲ್ಲರೂ ಸೇರ್ತಾರೆ. ಅದು ಒಂದು ನಮ್ಮ ಉಪಯೋಗ, ಬದುಕಿಗೆ ಉಪಯೋಗವಂತ ಕಾರ್ಯಕ್ರಮದಲ್ಲಿ ಇಷ್ಟು ಜನ ಒಂದು ಆಸಕ್ತಿಯಿಂದ ಪಾಲ್ಗೊಳ್ಳಿಕ್ಕೆ ಕಾರಣವೇ ನಮ್ಮ ಸಿರಿಲ್ ರಾಬರ್ಟ್ ಡಿಸೋಜರ್ ಅವರು. ರಿಚಲ್ ಚಾರಿಟೇಬಲ್ ಟ್ರಸ್ಟ್ ಮತ್ತು ರಿಚಲ್ ಸರ್ವಿಸಸ್ ಸಪೋರ್ಟ್ನ ಮೂಲಕ ಸಾಮಾಜಿಕ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ. ಒಂದು ತೋಟಗಾರಿಕಾ ಇಲಾಖೆಯಲ್ಲಿ ತನ್ನ ಕರ್ತವ್ಯವನ್ನು ನಿರ್ವಹಿಸಿ ನಿವೃತ್ತಿಯನ್ನು ಕೂಡ ಹೊಂದಿದವರು. ಅವರು ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅನಂತ ರಾಮ್ ಭಟ್ ಅವರು ಅವರಿಗೆ ಶಾಲು ಮತ್ತು ಹೂಗುಚ್ಛದ ಅವರಿಗೆ ಶಾಲು ಗೌರವವನ್ನು ಸಲ್ಲಿಸ್ತಾ ಇದೀಗ ಬಂದಿರುವಂತ ವೇದಿಕೆಯ ಮುಂಭಾಗದಲ್ಲಿ ಕೂಡ ಹಲವಾರು ವೈಯಕ್ತಿಕವಾಗಿ ನಾನು ಯಾರ ಹೆಸರನ್ನು ಮತ್ತೆ ಉಲ್ಲೇಖ ಮಾಡಲಿಕ್ಕಿದ್ದೇವೆ. ಎಲ್ಲರದ್ದು ಏಕೆಂದರೆ ವಂದನೆಯ ಪಾದರಿಗಳು ಅವರಿಗೆ ಮುಂದಕ್ಕೆ ಕಾರ್ಯಕ್ರಮ ಇರುವುದರಿಂದ ಈ ಕಾರ್ಯಕ್ರಮ ಅವರ ದಿವ್ಯ ಹಸ್ತದಲ್ಲಿ ಈ ಒಂದು ಕಾರ್ಯಕ್ರಮ ಅಧಿಕೃತವಾಗಿ ಉದ್ಘಾಟನೆ ನಡೆಯಬೇಕೆಂಬ ನಿಟ್ಟಿನಲ್ಲಿ ರಮೇಶ್, ಸಹ್ಯಾದ್ರಿಯ ರಮೇಶ್ ಮತ್ತೆ ಪ್ರಮೋದ್ ನರ್ಸರಿಯ ಅವರೆಲ್ಲ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದ ಅಧಿಕೃತ ಉದ್ಘಾಟನೆ ಹೇಗೆ ಅಂತ ಕೇಳಿದ್ರೆ ಬೀಜವನ್ನು ಹಾಕುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಆರಂಭ ಚಾಲನೆ ನೀಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಒಂದು ಅಪೂರ್ವವಾದಂತಹ ಮುಂದಕ್ಕೆ ಮೊಳಕೆ ಬಂದದನ್ನು ಮತ್ತೆ ನೆಲಕ್ಕೆ ಹಾಕಬಹುದು. ಒಂದು 8-9 ದಿವಸದಲ್ಲಿ ಮೊಳಕೆ ಬರ್ತದೆ. ಅದರ ಬಳಿಕ ಅದನ್ನು ಮಣ್ಣಿಗೆ ಹಾಕಿ ಒಂದು ಬೆಳೆಸಬಹುದು. ಈ ರೀತಿಯಾಗಿ ಅದನ್ನು ಪೋಷಕಾಂಶ ಎಲ್ಲ ಇರುವಂತ ಒಂದು ತಟ್ಟೆಯಲ್ಲಿ ಹಾಕಿ ಈ ಒಂದು ಮೊಳಕೆ ಬರುವಂತ
ಬೀಜವನ್ನು ಹಾಕುವಂತ ವಿಶೇಷವಾದ ಉದ್ಘಾಟನೆ ವಂದನೀಯ ಫಾದರ್ ನಮ್ಮಿಂದ ನಡೆದಿದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಬಿಡುವಿಲ್ಲದ ಕಾರ್ಯಕ್ರಮದ ಚರ್ಚ್ನಲ್ಲಿ ನಡೆಯುವಂತ ಬಿಡುವಿಲ್ಲದ ಕಾರ್ಯಕ್ರಮದ ತರಕಾರಿ ಬೀಜ ಮತ್ತು ಸಸಿ ವಿತರಣೆ ಕಾರ್ಯಕ್ರಮ ಇದರ ಅಧ್ಯಕ್ಷರಾಗಿರುವಂಥ ನಮ್ಮ ಪ್ರೀತಿಪೂರ್ವಕರಾಗಿರುವ ಡಾಕ್ಟರ್ ಭಾರತಿಯವರೇ, ಎಲ್ಲ ಗಣ್ಯರೇ, ಹಾಗೆಲ್ಲ ಇಲ್ಲಿಯವರು ನೀವೆಲ್ಲ ಸಿ ಯು ಎಜುಕೇಟೆಡ್ ಪೀಪಲ್. ಹಾಗಾಗಿ ನೋಡುವಾಗಲೇ ಭಾಳ ಖುಷಿ ಆಗ್ತಿದೆ. ಒಂದು ಅತ್ಯುತ್ತಮ ಕಾರ್ಯಕ್ರಮ, ಅದರಲ್ಲೂ ಭಾಳ ಕ್ರಿಯೇಟಿವಿಟಿ ಯೂಸ್ ಮಾಡಿದ್ದಾರೆ ನೋಡಿ. ಹೆಚ್ಚಾಗಿ ನಾವು ಉದ್ಘಾಟನೆ ಮಾಡುವಾಗ ಈ ರೀತಿ ಮಾಡೋದಿಲ್ಲ. ಇಟ್ಸ್ ರಿಯಲಿ ಕ್ರಿಯೇಟಿವ್. ಯಾರು ಈ ಕ್ರಿಯೇಟಿವಿಟಿ ಇಟ್ಟುಕೊಂಡು ಈ ಒಂದು ಉದ್ಘಾಟನೆ ಮಾಡಲಿಕ್ಕೆ ಎಲ್ಲ ಸಹಕಾರಿ ಮಾಡಿದ್ದಾರೆ ಅಂತ ಚಪ್ಪಳೆ ಬರಬೇಕು. ನಾವು ಕ್ರಿಯೇಟಿವ್ ವೇಸ್ ಥಿಂಕ್ ಮಾಡ್ತಾ ಇರಬೇಕು. ಸೊ ಐ ಆಮ್ ರಿಯಲಿ ಪ್ರೌಡ್ ಆಫ್ ಇಟ್. ಮತ್ತು ನಮ್ಮ ಸೆಲ್ವ ಮಾಡಿದ್ದಾರಲ್ಲ, ಅವರು ಹಿಂದೆ ಬಿದ್ದರೆ ಮತ್ತೆ ಆಟ ಮಾಡಿ ಅವ್ರು ಬಿಡೋದೇ ಇಲ್ಲ. ನನಗೆ ಆ್ಯಕ್ಚುಲಿ 11 ಗಂಟೆಗೆ ನಾವು ಟೈಮ್ 1 ನಿಮಿಷ ಅರ್ಧ ನಿಮಿಷ ಮುಂಚೆ ಬಿಟ್ಟು ಲೇಟ್ ಮಾಡೋದಿಲ್ಲ ಪೂಜೆ. 11 ಗಂಟೆಗೆ ಈಗ ನನಗೆ ಪೂಜೆ ಮಾಡಲಿಕ್ಕೆ ಇದೆ. ಆದ್ದರಿಂದ ಎರಡೇ ವಾಕ್ಯಗಳು ನಾನು ಹೇಳಿದಾಗೆ ಐ ರಿಯಲಿ ಕಂಗ್ರ್ಯಾಚುಲೇಟ್ ಯು ಫಾರ್ ದ ಕ್ರಿಯೇಟಿವಿಟಿ ಫಾರ್ ದಿಸ್ ಪ್ರೋಗ್ರಾಮ್. ಸೆಕೆಂಡ್ಲಿ, ಈ ತೋಟಗಾರಿಕೆ ನಮಗೆ ಚಿಕ್ಕಂದ್ರು ಭಾಳ ಅಭಿರುಚಿ ತೋಟಗಾರಿಕೆಯಲ್ಲಿ. ನಾನು ಹೋದ ಎಲ್ಲ ಚರ್ಚ್ಗಳಲ್ಲಿ ಚಂದ ಮಾಡಿ ಹೂತೋಟ ಮಾಡಿದ್ದೇನೆ. ಎಷ್ಟೋ ಜನರು ಬರ್ತಾರೆ ನೋಡಿ, ತುಂಬ ಖುಷಿ ಅವರಿಗೆ. ಸೊ ಈಗ ಈ ಕಂಪ್ಯೂಟರ್ ಯುಗದಲ್ಲಿ ಉಂಟಲ್ಲ, ಈಗಿನ ಜನರಿಗೆ ಅದು ಆಸಕ್ತಿ ಇಲ್ಲ. ಸತ್ಯ ಹೇಳ್ತೇನೆ ನಿಮಗೆ, ನಾನು ಇಲ್ಲಿ ಬಂದ ಕೂಡಲೇ ನಮ್ಮ ಎದುರಿನ ಕಾಂಪೌಂಡ್ ವಾಲ್ ಎಲ್ಲ ಬಿದ್ದು ಬಿಟ್ಟಿದ್ದದು, ಅಲ್ಲಿ ತಲೆ ಇರಲಿಲ್ಲ. ಅದನ್ನು ಚಂದ ಮಾಡಿ ಕಟ್ಟಿ ಅದರಲ್ಲಿ ಎಷ್ಟು ಸಾಧ್ಯ ಉಂಟು ಅಷ್ಟು ಗಿಡಗಳನ್ನು ನೆಟ್ಟುಕೊಂಡು ಪ್ರತಿ ದಿವಸ ನೀರು ಬಿಡುವ ವ್ಯಕ್ತಿ ನಾನು. ಇವತ್ತು ನೋಡಿ 4:45 ನಾನು ವಾಕಿಂಗ್ಗೆ ಹೊರಗೆ, ನಾನು ಪ್ರತಿ ದಿವಸ 4:45 5:45 ವಾಕಿಂಗ್. ಆ ಸಮಯದಲ್ಲಿ ಅದರಲ್ಲಿ 3 ಭಾಗ ಉಂಟು. ಆ 3 ಭಾಗದಕ್ಕೆ ಇದು ಗೇಟ್ ವಾಲ್ಸ್ ಇದೆ. ಹಾಗಾಗಿ ನಾನು 15 ನಿಮಿಷ ಪ್ರತಿ ದಿವಸ ನಾನೇ ಅದನ್ನು ಮಾಡೋದು. ನಿನ್ನೆ ಬೆಳಿಗ್ಗೆ ನಾನು ಇರಲಿಲ್ಲ, ಹಾಗಾಗಿ ಇವತ್ತು ಜಾಸ್ತಿ ಕಾಳಜಿ ನನಗೆ. ಇವತ್ತು 20 ನಿಮಿಷ ಬಿಟ್ಟು ಬಂದಿದ್ದೇನೆ. ಒಂದು ದಿವಸ ನೀರು ಬಿಟ್ಟರೆ ನನಗೆ ಬೇಸರ ಆಗ್ತದೆ. ಹಾಗಾಗಿ ನನಗೆ ತುಂಬ ಖುಷಿ. ನಾನು ಈ ಕಾರ್ಯಕ್ರಮಕ್ಕೆ ಬರುವುದಲ್ಲಿ ಇರಲಿಲ್ಲ. ಇವರು ತುಂಬ ನನಗೆ ಅಷ್ಟೊಂದು ಪ್ರೆಷರ್ ಹಾಕಿದ್ರಿಂದ ಈ ನಡುವಿನಲ್ಲಿ 10 ಗಂಟೆ ಪೂಜೆ ಇತ್ತು, ಈಗ 11 ಗಂಟೆ ಪೂಜೆ ಉಂಟು, ಬಂದಿದ್ದೇನೆ. ಅದು ಬಂದು ನನಗೆ ಖುಷಿ ಆಯಿತು, ಸಂತೋಷ ಆಯಿತು, ಸಾರ್ಥಕ ಅಂತ ಆಯಿತು. ಯಾಕೆಂದರೆ ನಾವೆಲ್ಲ ಈಗೆಲ್ಲ ಟ್ಯಾರಿಸ್ ಕೃಷಿ ಮತ್ತು ಹೂತೋಟ ಎಲ್ಲ ಮಾಡಬೇಕು. ಅದರಲ್ಲಿ ತುಂಬ ಹೆಚ್ಚಾಗಿ ರಿಟೈರ್ಡ್ ಅಂತ ಹೇಳ್ತೀವಿ, ಅವರಿಗೆಲ್ಲ ಕೆಲಸದಿಂದ ಅವಕಾಶ, ಮನಃಶಾಂತಿ, ಸಂತೋಷ, ಮತ್ತು 10 ಜನ ನೋಡುವಾಗ ಎಷ್ಟು ಖುಷಿ ಆಗ್ತದೆ. ಒನ್ ಥಿಂಗ್ ಐ ಟೆಲ್ ಯು, ಐ ಹ್ಯಾವ್ ಟ್ರಾವೆಲ್ಡ್ ಮೆನಿ ಇಂಡಿಯನ್ ಕಂಟ್ರೀಸ್ ಆ್ಯಂಡ್ ಔಟ್ಸೈಡ್ ಕಂಟ್ರೀಸ್. ನಾನು ತುಂಬ ಕಂಟ್ರಿ ಹೋಗಿದ್ದೇನೆ. ಯಾವಾಗಲೂ ಒಂದು ಗಾರ್ಡನ್ ನೋಡಲಿಕ್ಕೆ ಅವಕಾಶ ಸಿಕ್ಕಿದ್ರೆ ನಾನು ಓಡಿ ಹೋಗುವ. ಯಾಕೆಂದರೆ ಅದೊಂದು ವಿವಿಧ ಥರದ ಹೂಗಳನ್ನು ಮತ್ತು ಈ ವೆಜಿಟೇರಿಯನ್ ಇದನ್ನು ನೋಡುವಾಗ ಉಂಟಲ್ಲ, ಒಂಥರದ ಖುಷಿ, ಒಂಥರದ ತೃಪ್ತಿ, ಒಂದು ಸಂತೋಷ. ಹಾಗಾಗಿ ತಾವೆಲ್ಲರೂ ಸಣ್ಣದಾದರೂ ಒಂದು ತೋಟವನ್ನು ಮಾಡಲೇಬೇಕು, ಮಾಡ್ತೀನಿ ಅಂತ ಭಾವಿಸ್ತೇನೆ ನಾನು. ಒಂದು ವೇಳೆ ಯಾರಾದರೂ ಜಾಗ ಇಲ್ಲ ಹಾಗಂತ ಇದ್ದರೆ, ಈಗ ಟೆರೆಸ್ ಕೃಷಿ ಕೆಲವು ಮನೆ ನಾನು ನೋಡಿದ್ದೇನೆ. ಇದು ಏನೋ ನಮ್ಮದು ಗುಲಾಬಿ ಅಲ್ಲ, ಇನ್ನೊಂದು ಮಲ್ಲಿಗೆ ಜಾಸ್ಮಿನ್ ಕೃಷಿ ಕೆಲವು ಎಲ್ಲ ಇದರಲ್ಲಿ ಟ್ಯಾರಿಸ್ಗಳೆಲ್ಲ ಮಾಡ್ತಾರೆ. ವೆಜಿಟೇಬಲ್ಸ್ ಮಾಡ್ತಾರೆ ಈಗೆಲ್ಲ. ಮತ್ತೆ ಕುಂಡ ಇಟ್ಟುಕೊಂಡು ಬೆಂಡೆ ಗಿಡ್ಡೆ ಎಲ್ಲ ಮಾಡ್ತಾರೆ, ಹೌದಲ್ವಾ? ಅದು ನೋಡ್ಲಿಕ್ಕೆ ಎಷ್ಟು ಖುಷಿ, ಎಷ್ಟು ಚಂದ. ಅದರಿಂದ ಇದು ಇನ್ನು ಬೆಳೆಯಲಿ, ಇದು ಸಾರ್ಥಕ ಆಗಲಿ. ಇವತ್ತು ನೀವು ಮಾಡಿ ತುಂಬ ಖುಷಿ ಆಯಿತು. ಅದನ್ನು ನನಗೆ ಒಂದು ಅವಕಾಶ ಸಿಕ್ಕಿತ್ತಲ್ಲ ಒಂದು ನಿಮ್ಮನ್ನು ನೋಡಲಿಕ್ಕೆ ಹಾಗೂ ಇಂಥ ಒಂದು ಕಾರ್ಯಕ್ರಮ ಆಗುವಂತ ತುಂಬ ಖುಷಿ ಪಟ್ಟು ಸಂತೋಷಪಟ್ಟು ಸರ್, ನಿಮಗೂ ಅವಕಾಶ ಬೇಗ ನನಗೆ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ ಅರ್ಪಿಸ್ತಾ ನನ್ನ 6 ತಿಂಗಳಲ್ಲಿ ಆ ಒಂದು ಬೆಳೆ ಬರ್ತದೆ. ಅದರಿಂದ ಕೈವಾನ್ ರೆಡ್ಲೇರಿ ನಾವು ಚಾಲನೆಯನ್ನು ಒಂದು ಫಲಾನುಭವಿಗೆ ನೀಡುವುದರ ಮೂಲಕ ಚಾಲನೆ ನೀಡಿದ್ದೇವೆ. ಈ ದಿನ ನಾವು ಈಗಾಗಲೇ ಪ್ರವೀಣ್ ಅವರು ಹೇಳಿದ್ರು, ನಾನು ಪುನಃ ನಮ್ಮ ಯಾರೆಲ್ಲ ಈ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅವರು ಎಲ್ಲ ಇಲ್ಲಿ ಹಾಜರಿದ್ದಾರೆ. ಇದರಲ್ಲಿ ನಾವು ಈಗ ನಮ್ಮಲ್ಲಿ ಈಗ ತಾನೇ ಮಾನ್ಯ ಶ್ರೀ ಐವನ್ ಡಿಸೋಜ್ ಅವರು ಫೋನ್ ಮಾಡಿ ಹೇಳಿದರು, ಅವರಿಗೆ ಅರ್ಜೆಂಟ್ ಕೇರಳಕ್ಕೆ ಪ್ರವಾಸ ಹೋಗುವುದರಿಂದ ಅವರು ಅಲ್ಲಿಂದ ಫೋನ್ ಮಾಡಿದರು. ಆ ಜಾಗವನ್ನು ನಮ್ಮ ದಿನೇಶ್ ಇವರು ನಮ್ಮ ಕಾರ್ಯನಿರ್ವಹಣಾಧಿಕಾರಿ ಆಟೋ ರಿಕ್ಷಾ ಚಾಲಕರ ಮತ್ತು ಕಾರು ಚಾಲಕರ ಸಂಘದ ಕಾರ್ಯದರ್ಶಿ ಅವರು ಬಂದು ಅವರ ಈ ಸ್ವೀಕರಿಸಬೇಕಾಗಿ ನಾನು ಕೇಳ್ಕೊಳ್ತೀನಿ. ಪ್ರಥಮವಾಗಿ ದಿನೇಶ್ ಅವರು ಐವನ್ ಸರ್ ಅವರು ಪ್ರವಾಸದಲ್ಲಿದ್ದಾರೆ. ಅದೇ ರೀತಿ ನಮ್ಮ ಇವರು ಕೂಡ
ಮಾನ್ಯ ನಮ್ಮ ಸಭಾಧ್ಯಕ್ಷರು UT ಖಾದರ್ ಅವರು ಬರಬೇಕಿತ್ತು, ಹೇಳಿದ್ದಾರೆ ತಡವಾದರೂ ಬರ್ತೇನೆ ಅಂತ. ಅವರು ನಮ್ಮ ಇದಕ್ಕೆ ಪ್ರವಾಸಕ್ಕೆ ಹೋಗಿದ್ದಾರೆ ವೇಣೂರಿಗೆ. ವೇಣೂರು ಅಂದರೆ ಮಸ್ತಾಭಿಷೇಕದ ಇವತ್ತು ಬಹುದೊಡ್ಡ ಸಭೆ ನಡೀತಿದೆ, ಆ ಸಭೆಗೆ ಹಾಜರಾಗಿ ತಿಳಿಸಿರ್ತಾರೆ. ಈಗ ನಾನು ಪ್ರಾಸ್ತಾವಿಕ ಭಾಷಣದಲ್ಲಿ ಹೇಳೋದೇನೆಂದರೆ, ಇದೊಂದು ನನ್ನ ಕನಸು. ಅಂದರೆ ಏನೋ ಒಂದು ನಾವು ಇಲಾಖೆಯಲ್ಲಿ 40 ವರ್ಷ 6 ತಿಂಗಳ ಸೇವೆ ಸಲ್ಲಿಸ್ತೇನೆ. ಅಲ್ಲಿ ಎಷ್ಟೋ ಜನರ ಕಷ್ಟ ಕಾರ್ಪಣ್ಯಗಳನ್ನು ನಾನು ನೋಡಿದ್ದೇನೆ, ಕಂಡಿದ್ದೇನೆ. ಅಲ್ಲಿಂದ ಏನಾದರೂ ನಮ್ಮಿಂದ ಏನಾದರೂ ಸಾಧ್ಯ ಆಗಬೇಕಂತ ಹೇಳುವಾಗ ನಾನು ನಿವೃತ್ತ ಗಾಂಚಿನಲ್ಲಿ ನನ್ನ ಸಿರಿ ತೋಟಗಾರಿಕಾ ಸಂಘದ ಒಂದು ನಿರ್ದೇಶಕನಾಗುವ ಭಾಗ್ಯ ನನಗೆ ಇತ್ತೀಚೆಗೆ ಒಂದಾದ್ರು. ಎರಡನೇದು, ನನಗೆ ಈ ಗಿಡ ಇದರ ಬಗ್ಗೆ ನಾನು ಕಳೆದ ನನ್ನ ಸರ್ವಿಸಲ್ಲಿ ನಾನು 30 ವರ್ಷ ಪೂರ್ತಿಗೊಳಿಸಿದ ಸಂದರ್ಭದಲ್ಲಿ ನಮ್ಮ ಸೀನಿಯರ್ ಸಿಸ್ಟರ್ ಬಂದಿದ್ದರು ನಮ್ಮ ಸಂತ ಸೆಬಾಸ್ಟಿಯನ್ ಪ್ರೌಢಶಾಲೆಗೆ, ಮತ್ತು ಹೈಸ್ಕೂಲ್, ಪ್ರೌಢಶಾಲೆ, ಕಾಲೇಜು ಮತ್ತು ಪ್ರೈಮರಿ ಮಕ್ಕಳಿಗೆ ಸಾಧಾರಣ 3000 ಗಿಡಗಳನ್ನು, ಅದು ಆ ಮಳೆಗಾಲ ಅವರು ಬಂದು ಅಲ್ಲಿ ಸಸಿ ತಂದು ನಾನು ಉಲ್ಲೇಖ ಮಾಡ್ತೇನೆ. ಯಾಕಂತ ಹೇಳಿದರೆ ಈ ತೋಟಗಾರಿಕೆ ಮತ್ತು ನಮ್ಮ ಯೂನಿವರ್ಸಿಟಿಗೆ ಒಂದು ಸಂಬಂಧ ಉಂಟು. ಯಾಕಂತ ಹೇಳಿದರೆ ಅವರು ಸ್ವಚ್ಛತೆ ರಾಯಭಾರಿಗೆ ಅವರು ರಾತ್ರಿ ಆಗಲು ಅವರ ಕನಸು, ಅದು ನಮ್ಮ ಕೃಷ್ಣಮೂಲಿಯವರು ಕೂಡ ಇದ್ದಾರೆ ಸಾಥ್. ಇದೊಂದು ಕನಸಾಗಿತ್ತು. ಇದನ್ನು ನಾನು ಸೇರಿಸಿಕೊಂಡು ಈ ಕಾರ್ಯಕ್ರಮದಲ್ಲಿ ಅವರದ್ದು ಈಗ ನಮಗೆ ಇನ್ನು ಬರುವ ಮುಂದಿನ ದಿನಗಳಲ್ಲಿ ತ್ಯಾಜ್ಯ ವಸ್ತುಗಳಿಂದ ಆಗುವ ಏನು ತೊಂದರೆ, ಪ್ಲಾಸ್ಟಿಕ್ನಿಂದ ಆಗುವ ಏನು, ಪ್ಲಾಸ್ಟಿಕ್ನ ಬಗ್ಗೆ ನಮಗೆ ಮಾಹಿತಿ ನೀಡಲಿಕ್ಕಿದ್ದಾರೆ ನಮ್ಮ ಯೂನಿವರ್ಸಿಟಿ ಹಾಗೂ ಕೃಷ್ಣಮೂಲಿಯವರು. ಹಾಗೂ ನಮ್ಮ ಈ ದಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಪತ್ರಕರ್ತ ಸಂಘದ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಪುಷ್ಪರಾಜ್ ಅವರು ಬಂದರು. ಅವರು ಭಾರಿ ಸಸ್ಯ ಪ್ರೇಮಿ. ನಾನು ನಿಜವಾಗಿ ನಾನು ಸಮಾಜಕರ್ತ ಅಂತ ಗುರುತಿಸಿದವರೇ ನನ್ನನ್ನು ಪತ್ರಕರ್ತರು. ನಾನು ಸಮಾಜಕರ್ತನ ಸೇವಕ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡುದಿಲ್ಲ. ಆದರೂ ನನ್ನನ್ನು ಗುರುತಿಸಿ ತಿಂಗಳ ಬೆಳಕು ಇನ್ನಂತೆಲ್ಲ ಕಾರ್ಯಕ್ರಮಗಳನ್ನು ಗುರುತಿಸಿದ್ದಾರೆ. ಅವರಿಗೆ ನಾನು ಈ ವೇದಿಕೆಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಮತ್ತೆ ನಮ್ಮ ಉಳ್ಳಾಲ ತಾಲೂಕು ಸಂಘದ ಅಧ್ಯಕ್ಷರು ಶಶಿಧರ್ ಪ್ರಿಯತ್ಬಲ್ ಬರಬೇಕಿತ್ತು ಈ ದಿನ. ಅವರು ಏನೋ ಒಂದು ಸ್ವಲ್ಪ ತುರ್ತು ಕೆಲಸದಿಂದ ಹೇಗಾಗಲೂ ಸೇರಿಕೊಳ್ಳಿದ್ದಾರೆ ನಮ್ಮೊಂದಿಗೆ. ಅದೇ ರೀತಿ ನಮ್ಮ ಪ್ರವೀಣ್ ಸರ್ ಬಗ್ಗೆ ಹೇಳಬೇಕು. ಪ್ರವೀಣ್ ಸರ್ ಭಾರಿ ದೊಡ್ಡ ಒಂದು ನಮ್ಮ ಕೃಷಿ ಇದರಲ್ಲಿ ಸಂಶೋಧನೆ ಮಾಡಿ ವಿದ್ಯಾಭ್ಯಾಸದಲ್ಲಿ ಎಷ್ಟೋ ಜನರಿಗೆ, ನಮ್ಮ ರೈತರಿಗೆ ಅವರು ಸಂಪನ್ಮೂಲ ವ್ಯಕ್ತಿಯಾಗಿ ಅವರು ಎಷ್ಟೋ ಮಾರ್ಗದರ್ಶನ ಕೊಟ್ಟು ಒಳ್ಳೆಯ ಒಂದು ನಮ್ಮ ತೋಟಗಾರಿಕೆಗೆ ಒಳ್ಳೆಯ ಹೆಸರನ್ನು ತಂದಿದ್ದಾರೆ. ಅವರಿಗೆ ನಾನು ಇದರಲ್ಲಿ ನಾನು ಅವರನ್ನು ಉಲ್ಲೇಖ ಮಾಡ್ತೇನೆ. ಅದೇ ರೀತಿ ನಮ್ಮ ಯತೀಶ್ ಅವರು ಒಂದು ರೀತಿಯಲ್ಲಿ ಅವರದ್ದು ಫುಡ್ ಚೈನ್ ಕ್ಯಾಂಪೇನ್ ಅಂತ ಹೇಳಿ ಅವರದ್ದು ಉಂಟು. ಅವರ ಬಗ್ಗೆ ನಿಮಗೆ ಭಾಷಣದಲ್ಲಿ ಹೇಳಲಿಕ್ಕಿದ್ದಾರೆ. ಮತ್ತು ನಮ್ಮ ಅಧ್ಯಕ್ಷರು ಶಿವಾಜಿ ಪ್ರಸಾದ್, ಈಗಾಗಲೇ ಪ್ರವೀಣ್ ಕುಂಪಲ್ ಅವರು ಹೇಳಿದರು. ಮತ್ತು ನಾನು ಇಲ್ಲಿ ವಿಶೇಷತೆ ಏನಂದರೆ, ನಾನೀಗ ಪ್ರಸ್ತುತ ಭಾಷಣದಲ್ಲಿ ನಮ್ಮ ಫಾದರ್ ಸಿಪ್ರೆಂಟ್ ಪಿಂಟರ್ ನಿಜವಾಗಿ ಅವರು ಇಲ್ಲಿ ಬಂದು 6 ವರ್ಷಕ್ಕೆ ಇನ್ನೂ 2 ತಿಂಗಳು ಇದ್ದಾರೆ. ನನ್ನದೊಂದು ಹಠ ಇತ್ತು, ಫಾದರ್ ನೀವು ಬರಲೇಬೇಕು, ನೀವು ನಮ್ಮ ಉಳ್ಳಾಳದಲ್ಲಿ ನಿಮಗೆ ನಾನು ಇದು ಕೊಡುವ ಬೀಳ್ಕೊಡುಗೆಲ್ಲ, ನಿಮ್ಮನ್ನು ನಾವು ಈ ಕಾರ್ಯಕ್ರಮದಲ್ಲಿ ನೀವು ಬರಲೇಬೇಕಂದ್ರೆ ಹಠ ಹಿಡಿದಕ್ಕೆ ಅವರು ಬಂದಿದ್ದಾರೆ. ಅವರಿಗೆ ನಾನು ನಿಜವಾಗಿ ಅವರಿಗೆ ತುಂಬುವುದಾದ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಮತ್ತೆ ತಾವೆಲ್ಲ ಬಂದಿರೋ ನಾನು ಸಹ್ಯಾದ್ರಿ ರಮೇಶನ್ನು ಉಲ್ಲೇಖ ಮಾಡಬೇಕಾಗ್ತದೆ. ಅವರು ದೊಡ್ಡ ಕೊಡುಗೆಯನ್ನು ನೀಡಿದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ. ಈ ಹೂವಿನ ಒಂದು ಇದು ತೋರಿಸಬೇಕಾದ್ರೆ ಅವರೇ ನಮಗೆ ಕಾರಣಕರ್ತರು, ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡಿದ್ದಾರೆ. ಇನ್ನು ಪ್ರತಿಯೊಬ್ಬರು, ನಾನು ಹೆಸರು ಹೇಳುವುದಿಲ್ಲ, ಯಾರನ್ನು ಬಿಟ್ಟು ಕ್ಷಮಿಸಬೇಕು. ಎಲ್ಲರೂ ಆತ್ಮೀಯರೇ, ಎಲ್ಲರೂ ಸಸ್ಯ ಪ್ರೇಮಿಗಳೇ ಅಂತ ಹೇಳಿ ನನ್ನ ಪ್ರಾಸ್ತಾವಿಕ ಭಾಷಣವನ್ನು ಇಲ್ಲಿಗೆ ಮುಗಿಸ್ತೇನೆ. ಈ ಒಂದು ಕಾರ್ಯಕ್ರಮವನ್ನು ಉತ್ಸಾಹಭರಿತರಾಗಿ ಸಂಘಟಿಸಿದ್ದಾರೆ ನಮ್ಮ ಸಿರಿಲ್ ಪ್ರಾಪರ್ಟೀಸ್ ಮತ್ತು ಶಿವಾಜಿ ಕ್ಲಬ್ನ ಎಲ್ಲ ಸದಸ್ಯರ ಸೇರುವಿಕೆಯಲ್ಲಿ, ಹೀಗೆ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ನಮ್ಮ ಆಟೋ ರಿಕ್ಷಾ ಚಾಲಕರು ಮತ್ತು ಮಾಲಕರ ಸಂಘದ ಉಪಾಧ್ಯಕ್ಷರಿಗೆ ನಮ್ಮ ಗೌರವಾರ್ಪಣೆ ಮಾಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ದಿನೇಶ್ ರವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಬಂಧುಗಳೇ,
ಈ ಒಂದು ಉದ್ಯಾನವನದಲ್ಲಿ ಎಲ್ಲ ಹೂಗಳು ಅರಳಿ ನಿಂತರೆ ಮಾತ್ರ ಆ ಒಂದು ಉದ್ಯಾನವನಕ್ಕೆ ಒಂದು ಸುಂದರವಾದ ಹೆಸರು ಬರ್ತದೆ. ಆ ರೀತಿಯಾಗಿ ನಮ್ಮ ಉದ್ಯಾನದ ರೀತಿಯಲ್ಲಿ ನಾವೆಲ್ಲ ಸೇರ್ಕೊಂಡಿದ್ದೇವೆ ಇವತ್ತಿನ ಈ ಒಂದು ಉಚಿತ ಕೈತೋಟ ತಾರಸಿ ತೋಟ ತರಬೇತಿ ಶಿಬಿರಕ್ಕಾಗಿ. ಈ ನಿಟ್ಟಿನಲ್ಲಿ ನಮ್ಮ ಕಾರ್ಯನಿರತ ಪತ್ರಕರ್ತರ ಸಂಘ ದಕ್ಷಿಣ ಕನ್ನಡ ಜಿಲ್ಲೆಯ ಅಧ್ಯಕ್ಷರಾಗಿರುವಂತಹ ನಮ್ಮ ವಾರ್ತಾ ಭಾರತೀಯ ವರದಿಗಾರರಾಗಿರುವಂತಹ ಪುಷ್ಪರಾಜರವರು ತನ್ನ ಸದಾಶಯದ ಮಾತುಗಳನ್ನು ಸಲ್ಲಿಸಬೇಕಾಗಿ ವಿನಂತಿ ಮಾಡ್ತಿದ್ದೆ. ಮೇಲಿರುವಂಥ ಎಲ್ಲ ಗಣ್ಯರು, ಹಾಗೆ ವೇದಿಕೆಯ ಮುಂದಿರುವಂಥ ಎಲ್ಲ ಗಣ್ಯರು ಮತ್ತು ಕೃಷಿಯ ಬಗ್ಗೆ ಆಸಕ್ತಿಯಿಂದ ಸೇರಿರುವಂಥ ಎಲ್ಲರಿಗೂ ಪ್ರಥಮವಾಗಿ ವಂದಿಸಿ ನನ್ನ ಎರಡು ಮಾತುಗಳು. ಇಲ್ಲಿ ನನ್ನ ಮಾತುಗಳಿಗಿಂತ ಹೆಚ್ಚಾಗಿ ಇವತ್ತು ತಾರಸಿ ತೋಟದ ಬಗ್ಗೆ ಮಾಹಿತಿ ನೀಡಲಿಕ್ಕಿರುವಂಥ ಸಂಪನ್ಮೂಲ ವ್ಯಕ್ತಿಗಳು ಬಂದಿದ್ದಾರೆ, ತೋಟಗಾರಿಕೆ ಅಧಿಕಾರಿಗಳಿದ್ದಾರೆ, ಪ್ಲಾಸ್ಟಿಕ್ ಬಗ್ಗೆ ಜಾಗೃತಿಯನ್ನು ನೀಡಲಿಕ್ಕಿರುವಂಥ ಶೇನ್ ಶೆಟ್ಟರು, ಹಾಗೆ ಮೇಡಮ್ ಇದ್ದಾರೆ, ಸಿರಿ ತೋಟಗಾರಿಕಾ ಸಂಘದವರು. ಆದರೆ ಸಿರಿಲ್ ಅವರ ಬಗ್ಗೆ ಎರಡು ಮಾತನಾಡದೇ ಇದ್ರೆ ಆಗುವುದಿಲ್ಲ. ಯಾಕೆಂದರೆ ನಮ್ಮನ್ನು ಇಲ್ಲಿ ಈ ಕಾರ್ಯಕ್ರಮಕ್ಕೆ ಅವರ ಆಸಕ್ತಿಯನ್ನು ನೋಡಿ ಮೊನ್ನೆ ಸಹ ಇಲ್ಲಿ ತಾಲೂಕು ಪತ್ರಕರ್ತರ ಸಂಘ, ಉಳ್ಳಾಲ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ಒಂದು ಸಣ್ಣ ಕಾರ್ಯಕ್ರಮ ಆಗಿತ್ತು. ಅವರು ಅಲ್ಲಿಗೂ ಬಂದಿದ್ರು. ಮತ್ತು ಅವರ ಈ ಇದರ ಬಗ್ಗೆ ಇರುವಂಥ ತೋಟಗಾರಿಕೆ ಮತ್ತು ಈ ಕೃಷಿಯ ಬಗ್ಗೆ ಒಬ್ಬರು ಅಧಿಕಾರಿಯ ಜೊತೆ ಇದ್ದುಕೊಂಡು ಅವರು ಗಮನಿಸ್ತಾ ಇದ್ದಂಥ ರೀತಿ ನಮ್ಮ ಇಡೀ ಪತ್ರಕರ್ತರ ಬಳಗದಲ್ಲಿ ಗೊತ್ತಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ ಪತ್ರಕರ್ತರ ಸಂಘದಲ್ಲಿ ಸುಮಾರು 400 ಸದಸ್ಯರಿದ್ದಾರೆ. 8 ಘಟಕ ಇದೆ ಬೇರೆ ಬೇರೆ ತಾಲೂಕುಗಳಲ್ಲಿ. ಇಲ್ಲಿ ಸಹ ಉಳ್ಳಾಲದಲ್ಲಿ ತಾಲೂಕು ಪತ್ರಕರ್ತರ ಸಂಘ ಇದೆ. ಅವರ ಸಹಯೋಗದೊಂದಿಗೆ ಈ ಕಾರ್ಯಕ್ರಮ ಮಾಡುವಾಗ ನಮ್ಮದೇ ಕಾರ್ಯಕ್ರಮ, ನಾವು ಜಂಟಿಯಾಗಿ ಅವ್ರ ಜೊತೆ ಸಿರಿಲ್ ಅವ್ರ ಜೊತೆ ಸೇರ್ಕೊಳ್ಬೇಕಾದ್ದು ನಮ್ಮ ಕರ್ತವ್ಯ. ಮಾತ್ರ ಅಲ್ಲ, ಇಂಥ ಕೆಲಸ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಎಲ್ಲರೂ ಅವ್ರ ಜೊತೆ ನಿಲ್ಲಬೇಕು. ಒಂದು ಪರಿಸರದಲ್ಲಿ ಈಗಾಗಲೇ ನಮ್ಮ ಧರ್ಮಗುರುಗಳು ಒಂದು ವಿಷಯ ಪ್ರಸ್ತಾಪ ಮಾಡಿದ್ರು. ನಾವು ಮಾತನಾಡುವಾಗ ನಮ್ಮ ಕೃತಿಯಲ್ಲಿ ಸಹ ಅದು ಬರಬೇಕು ಅಂತ. ನೀವು ಒಳ್ಳೆ ವ್ಯಕ್ತಿಯನ್ನು ಕರೆದಿದ್ದೀರಿ ಇವತ್ತು ಕಾರ್ಯಕ್ರಮಕ್ಕೆ ಉದ್ಘಾಟನೆ. ಇಲ್ಲದ ನಮಗೂ ಗೊತ್ತಾಗ್ತಾ ಇಲ್ಲ, ಅವರು ಬೆಳಿಗ್ಗೆ ಗಿಡಕ್ಕೆ ನೀರು ಹಾಕಿ ಮಾಡ್ತಾರೆ ಅಥವಾ ಸಸ್ಯಗಳನ್ನು ಬೆಳೆಸ್ತಾ ಇದ್ದಾರೆ ಅಂತ. ಅಂಥ ವ್ಯಕ್ತಿಗಳು ಬಂದು ಈ ವೇದಿಕೆಯಲ್ಲಿ ಮಾತಾಡಿದ್ರೆ ಅವರಿಗೆ ಯೋಗ್ಯತೆ ಇದೆ ಅಂತ ಅರ್ಥ. ಅದು ಆ ಮಾತಿಗೊಂದು ಬೆಲೆ ಇರ್ತದೆ. ಯಾಕೆಂದ್ರೆ ನಮ್ಮ ಮಾತು ಒಂದು ನಡೆ ಮತ್ತೆ ನುಡಿಯಲ್ಲಿ ವ್ಯತ್ಯಾಸ ಇದ್ರೆ ಆ ಮಾತುಗಳಿಗೆ ಅರ್ಥ ಇರೋದಿಲ್ಲ. ಅಂತ ಮಾತುಗಳನ್ನು ವೇದಿಕೆಯಲ್ಲಿ ಆಡುವ ವ್ಯರ್ಥ ಅಂತ ನಾನು ಭಾವಿಸ್ತೇನೆ. ಅದು ಬಹಳ ಮುಖ್ಯ. ಏಕೆಂದರೆ ಪರಿಸರ, ಈ ಸಸ್ಯಗಳ ಸಂರಕ್ಷಣೆ, ತೋಟಗಾರಿಕೆ, ಅದರ ಬಗ್ಗೆ ಒಂದು 4 ಗಿಡಗಳನ್ನು ನೆಟ್ಟವನ್ನು ಅದರ ಬಗ್ಗೆ ಮಾತನಾಡಿದರೆ ಒಳ್ಳೆಯದು. ಹಾಗೆ ಪರಿಸರಕ್ಕೆ ಏನು ತೊಂದರೆ ಆಗ್ತಾ ಇದೆ ಅನ್ನೋದಕ್ಕೆ ಬಗ್ಗೆ ಸಿನ್ಸಿಟ್ಟು ಮುಂದೆ ವಿವರಿಸ್ತಾರೆ. ನಮ್ಮ ಬಟ್ಟಲಿನಲ್ಲೇ ನಾವು ವಿಷ ಆಗ್ತಾ ಇದ್ದೇವೆ. ಇಲ್ಲಿ ಕೃಷ್ಣಪ್ಪ ಗೌಡ್ರು ಇದ್ದಾರೆ. ಅವರೊಂದು ಸಣ್ಣ ಒಂದು 5 ಸೆನ್ಸ್ 6 ಸೆನ್ಸ್ ಒಂದು ಮನೆ, ಮಂಗಳೂರಿನಂತ ಒಂದು ಮಹಾನಗರ ಪಾಲಿಕೆಯಲ್ಲಿ ನಮಗೆ ಭತ್ತ ಬೆಳೀಲಿಕ್ಕೆ ಆಗ್ತದೆ ಅಂತ ನಮ್ಗೆ ಗೊತ್ತಿಲ್ಲ. ಟ್ಯಾರಿಸ್ನ ಮೇಲೆ ಅದನ್ನು ತೋರಿಸಿಕೊಟ್ಟವರು ಅವರು. ಅದರ ಬಗ್ಗೆ ನಾವು ಪತ್ರಿಕೆಯಲ್ಲಿ ಲೇಖನ ಬರೆದಿದ್ದೇವೆ. ಅವರು ಬಹಳಷ್ಟು ಜನ ಗುರುತಿಸ್ತಾರೆ. ಇವತ್ತು ಅವರಿಗೆ ಬಿಡುವಿಲ್ಲ, ಅವರನ್ನು ಬಹಳಷ್ಟು ಜನ ಕರೀತಾರೆ. ಆಸಕ್ತಿ ಮುಖ್ಯ ಅವರು. ಮಾತ್ರ ಅಲ್ಲ, ನಮ್ಮನ್ನು ಅಲ್ಲಿ ಮನೆಗೆ ಹೋದರೆ ಆ ತಾರಸಿ ತೋಟದಲ್ಲಿ ಏನೆಲ್ಲ ಬೆಳೆದಿದ್ದಾರೆ ಅದನ್ನು ತಂದು ಕಟ್ ಮಾಡಿ ಕೊಡ್ತಾರೆ. ಅದವರು ಸೌಜನ್ಯ. ಅದು ಅಂಥ ವ್ಯಕ್ತಿಗಳಿದ್ದಾರೆ. ಸಿರಿಲ್ ಅವರು ಏನಂದ್ರೆ, ನಾವು ತೋಟಗಾರಿಕೆ ಇಲಾಖೆಯವರು ಸರ್ ಇದ್ದಾರೆ ಇಲ್ಲಿ. ಆ ಇಲಾಖೆಗೆ ಹೋದ್ರೆ ಅಲ್ಲಿ ಏನು ಗಿಡ ಇದ್ದಾರೆ ಅದನ್ನು ಕೊಂಡೋಗಿ ಅಂತೇಳಿ ಪ್ರೋತ್ಸಾಹ ನೀಡ್ತಾ ಇರುವಾಗ, ಹಾಗೆ ನಮ್ಮೆಲ್ಲ ಪತ್ರಕರ್ತರಿಗೆ ಏನಿಲ್ಲ ಆದ್ರೂ ಒಂದು ಬೀಜ ಕೊಡ್ತಾರೆ, ಗಿಡ ಕೊಡ್ತಾರೆ. ಅದರಿಂದ ನಮಗೂ ಸಹ ಆ ಒಂದು ನಂಟು ಇದೆ ತೋಟಗಾರಿಕೆ. ಅದರಿಂದ ಇವತ್ತು ನಿಮ್ಮ ಜೊತೆ ಇಷ್ಟು ಹೊತ್ತು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟದ್ದು ಸೌಭಾಗ್ಯ ಅಂತ ತಿಳ್ಕೊಳ್ತೇನೆ. ಅದಕ್ಕಾಗಿ ನಿಮ್ಮ ಜೊತೆ ಇರಲಿಕ್ಕೆ ಒಂದು ಅವಕಾಶ ಆಯಿತು. ವೇದಿಕೆಯಲ್ಲಿರುವಂಥ ಎಲ್ಲ ವ್ಯಕ್ತಿಗಳ ಮಾತು ಕೇಳಲಿಕ್ಕೆ ನಾನು ಬಂದಿರುವುದು. ಮತ್ತು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಕೃತಜ್ಞತೆಗಳು ಸರ್. ಕೋವಿಡ್ ಬಂದಿತ್ತು ಈ ದೇಶಕ್ಕೆ, ಜಗತ್ತಿಗೆ ಕೋವಿಡ್ ಬಂದಿತ್ತು. ಆ ಕೋವಿಡ್ ಮುಗಿದ ಮೇಲೆ ಆ ರೀತಿ ಎಲ್ಲ ಅಂಗಡಿ ಬಂದು ಅಂಗಡಿ ಮುಂಗಟ್ಟು ಎಲ್ಲ ಬಂದು, ಮತ್ತೆ ಕೋವಿಡ್ ಮುಗಿದ ಮೇಲೆ ಮತ್ತೆ ಎಲ್ಲ ಜನ ಪರಿಸ್ಥಿತಿ ವಾಸ್ತವ ಸ್ಥಿತಿಗೆ ಬರುವಾಗ ಯಾವುದೇ ಚಿನ್ನದ ಅಂಗಡಿ ನೋಡಲಿಲ್ಲ, ಯಾವುದೇ ಬಟ್ಟೆ ಅಂಗಡಿ ನೋಡಲಿಲ್ಲ. ನೋಡಿದ್ರೆ ನಾವು ಎಲ್ಲಿ ತರಕಾರಿ ಉಂಟು, ಎಲ್ಲಿ ಅನ್ನ ಆಹಾರ ಉಂಟು. ಆದ್ರಿಂದ ತರಕಾರಿಗೆ ಆ ಕಾಲದಲ್ಲಿ ಒಂದು ಮಹತ್ವ ಬಂದಿದೆ. ರಸ್ತೆ ಬದಿಯಲ್ಲಿ
ಅವರೇ ಸ್ವಂತ ಕೆಲವರು ಗಾಯಕ ಆಗಿದ್ದಾರೆ ಮನೆಯಲ್ಲಿ ಕೂತ್ಕೊಂಡು ಕೋವಿಡ್ ಟೈಮಲ್ಲಿ, ಕೆಲವರು ಕೃಷಿಕರಾಗಿದ್ದಾರೆ ಮನೆಯಲ್ಲಿಂದ ಬೆಳೆಸಿ ಒಂದು ತಿಂದಿದ್ದಾರೆ. ಆ ರೀತಿಯಾಗಿ ತರಕಾರಿಗೆ ಮಹತ್ವ ಉಂಟು. ನಾವೇ ಬೆಳೆಸಿ ತಿಂದ್ರೆ ಅದಕ್ಕೊಂದು ವಿಶೇಷವಾದ ಒಂದು ಸಾವಯವ ಪದ್ಧತಿಯಲ್ಲಿ ಬೆಳೆಸಿ ನಮಗೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಎಂಬ ನಿಟ್ಟಿನಲ್ಲಿ ಕಾರ್ಯಕ್ರಮದ ಸಂಯೋಜನೆ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಸ್ವಚ್ಛತೆ, ಅದರಲ್ಲಿ ಒಂದು ಜೋಡಣೆ ಸ್ವಚ್ಛತೆಯ ಒಂದು ರಾಯಭಾರಿಯಾಗಿ ನಮ್ಮ ಶ್ರೀನಿವಾಸ್ ಶೆಟ್ಟಿ ಅವರ ಮಾತಂದ್ರೆ ಅದು ಪ್ರಖರವಾಗಿರ್ತದೆ. ಅದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾರ್ಗದರ್ಶನ ಮಾತುಗಳು ಸಲ್ಲಿಸಬೇಕಾಗಿ ಶ್ರೀನಿವಾಸ್ ಶೆಟ್ಟಿಯಲ್ಲಿ ವಿನಂತಿ ಮಾಡ್ತೇವೆ. ಅದನ್ನು ಕಂಪೋಸ್ಟ್ ಮಾಡಬೇಕು, ಕರಗಿಸಬೇಕು. ಕಾಂಪೋಸ್ಟ್, ನಾವು ಅಕ್ಕಿಯನ್ನು ಅನ್ನ ಗಂಜಿ ಮಾಡಿದಾಗ ತಿಂದ್ರೆ ಅಕ್ಕಿ ತಿನ್ಲಿಕ್ಕೆ ಆಗಲ್ಲ. ಅದಕ್ಕೆ ಹಸಿಯನ್ನು ಬೇರೆ ಮಾಡಿ ಕಾಂಪೋಸ್ಟ್ ಮಾಡಿ ಗಿಡಕ್ಕೆ ಆಹಾರ ಕೊಟ್ರೆ ಅದು ಪುಣ್ಯದ ಕೆಲಸ. ಗಿಡ ಮರಗಳು ನಮಗೆ ಬೇಕು. ನಾವು ಉಳಿದಿರುವುದು ಗಿಡ ಮರಗಳಿಂದ. ಮರ ದೇವರು ಕೊಟ್ಟ ವರ. ಆ ಮರಗಳಿಗೆ ಹಸಿಯ ಕಸವನ್ನು ಗೊಬ್ಬರ ಮಾಡಿ ಕೊಟ್ಟರೆ ನಮಗೆ ದೇವರದು ಆಶೀರ್ವಾದ ಬರುತ್ತೆ. ನಾವು ಎಲ್ಲಿ ದೊಡ್ಡ ದೊಡ್ಡ ಹರಕೆ ಹಾಕಬೇಕಾಗಿಲ್ಲ. ದೇವರ ಸ್ವರೂಪ ಗಿಡಕ್ಕೆ ನಾವು ಒಂದು ಆಹಾರ ಕೊಟ್ಟರೆ ಅದು ಬೆಳೀತದೆ, ಗಾಳಿ ಶುದ್ಧ ಮಾಡ್ತದೆ, ಒಳ್ಳೆದಾಗ್ತದೆ. ಹಸಿ ಕಸ ಗೊಬ್ಬರ ಮಾಡಿ ಗಿಡಕ್ಕೆ ಆಹಾರ ಮಾಡುವುದು. ಎರಡನೆಯದು, ಒಣ ಕಸವನ್ನು ಅಪಾಯಕಾರಿ ಮತ್ತು ಹಸಿ ಕಸಕ್ಕೆ ಸೇರಿಸದೆ ಬೇರೆ ಮಾಡಿ ಒಂದು ಚೀಲಕ್ಕೆ ತುಂಬಿಸಿ, ಅದು ಕ್ಲೀನ್ ಇರಬೇಕು, ಮಣ್ಣಿರಬಾರ್ದು, ಒದ್ದೆ ಇರಬೇಕು, ಕ್ಲೀನ್ ಇದ್ದು ಕಟ್ಟಿ ಇಡಿ. ನಗರ ಪಾಲಿಕೆ ಗ್ರಾಮ ಪಂಚಾಯತ್ ತೆಗೆದುಕೊಂಡು ಹೋಗುತ್ತದೆ. ಅದು ಮತ್ತೆ ರೀಸೈಕಲ್ ಆಗ್ತದೆ. ಅದು ಹಣ ಕಸ ಆಗ್ತದೆ. ಒಣ ಕಸ ಹಣ ಕಸ ಬೇರೆ ಮಾಡಿ ಇಟ್ಟರೆ ಆಯ್ತಾ, ಅದು ಮುಗೀತಾ. ಮೂರನೆಯದು ಅಪಾಯಕಾರಿ ಕಸ. ಅಪಾಯಕಾರಿ ಕಸಗಳಲ್ಲಿ ಬೇರೆ ಬೇರೆ ವಸ್ತುಗಳು ಇರ್ಬೋದು. ಅದು ಪುಡಿಯಾದ ಗ್ಲಾಸು, ವಿಷ ಪಾಯ್ಸನ್ ಸಂಬಂಧಪಟ್ಟು ತುಪ್ಪಿದ್ದ ವಸ್ತುಗಳಿರ್ಬೋದು. ಅದನ್ನು ಬೇರೆ ಕಟ್ಟಿ ಇಡುವುದು, ನಮ್ಮ ಕಸ ಸಂಘ ಗಾಡಿಗೆ ಕೊಡುವುದು. ಇನ್ನೊಂದು ಮಹಾ ಅಪಾಯಕಾರಿ ಕಸ ಯಾವುದಂದ್ರೆ ಸ್ಯಾನಿಟರಿ ಪ್ಯಾಡ್ ಮತ್ತು ಡೈಪರ್ಸ್. ಸ್ಯಾನಿಟರಿ ಪ್ಯಾಡ್ ಮತ್ತು ಡೈಪರ್ಸ್ ಏನಿದೆ ಇವತ್ತು, ಅದು ಮತ್ತೆ ನಮ್ಮ ಜಿಲ್ಲೆಯನ್ನು ಬಯಲು ಶೌಚಾಲಯ ಸೃಷ್ಟಿ ಮಾಡಿದ ಪ್ಯಾಡ್ ಪ್ಯಾಂಪರ್ಸು. ಆ ಪ್ಯಾಡ್ ಪ್ಯಾಂಪರ್ಸ್ ನಮ್ಮ ದೇಶದಲ್ಲಿ 6,000 ಕೋಟಿಯ ಉದ್ಯಮ. ಎಷ್ಟು? ಪ್ಯಾಡ್ ಪ್ಯಾಂಪರ್ಸ್ ಉದ್ಯಮ ಟರ್ನ್ ಓವರ್ ವರ್ಷಕ್ಕೆ 6,000 ಕೋಟಿ. ಅದನ್ನು ಬಳಕೆ ಮಾಡಿದ ಮಹಿಳೆಯರು, ಹೆಣ್ಮಕ್ಕಳದ್ದು ಆರೋಗ್ಯ ಸಮಸ್ಯೆ, ತರತರದ ಸಮಸ್ಯೆಗಳು. ನಾವು ಇದನ್ನು ಸುಮ್ಮನೆ ನಾವು ಗ್ರಹಿಸಿ ಹೇಳುವುದಲ್ಲ. ನಾವು ಮನೆ ಎಲ್ಲ ವರ್ಗದ ಜನರ ಮನೆಗೆ ಹೋದಾಗ ಅಲ್ಲಿ ಹೆಣ್ಮಕ್ಕಳು, ಮಹಿಳೆಯರು ಎಲ್ಲರೂ ನಮಗೆ ಹೇಳುವುದುಂಟು. ಅದರಿಂದಾಗಿ ಅದನ್ನು ಬಳಕೆ ಮಾಡುವುದರಿಂದ ಗರ್ಭಕಂಠದ ಕ್ಯಾನ್ಸರ್ಗೂ ಅದು ಕಾರಣ. ಬೇರೆಲ್ಲ ಸಮಸ್ಯೆ ಉಂಟು, ಡಾಕ್ಟರ್ ಮತ್ತೆ ಹೇಳ್ಬೋದು, ಕಾರಣ ಉಂಟು. ಆ ಪ್ಯಾಡ್ ಬಳಕೆ ಮಾಡಿದರೆ ಮಾಡುದು ಒಳ್ಳೆಯದಲ್ಲ. ಮಾಡಿದ್ರೆ ಏನು ಮಾಡಬೇಕು, ಅದರ ವೇಸ್ಟ್ ಅನ್ನು ಬೇರೆ ತೆಗೆದು, ಅದರ ಪ್ಲಾಸ್ಟಿಕ್ ಬೇರೆ ತೆಗೆದು, ವೇಸ್ಟ್ ಅನ್ನು ಕಂಪೋಸ್ಟಿಂಗ್ ಮೆಥಡ್ ಅಲ್ಲಿ ಮಾಡುದು. ಅದರಲ್ಲಿ ಪ್ಲಾಸ್ಟಿಕ್ ಬೇರೆ ಮಾಡಿ ಸ್ವಲ್ಪ ವಾಶ್ ಮಾಡಿ ಡ್ರೈ ಮಾಡಿ ಕಟ್ಟಿ ಇಡಿ, ಗಾಡಿಗೆ ಕೊಡಿ. ನಾವು ಕೊಡುದಿಲ್ಲ, ಎಲ್ಲ ರೋಡ್ ಸೈಡಲ್ಲಿ ಉಂಟು. ಆಯ್ತಾ? ಅದನ್ನು ಪ್ಯಾಡ್ ಪ್ಯಾಂಪರ್ಸ್, ಕಂಪನಿಯ ಪ್ಯಾಡ್ ಪ್ಯಾಂಪರ್ಸ್ ಅನ್ನು ಉತ್ಪಾದನೆ ಮಾಡುವವರಿಗೆ, ಮಾರಾಟ ಮಾಡುವವರಿಗೆ ಕಾಸು, ಬಳಕೆ ಮಾಡುವವರಿಗೆ ಕಾಯಿಲೆ. ಅವರಿಗೆ ಕಾಸು, ಬಳಕೆ ಮಾಡುವವರಿಗೆ ಕಾಯಿಲೆ. ಹಾಗಾದ್ರೆ ಏನು ಪರ್ಯಾಯ ಈಗ ಬಂದಿದೆ? ಪರಿಸರ ಸ್ನೇಹಿಯಾದ್ದು ಎಲ್ಲ ಉಂಟು. ಬಟ್ಟೆದುಂಟು, ಕಾಟನ್ದುಂಟು, ಮ್ಯಾನ್ಸ್ಟೋಲ್ ಕಪ್ ಉಂಟು. ನಾವು ಇದರ ಬಗ್ಗೆ ಜಾಗೃತಿ ಮಾಡುತ್ತೇವೆ. ಈಗ ಮುಕ್ತವಾಗಿ ಮುಡಿ ಪ್ರದೇಶ ಸಮಸ್ಯೆ ಇರ್ಬೋದು, ಅದೊಂದು ಚಿಕ್ಕ ಅರಿವಿನ ಅಲೆ ಒಂದು ಶುರು ಮಾಡಿದ್ದೇವೆ. ಎಲ್ಲ ಮನೆಗೆ ಹೋಗುತ್ತೇವೆ. ಇದನ್ನು ಹೇಳಿದಾಗ ಕೇಳುತ್ತಾರೆ, ನಮ್ಮಲ್ಲಿ ಚಿಕ್ಕ ಶಾಲೆ ಉಂಟು, ಸ್ಮೈಲ್ ಸ್ಕಿಲ್ ಸ್ಕೂಲ್ ಉಂಟು. ಅಲ್ಲಿ ಎಲ್ಲ ಜನರು ಬರ್ತಾರೆ. ಬಂದವರು ಇದನ್ನು ಪರಿಸರ ಸ್ನೇಹಿ ಪ್ಯಾಡ್ ಬಳಕೆ ಮಾಡಲಿಕ್ಕೆ, ಮುಟ್ಟಿನ ಕಪ್ಪು ಬಳಕೆ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಶುರು ಮಾಡಿ ಅದರ ಪ್ರಯೋಜನವನ್ನು ಅರಿತುಕೊಂಡಿದ್ದಾರೆ, ಬೇರೆಯವರಿಗೆ ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ಅದಕ್ಕಾಗಿ ಈ 3 ಕಸಗಳನ್ನು ಮನೆಯಲ್ಲೇ ವಿಂಗಡಿಸಿ ವಿಷವನ್ನು ರಸ ಮಾಡುವುದಕ್ಕೆ ಸುಲಭ ಸಾಧ್ಯ ಉಂಟು. ಹೆಚ್ಚು ಸಮಯ ಬೇಡ. ನೀವು ಇದನ್ನು ಗಿಡ ನೆಟ್ಟ ಹಾಗೆ ಈ ಕೆಲಸ ಮಾಡಲಿಕ್ಕೆ ಶುರು ಮಾಡಿ, ನಿಮಗೆ ನಿಮ್ಮ ಮನಸ್ಸಿಗೆ ಬಹಳ ಖುಷಿ ಆಗ್ತದೆ. ಯಾಕಂದ್ರೆ ಸ್ವಚ್ಛತೆ ಅಂದ್ರೆ ಚಿಕ್ಕ ವಿಷಯ ಅಲ್ಲ. ಸ್ವಚ್ಛತೆಯ ಸಮೃದ್ಧಿ, ಸ್ವಾಭಿಮಾನಕ್ಕಾಗಿ ಸ್ವಚ್ಛತೆ. ಸ್ವಚ್ಛತೆಯಲ್ಲಿದೆಯೋ ಅಲ್ಲಿದೆ ಆರೋಗ್ಯ. ಸಂಪೂರ್ಣ ಸ್ವಚ್ಛತೆ ಇರುವಲ್ಲಿ ದೇವರು ನೆಲೆಸುತ್ತಾರೆ. ಮಹಾತ್ಮ ಗಾಂಧೀಜಿ ಹೇಳಿದ್ದಾರೆ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದರೂ ಸಂಪೂರ್ಣ ಸ್ವಚ್ಛತೆ ಇಲ್ಲದಿದ್ರೆ ಆ ಸ್ವಾತಂತ್ರ್ಯದ ಅನುಭವವನ್ನು ಅನುಭವಿಸಲಿಕ್ಕೆ ಆಗುವುದಿಲ್ಲ. ಗಾಂಧೀಜಿ ಹೇಳಿದ್ದು. ಅದಕ್ಕೆ ಆ ಕಾಲದಲ್ಲಿ ಬಯಲಿನ ಮಲ ತೆಗೆಲಿಕ್ಕೆ ಗಾಂಧೀಜಿಯವರು ಕೆಲಸ ಮಾಡಿದರು. ಅದಕ್ಕಾಗಿ ನಾವು ನೋಡಿ, ನಾವು ಈ 3 ಕಸವನ್ನು ಮನೆಯಲ್ಲಿ ಮಾತ್ರ ಅಲ್ಲ, ವಾಣಿಜ್ಯ ಮಳಿಗೆಗಳು, ಶಿಕ್ಷಣ ಸಂಸ್ಥೆಗಳು, ಧಾರ್ಮಿಕ ಕೇಂದ್ರಗಳು, ಎಲ್ಲ ಕಡೆ 3 ಕಸವನ್ನು ವಿಂಗಡಿಸಿ ನಿರ್ವಹಿಸಿ. ಏನು ಕಷ್ಟ ಉಂಟು? ಅದನ್ನು ಕೊಂಡೋಗ್ಲಿಕ್ಕೆ ವ್ಯವಸ್ಥೆ ಉಂಟು, ಗಾಡಿ ಉಂಟು, ಜನ ಉಂಟು. ಕಾನೂನು ಪ್ರಕಾರ ಮನೆಯಲ್ಲಿ ಕಸವನ್ನು ವಿಂಗಡಿಸಿ ಕೊಡದಿದ್ರೆ ಫೈನ್ ಹಾಕ್ಬೋದು. ಆ ಮನೆಗೆ ಚಿಕ್ಕ ಚಿಕ್ಕ ಫೈನ್ ಹಾಕ್ಬೋದು. ಯಾವ ಫೈನ್ ಇಲ್ಲ. ಈ 3 ಕಸವನ್ನು ನಿರ್ವಹಿಸಿದ ಮೇಲೆ ನಾವೊಂದು ಸರ್ಕಾರಕ್ಕೆ ಒಂದು ಸಲಹೆ ಕೊಟ್ಟು, ಈ ತರ ಆದ ಮೇಲೆ ನನ್ನ ಮನೆ ಸ್ವಚ್ಛ ಮನೆ ಅಂತ ಸ್ವಯಂ ಘೋಷಣೆ ಮಾಡಬೇಕು. ಸೆಲ್ಫ್ ಡಿಕ್ಲರೇಷನ್. ನನ್ನ ಮನೆ, ನನ್ನ ಅಂಗಡಿ, ನನ್ನ ಶಾಲೆ, ನನ್ನ ಮಂದಿರ, ನನ್ನ ಮಸೀದಿ, ನನ್ನ ಚರ್ಚು
ಸ್ವಚ್ಛ ಉಂಟು, ನಮ್ಮ ಕಸದ ವ್ಯವಸ್ಥೆ ಉಂಟು, 3 ಕಸದ ವ್ಯವಸ್ಥೆ ಮಾಡಿದ್ದೇವೆ, ಅದು ಕಸದ ವ್ಯವಸ್ಥೆ ಚೆನ್ನಾಗಿ ಉಂಟು ಅಂತ ಡಿಕ್ಲೇರ್ ಮಾಡಿ ನೋಡಿ. ಶೂನ್ಯ ಕಸ ನಿರ್ವಹಣೆ ಸ್ವಯಂ ಘೋಷಣೆ ಪತ್ರದಿಂದ ನಮ್ಮ ಮನೆ, ನಮ್ಮ ಗ್ರಾಮ, ನಮ್ಮ ಜಿಲ್ಲೆ, ರಾಜ್ಯವನ್ನು ಕಸಮುಕ್ತ ಜಿಲ್ಲೆ, ಕಾಯಿಲೆ ಮುಕ್ತ ಜಿಲ್ಲೆ, ಕ್ಯಾನ್ಸರ್ ಮುಕ್ತ ಜಿಲ್ಲೆ ಆಗಬೇಕು ಅಂತ ನಮ್ದು ಮನವಿತ್ತು. ಒಂದು ಹಂತಕ್ಕೆ ಬಂದಿದೆ. ನಾವು ಮೊನ್ನೆ ಚಿಕ್ಕ ಕಾರ್ಯಕ್ರಮ ಪತ್ರಕರ್ತರ ಪುಷ್ಪರಸರಿದ್ರು, ಅಲ್ಲಿ ಒಂದು ಚರ್ಚೆ ನಡೆಯಿತು. ಅದರ ರಿಪೋರ್ಟ್ ಒಂದು ಪತ್ರಿಕೆಯಲ್ಲಿ ಬಂತು. ರಿಪೋರ್ಟ್ನ ಆಧರಿಸಿ ಒಬ್ಬರು MLC ಅವರು ವಿಧಾನ ಪರಿಷತ್ತಲ್ಲಿ ಪ್ರಸ್ತಾವ ಮಾಡಿದರು. ನಾವು ಸ್ಪೀಕರ್ ಸರಿಗೆ ಬರೆದಿದ್ದೇವೆ, ಮುಖ್ಯಮಂತ್ರಿ ಬರೆದಿದ್ದೇವೆ, ನಡೆಯಲಿ ಚರ್ಚೆ ವಿಧಾನ ಪರಿಷತ್ತಿನಲ್ಲಿ, ವಿಧಾನಸಭೆ ಚರ್ಚೆ ನಡೆಯಲಿ. ಯಾಕೆಂದ್ರೆ ಅಲ್ಲಿ ನಾವು ಎಲ್ಲರೂ ಶಾಸಕರು, ಸಚಿವರು ಇದರ ಬಗ್ಗೆ ಆದ್ಯತೆ ಕೊಡಲಿ. ಇದರ ಬಗ್ಗೆ ಆದ್ಯತೆ ಕೊಟ್ಟರೆ ನಾವು ಅಸಾಂಕ್ರಾಮಿಕ ರೋಗ ಏನು ಹೇಳುತ್ತೇವೆ ಅದನ್ನು ತಡಿಲಿಕ್ಕೆ ಆಗ್ತದೆ. ತುಂಬಾ ಕೆಲಸ ಕಡಿಮೆ ಆಗ್ತದೆ. ಎಲ್ಲ ನೋಡಬೇಕು. 100ಕ್ಕೆ 100 ಕಸಮುಕ್ತ ಮನೆ, ಕಸಮುಕ್ತ ಗ್ರಾಮ, ಕಸಮುಕ್ತ ಜಿಲ್ಲೆ, ಸ್ವಚ್ಛ ಜಿಲ್ಲೆ ಆದ್ರೆ ತುಂಬಾ ಕಾಯಿಲೆಗಳು ದೂರ ಆಗುತ್ತೆ. ಅದಕ್ಕಾಗಿ ಶೂನ್ಯ ಕಸ ನಿರ್ವಹಣೆ, ಝೀರೋ ವೇಸ್ಟ್ ಮ್ಯಾನೇಜ್ಮೆಂಟ್ ಅನ್ನು ಅಳವಡಿಸಿಕೊಂಡು ಸ್ವಯಂ ಘೋಷಣೆ ಪತ್ರಗಳನ್ನು ಸಂಬಂಧಪಟ್ಟ ಎಲ್ಲರೂ ಕೊಡುವುದರ ಮೂಲಕ ನಮ್ಮ ದೇಶವನ್ನು ಒಂದು ಸುಂದರ ದೇಶ ಮಾಡಬಹುದು. ಒಂದು ಚಿಕ್ಕ ಉದಾಹರಣೆ ಕೊಟ್ಟು ನನ್ನ ಮಾತು ಮುಗಿಸ್ತೇನೆ. 20 ವರ್ಷಗಳ ಹಿಂದೆ ಗ್ರಾಮದಲ್ಲಿ 1300 ಮನೆಗೆ ಟಾಯ್ಲೆಟ್ ಇರಲಿಲ್ಲ. ಟಾಯ್ಲೆಟ್ ಆಯಿತು. ಆ ಗ್ರಾಮದಲ್ಲಿ ಇರುವ ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ ಚೀಲ ಮಾಡುವುದಿಲ್ಲ. ಆ ಊರೆಲ್ಲ ಸೇರಿ ಗ್ರಾಮವನ್ನು ಸ್ವಚ್ಛ ಮಾಡಲಿಕ್ಕೆ ಶುರು ಮಾಡಿದ್ರು. ಶೌಚ ಮುಕ್ತ, ಕಸಮುಕ್ತ ಗ್ರಾಮ ಆಯಿತು. ಆ ಗ್ರಾಮ ನೋಡ್ಲಿಕ್ಕೆ 7 ದೇಶದವರು ಬಂದರು. ನನಗೆ ಇಸ್ಲಾಮಾಬಾದ್ಗೆ ದಕ್ಷಿಣ ಏಷ್ಯಾ ಮಟ್ಟದ ಸ್ವಚ್ಛತಾ ಸಮ್ಮೇಳನ ಹೋಗ್ಲಿಕ್ಕೆ ಅವಕಾಶ ಬಂತು. ನನಗೆ ಮನಸ್ಸಲ್ಲಿ ಹೋಗಲೇಬೇಕು ಅಂತ. ಕರ್ನಾಟಕದಿಂದ ಒಬ್ಬ ಹೋದ, ವೆಸ್ಟ್ ಬೆಂಗಾಲ್ ರಾಮಕೃಷ್ಣ ಆಶ್ರಮ ಇನ್ನೊಬ್ಬರು. ನಾವು ಅಲ್ಲಿ ಹೋಗುವಾಗ ಗ್ರಾಮದ ಒಂದು ಚಿಕ್ಕ ಒಂದು ಅನುಭವದ ಮಾತು ಹೇಳಿದ ಕೂಡಲೇ ವರ್ಲ್ಡ್ ಬ್ಯಾಂಕಿನ ಒಬ್ಬರು ವ್ಯಕ್ತಿ ತಕ್ಷಣ ಇಲ್ಲಿಗೆ ಮಾಹಿತಿ ಕೊಡೋದು ಏನು ಇರೋದ ವಿಷಯ ಕುಲ್ಲಪ್ಪ ಅಂತ ಒಂದು ಮಾಹಿತಿ ತೆಗೆದುಕೊಂಡು 7 ದೇಶ ಬಂತು. ಬೇರೆ ಬೇರೆ ಆಯಿತು. ನಮ್ಮ ಮಾದರಿ ಉಂಟು, ಸಮಸ್ಯೆಗೆ ಪರಿಹಾರ ಎಲ್ಲೇ ಉಂಟು. ಆದ್ರೆ ನಮಗೆ ಆ ಸುಸ್ಥಿರವಾದ ಪರಿಹಾರ ಬೇಡ ಅಂತ ಆಗಿದೆ. ಅದಕ್ಕಾಗಿ ನನ್ನ ಇಲ್ಲಿರುವ ಪ್ರಾರ್ಥನೆ ಅಂದ್ರೆ, ಇಲ್ಲಿದ್ದ ನಾವೆಲ್ಲರೂ ಒಂದು ಸ್ವಚ್ಛ ಮನಸ್ಸಿನಿಂದ ಇವತ್ತಿನಿಂದಲೇ ನಮ್ಮ ಮನಸ್ಸಿನಲ್ಲಿ, ಮನೆಯಲ್ಲಿ, ಅಕ್ಕಪಕ್ಕದಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡಬೇಕು. ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯತ್ ಸಂಬಂಧಪಟ್ಟ ಗಮನಕ್ಕೆ ತರಲಿಕ್ಕೆ ಶುರು ಮಾಡಬೇಕು. ಮಹಾಮೌನ ಮುರಿಯಬೇಕು, ಮಹಾಮಾಲಿನ್ಯ ತಡೆಯಬೇಕು, ಮಹಾದಂಡಾಂತರದಿಂದ ಪಾರಾಗಬೇಕು. ವಿಷಕಾರಿ ಪ್ಲಾಸ್ಟಿಕ್ ಅಪಾಯಕಾರಿ ಪ್ಲಾಸ್ಟಿಕ್ ವಿಷಕಾರಿ. ಪ್ಲಾಸ್ಟಿಕ್ ಚೀಲ ಬಿಡೋಣ, ಬಟ್ಟೆ ಚೀಲ ಹಿಡಿಯೋಣ. ಪ್ಲಾಸ್ಟಿಕ್ ಪ್ರೀತಿ, ಪ್ರಾಣಕ್ಕೆ ಭೀತಿ. ಪ್ಲಾಸ್ಟಿಕ್ ತೋರಣ ತಂದೀತು ಮರಣ. ನಮ್ಮ ಮನಸ್ಸು ಸ್ವಚ್ಛ ಮನಸ್ಸು, ನಮ್ಮ ಮನೆ ಸ್ವಚ್ಛ ಮನೆ. ನಮ್ಮ ಮನಸ್ಸು ಸ್ವಚ್ಛ ಮನಸ್ಸು, ನಮ್ಮ ಮನೆ ಸ್ವಚ್ಛ ಮನೆ. ನಮ್ಮ ಮನಸ್ಸು ಸಂಪೂರ್ಣ ಸ್ವಚ್ಛ ಆದರೆ ಮನೆ ಮಾತ್ರ ಸ್ವಚ್ಛ ಆಗುವುದಿಲ್ಲ, ನಮ್ಮ ರೋಡ್ ಸ್ವಚ್ಛ ಆಗುತ್ತದೆ. ಈಗ ಸದ್ಯಕ್ಕೆ ನಮ್ಮ ರೋಡು ಸ್ವಚ್ಛ ಆಗಬೇಕು, ನಮ್ಮ ಚರಂಡಿ ಸ್ವಚ್ಛ ಆಗಬೇಕು, ನಮ್ಮ ತೋಡು ಸ್ವಚ್ಛ ಆಗಬೇಕು, ನಮ್ಮ ಗ್ರಾಮ ಸ್ವಚ್ಛ ಆಗಬೇಕು, ನಮ್ಮ ತಾಲೂಕು ಸ್ವಚ್ಛ ಆಗಬೇಕು, ನಮ್ಮ ಜಿಲ್ಲೆ ಸ್ವಚ್ಛ ಆಗಬೇಕು, ನಮ್ಮ ರಾಜ್ಯ ಸ್ವಚ್ಛ ಆಗಬೇಕು, ನಮ್ಮ ದೇಶ ಸ್ವಚ್ಛ ಆಗಬೇಕು, ನಮ್ಮ ಇಡೀ ವಿಶ್ವವೇ ಸ್ವಚ್ಛ ಆಗಬೇಕು. ಮೂಲ ಇರುವುದು ಮನಸ್ಸಿನಲ್ಲಿ. ಮನಸ್ಸಿನ ಸ್ವಚ್ಛತೆಯಿಂದ ಇಡೀ ವಿಶ್ವದ ಸ್ವಚ್ಛತೆಯನ್ನು ಸಾಧಿಸಬಹುದು. ಸ್ವಚ್ಛತೆ ಸಮೃದ್ಧಿ. ಸ್ವಾಭಿಮಾನಕ್ಕೆ ಸ್ವಚ್ಛತೆ. ನಮಸ್ಕಾರ. ಭವಿಷ್ಯದ ಜೀವನ ಸ್ವಚ್ಛತೆ ಆಗಬೇಕು ಎಂಬ ನಿಟ್ಟಿನಲ್ಲಿ ಒಂದು ಉಪಯುಕ್ತ ಮಾಹಿತಿಯ ಇವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಸೇರಿಕೊಂಡಿದ್ದರೆ ಇವತ್ತಿನ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿ, ಹಿರಿಯ ಸಹಾಯಕ, ಈ ಒಂದು ಕಾರ್ಯಕ್ರಮಕ್ಕೆ ಪೂರ್ಣ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ. ನಮ್ಮ ಈ ಕಾರ್ಯಕ್ರಮ ಬಂದಿರುವಂತಹ ಹಾಲನ್ನು ಗೌರವವನ್ನು ಸಲ್ಲಿಸಬೇಕಾಗಿ ನಮ್ಮ ಕೇಶವರಲ್ಲಿ ವಿನಂತಿ ಮಾಡುತ್ತಿದ್ದೇವೆ. ಅವರ ಸಂಪನ್ಮೂಲ ವ್ಯಕ್ತಿಗಳ ಕಾರ್ಯಕ್ರಮ ಮುಕ್ತಾಯ ನಾವು ನೀಡಲಿಕ್ಕಿವೆ. ಅದಕ್ಕಿಂತ ಮೊದಲು ಸಹಯೋಗದಲ್ಲಿದೆ. ಅದರಿಂದ ಫುಡ್ ಕ್ಯಾಂಪೇನ್ ಸಿರಿ ತೋಟಗಾರಿಕೆ ಸಂಘ ಮಂಗಳೂರು ಹಾಗೂ ತೋಟಗಾರಿಕೆ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲಾ ಮಂಗಳೂರು ಇವರ ಸಂಪೂರ್ಣ ಸಹಕಾರದೊಂದಿಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಉಳ್ಳಾಲ ಹಾಗೂ ಫುಡ್ ಚೈನ್ ನ ಸ್ಥಾಪಕರಾದ ಯತೀಶ್ ತುಕಾರಾಮ್ ನಾನೇ, ಶಿವಾಜಿ ಫ್ರೆಂಡ್ ಸರ್ಕಲ್ ಹಾಗೂ ಸ್ವಾಮಿ ಕೊರಗಜ್ಜ ಸೇವಾ ಸಮಿತಿ ತೊಕೊಟ್ಟು ಹಾಗೂ ಬಂದ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಹಾಗೂ ಇಲ್ಲಿರುವ ಆಡಿಯನ್ಸ್ಗಳಿಗೆ ನನ್ನ ನಮಸ್ತೆ. ಸೊ ನಾನು ಫುಡ್ ಚೈನ್ ಕ್ಯಾಂಪೇನ್ ಫೌಂಡರ್ ಯತೀಶ್ ತುಕಾರಾಮ್. ನಾವು ದಕ್ಷಿಣ ಕನ್ನಡ KVK ಫಿಶರೀಸ್ ಕಾಲೇಜಲ್ಲಿ ಇನ್ಕ್ಯುಬೇಟ್ ಆಗಿ ಸೇರಿದ್ದೇನೆ.
ಸೊ ನನ್ನ ಒಂದು ಚಿಕ್ಕ ಸೋಷಲ್ ವರ್ಕ್ ಸ್ಟಾರ್ಟ್ ಮಾಡಿದ್ದೇನೆ. ಈಗ ಸ್ಟಾರ್ಟ್ ಮಾಡಿ 3 ವರ್ಷ ಆಗಿದೆ. ನಾವೆಲ್ಲ ದಕ್ಷಿಣ ಕನ್ನಡದ ಕಾಲೇಜ್ ಮಕ್ಕಳಿಗೆ ಫ್ರೀ ಎಜುಕೇಶನ್ ಅನ್ನು ಕೊಡ್ತಿದ್ದೇವೆ. ನಮ್ಮ ದೇಶದ ಫುಡ್ ಸೆಕ್ಯೂರಿಟಿ ತುಂಬಾ ರಿಸ್ಕ್ ಅಲ್ಲಿ ಉಂಟು. ಯಾಕೆಂತ ಹೇಳಿದ್ರೆ ನಮ್ಮ ದೇಶದ ರೈತರೆಲ್ಲ 60ರಿಂದ 70 ವರ್ಷ ಮೀರಿದವರು. ಇನ್ನು ನೆಕ್ಸ್ಟ್ ಜನರೇಷನ್ಗೆ ನಮ್ಮ ಹತ್ರ ಫಾರ್ಮರ್ಸ್ ಇಲ್ಲ. ಹಾಗಾಗಿ ನಾನು ಮತ್ತೆ ನನ್ನ ಫ್ರೆಂಡ್ ಪಾರ್ಟ್ನರ್ ಆದ ಡಾಕ್ಟರ್ ಸೌರಿ ಶೆಗ್ಡೆ ಅವರು ಪಬ್ಲಿಕ್ ಹೆಲ್ತ್ ಕಮ್ಯುನಿಟಿ ಮೆಡಿಸಿನ್ ಡಾಕ್ಟರ್, MIO ಹಾಸ್ಪಿಟಲ್ನ ಫೌಂಡರ್ ನಮಗ. ಹಾಗೆ ನಾವು ಫುಡ್ ಸೆಕ್ಯೂರಿಟಿ ಬಗ್ಗೆ ರಿಸರ್ಚ್ ಮಾಡುವಾಗ ನಮ್ಗೆ ಗೊತ್ತಾಯ್ತು ತುಂಬಾ ನಮ್ಮ ಫುಡ್ ಸೆಕ್ಯೂರಿಟಿ ರಿಸ್ಕ್ ಅಲ್ಲಿ ಉಂಟಂತ. ನೆಕ್ಸ್ಟ್ ಜನರೇಷನ್ಗೆ ಫಾರ್ಮರ್ ಇಲ್ಲ. ಅದಕ್ಕೆ ನಾವೆಲ್ಲ ದಕ್ಷಿಣ ಕನ್ನಡದ ಮಕ್ಕಳಿಗೆ ಎಜುಕೇಶನ್ ಕೊಡ್ತಿದ್ದೇವೆ. ರೈತರಿಗೆ ಆದಷ್ಟು ಎಲ್ಲ ಟೆಕ್ನಿಕಲ್ ಸಪೋರ್ಟ್ ಮತ್ತೆ ಬಯೋ ಫರ್ಟಿಲೈಸರ್ಸ್ ಎಲ್ಲ ಡಿಸ್ಟ್ರಿಬ್ಯೂಷನ್ ಕೊಡ್ತಿದ್ದೇವೆ. ಸೊ ಇದಕ್ಕೆ ಎಲ್ಲರ ಬೆಂಬಲ ಬೇಕಾಗಿದೆ. ನಮ್ಮ ಗೌರ್ಮೆಂಟ್ ಮತ್ತೆ ನಮ್ಮ ಪಬ್ಲಿಕ್ ಸಪೋರ್ಟ್ ತುಂಬಾ ಬೇಕು. ಇಲ್ಲದ್ರೆ ಇನ್ನು ದೊಡ್ಡ ಪ್ರಭಾವದ ಒಂದು ಬೀದಿ ಕಾಡಿದೆ ನಮ್ಗೆಲ್ಲ. ಇನ್ನು ಆಹಾರ ಸಿಕ್ಕುವುದೇ ತುಂಬಾ ಕಷ್ಟ ಆಗಿರಬಹುದು ಎಂದು ನಾನು ಈ ಮೂಲಕ ಒಂದು ಹೇಳಲಿಕ್ಕೆ ಬಯಸ್ತೇನೆ. ನಿಮ್ಮ ಮಕ್ಕಳಿಗೆ ಎಲ್ಲರಿಗೆ ಸಹ ಸ್ವಲ್ಪ ಅಗ್ರಿಕಲ್ಚರ್ ಬಗ್ಗೆ ನಾಲೆಜ್ ಕೊಡಿ. KVK ಮತ್ತೆ ತೋಟಗಾರಿಕೆ ಇಲಾಖೆಲ್ಲ ನಾವು ಇನ್ ಕೊಲಾಬ್ರೇಷನ್ ತುಂಬಾ ವರ್ಕ್ಶಾಪ್ಸ್ ಮತ್ತೆ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಆರ್ಗನೈಸ್ ಮಾಡ್ತೇವೆ. ಓಕೆ, ಥ್ಯಾಂಕ್ ಯು. ಮಾಹಿತಿ ನೀಡ್ಲಿಕ್ಕಿದ್ದಾರೆ, ಅದನ್ನು ಸಭಾ ಕಾರ್ಯಕ್ರಮ ಮಾತ್ರ ನಾವು ಮುಕ್ತಾಯ ಮಾಡೋದು. ಮತ್ತೆ ಮಾಹಿತಿ ಕೊಟ್ಟ ಆ ಬಳಿಕ ನಿಮಗೆ ಬೀಜ ವಿತರಣೆ ಮತ್ತೆ ಸಸಿ ವಿತರಣೆ ಈ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಅದನ್ನು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ಡಾಕ್ಟರ್ ಭಾರತಿ ನಿಮ್ಮವರು, ಸಿರಿ ತೋಟಗಾರಿಕೆ ಸಂಘದ ಉಪಾಧ್ಯಕ್ಷರಾಗಿ ತನ್ನ ಸೇವೆಯನ್ನು ಸಲ್ಲಿಸಿದವರು. ಅದಕ್ಕಿಂತ ಅವರ ಮಾತಿಗಿಂತ ಮೊದಲು ಕೆಲವೊಂದು ವ್ಯಕ್ತಿಗಳನ್ನು ಈ ಸಂದರ್ಭದಲ್ಲಿ ಗುರುತಿಸುವಂತ, ಅವರಿಗೆ ಜವಾಬ್ದಾರಿಯುತ ಅವರ ಸ್ಥಾನಮಾನಕ್ಕಾಗಿ ಅವರನ್ನು ಗುರುತಿಸಿ ಗೌರವಿಸುವಂತ ಕೆಲಸಕ್ಕಾಗಿ ನಾವು ತೆರಳುತ್ತಾ ಇದ್ದೇವೆ. ಇದೀಗ ಕಾರ್ಯಕ್ರಮದಲ್ಲಿ ನಮ್ಮ ಕೆಲವೊಂದು ವ್ಯಕ್ತಿಗಳಿಗೆ ನಾವು ಹತ್ತವರಕ್ಕೆ ಹೋದ್ರೆ ಬ್ಲಾನಿ ಡಿಸೋಸ್ ಅಂತ ನೋಡ್ಬೋದು. ಯೂಟ್ಯೂಬ್ ಅಲ್ಲಿ ಬ್ಲಾನಿ ಡಿಸೋಸ್ ಅಂತ ಹಾಕಿ, ಯಾಕಂದ್ರೆ ತಾರಸಿ ತೋಟದಲ್ಲಿ ಒಂದು ವಿಶೇಷವಾದ ಆವಿಷ್ಕಾರ ಮಾಡಿದವರು. ಅದರಿಂದ ಆ ರೀತಿಯಾಗಿ ನಮ್ಮ ಉಳ್ಳಾಲ ಭಾಗದಲ್ಲಿ ಕೂಡ ಕೆಲವರು ತಾರಸಿ ತೋಟದಲ್ಲಿ ಪರಿಣಿತಿ ಹೊಂದಿದವರಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಅವರನ್ನು ಗುರುತಿಸುವಂತ ಕೆಲಸ, ಗೌರವಿಸುವಂತ ಕೆಲಸವನ್ನು ವೇದಿಕೆಯಲ್ಲಿರುವ ಅತಿಥಿಗಳು ಮಾಡಬೇಕಾಗಿ ವಿನಂತಿ ಮಾಡುತ್ತಾ, ಮಂಜುಳಾ ತಾರಸಿ ತೋಟದ ಒಂದು ನಿರ್ಮಾಣದಲ್ಲಿ ಪರಿಣಿತಿ ಹೊಂದಿದವರಿಗೆ ಗೌರವಾರ್ಪಣೆ ಮಂಜುಳರವರು ವೇದಿಕೆಗೆ ಬರಬೇಕು. ತರಕಾರಿ ಬೆಳೆಸುವುದರಲ್ಲಿ, ತರಕಾರಿ ಗಿಡಗಳನ್ನು ಬೆಳೆಸುವುದರಲ್ಲಿ ಒಂದು ಆಸಕ್ತಿ ಉಳ್ಳವರು, ಅವರಿಗೆ ಗೌರವ. ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ನಮಗೆ ಪೂರ್ಣ ರೀತಿಯ ಸಹಕಾರ ನೀಡಿದವರು ಸಹ್ಯಾದ್ರಿ ನರ್ಸರಿಯ ಯಜಮಾನರಾದಂತಹ ರಮೇಶ್ ಸಹ್ಯಾದ್ರಿ. ಇವರು ಕೂಡ ನಮ್ಮ ಪೂರ್ಣ ಸಹಕಾರ ಇದೆ. ಅವರು ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮಾಡಿ. ರಮೇಶ್ ಅನ್ನ ಸಹ್ಯಾದ್ರಿ ನರ್ಸರಿಯ ರಮೇಶ್. ನೆಕ್ಸ್ಟ್ ಹಾಗೆ ಸ್ವಚ್ಛತಾ ರಾಯಭಾರಿಯಾದಂತಹ ಕೃಷ್ಣ ಮೂಲ್ಯರವರು, ಅವರಿಗೆ ಕೂಡ ನಾವು ಈ ಸಂದರ್ಭದಲ್ಲಿ ಗೌರವ ಮಾಡಲಿಕ್ಕಿದೆ. ಕೃಷ್ಣ ಮೂಲ್ಯರವರು ಕೂಡ ಬರಬೇಕಾಗಿ ವಿನಂತಿ. ಕೃಷ್ಣ ಮೂಲ್ಯರವರು ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅವರ ಗೌರವ ಉಪಸ್ಥಿತಿಗೆ ಗೌರವ ಸಲ್ಲಿಸ್ತಾ ಇದ್ದೇವೆ. ಜೇರಿ ಡಿಸೋಜ ತಾರಸಿ ತೋಟದ ಒಂದು ನಿರ್ಮಾಣದಲ್ಲಿ ಪರಿಣಿತಿ ಹೊಂದಿರುವಂತಹ ಜೇರಿ ಡಿಸೋಜ ತಾರಸಿ ತೋಟದ ನಿರ್ಮಾಣದಲ್ಲಿ ಪರಿಣಿತಿ ಹೊಂದಿದೆ ಜೇರಿ ಡಿಸೋಜರವರು. ಸ್ಲ್ಯಾಪದ ಮೆತ್ತಿ ನಮ್ಮ ತರಕಾರಿ ಬಿಳುವಳಿ ಪಂಪು ನೆಲಗಟ್ಟೆ ವಿಶೇಷ ಪಂಡ ನಮಗಿತ್ತದ ಕಾಲದ ಜಾಲು ಪುರೋಪುಚ್ಚಿ ಮುಂದೆ ಪುರ ಒಂದು 10 ಸೆನ್ಸ್ 5 ಸೆನ್ಸ್ ಜಾಲು ಇಪ್ಪು ನಡಿತ ಜಾಲು ಎಜ್ಜಿ ಕಾಲಿ ತಯಾರಿಸಿ ನಮ್ಮ ಊರ ತರಕಾರಿನ ಮಲ್ಕೊಂಡು ಹಾಕೋದು. ಆ ರೀತಿಯಾದ ನಮ್ಮ ಭೂಮಿಗೆ ಮೌಲ್ಯ ಬೈದಲು ಅಚ್ಚನ ತಾರಸಿ ತೋಟಕ್ಕೆ ವಿಶೇಷమైన ನಮ್ಮ ಮೌಲ್ಯ ಕೊಡ್ಪುನಚಿನ ಸಂದರ್ಭದಲ್ಲಿ ಇದು ಕಾರ್ಯಕ್ರಮ. ಅನಂತರಾಮ ಹೇರಳ ಇವರು ಬಂದು ಸಿರಿ ತೋಟಗಾರಿಕಾ ಸಂಘದ ಸಹ ಕಾರ್ಯದರ್ಶಿ ಅನಂತರಾಮ ಹೇರಳೆ, ಇವರು ಕೂಡ ಗೌರವಾರ್ಪಣೆ ಸಲ್ಲಿಸ್ತಾ ಇದ್ದೇವೆ. ಈಗ ಅನಂತರಾಮ ಹೇರಳೆ ಹಾಗೆ
ಇಲಾಖೆಯ ಹಂಸರ್ ಅವರು ಬಂದು ನಮ್ಮ ಈ ಒಂದು ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಹಂಸಾ ತೋಟಗಾರಿಕೆ ಇಲಾಖೆಯಲ್ಲಿ ಇನ್ನು 2 ವರ್ಷದ ಅವರಿಗೆ ಸೇವೆ ಇದೆ. ಮತ್ತೆ ಅವರು ನಿವೃತ್ತಿ ಹೊಂದುವವರು. ಪ್ರಥಮ ಅವರಿಗೆ ಒಂದು ಗೌರವವನ್ನು ಈ ಸಂದರ್ಭದಲ್ಲಿ ನಾವು ಹಂಸರ್ ಅವರಿಗೆ ನೀಡ್ತಾ ಇದ್ದೇವೆ. ನಮಗೆ ಹಿಲರಿ ಡಿಸೋಜಾ ಹಿಲರಿ ಕುಟಿನ ಅಂಬಿಕರ್ ನಮ್ಮ ಶಾಮ್ಯಾನ ಸಂಸ್ಥೆಯ ಮಾಲಕರು, ಇವರು ಕೂಡ ಒಂದು ವಿಶೇಷವಾದ ಸಹಕಾರ ನೀಡಿದ್ದಾರೆ. ಅಂಬೇಡ್ಕರ್ ರೋಡ್ನ ಹಿಲರಿ ಕುಟಿನರ್ ಅವರು. ಹಾಗೆ ನಮ್ಮ ರೋಹನ್ ತೊಕ್ಕೋಟ್ರವರು, ಶಿವಾಜಿ ಫ್ರೆಂಡ್ ಸರ್ಕಲ್ನ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ರೋಹನ್ ತೊಕ್ಕೋಟ್ರವರಿಗೆ ಕೂಡ ಗೌರವಾರ್ಪಣೆ ಇವತ್ತಿನ ರೋಹನ್ ತೊಕ್ಕೋಟ್ರು ಕೂಡ ಈ ವ್ಯವಸ್ಥೆಯ ದೃಷ್ಟಿಯಿಂದ ನಮ್ಮ ಜೊತೆ ಪೂರ್ಣ ರೀತಿಯ ಸಹಕಾರ ನೀಡಿದ್ದಾರೆ. ಅವರಿಗೆ ಗೌರವಾರ್ಪಣೆ. ಹಾಗೆ ನಮ್ಮ ತೆಂಗಿನ ಗಿಡಗಳಲ್ಲಿ ವಿವಿಧ ತಳಿಗಳನ್ನು, ಅದು COD ಇರ್ಬೋದು, ಬೇರೆ ಬೇರೆ ತಳಿಗಳನ್ನು ಆವಿಷ್ಕಾರ ಮಾಡಿದವರು, ಸಮಾಜಕ್ಕೆ ಕೊಟ್ಟವರು, ಪರಿಚಯಿಸಿದಂತ ಚಂದ್ರಶೇಖರ್ ಗಟ್ಟಿ ಅವರು. ನಾವು ಕೊಂಡನ ದೇವಸ್ಥಾನದ ಮುಂಭಾಗದಲ್ಲಿ ತೆಂಗಿನ ನರ್ಸರಿ ಉಂಟು. ಸರಿಸುಮಾರು 200 ತಳಿಗಳನ್ನು ಅವರು ಬಿಡುಗಡೆ ಮಾಡಿದ್ದಾರೆ. ಅವರ ತೋಟದಿಂದಲೇ ಸರ್ಕಾರದ ಒಂದು ಸಂಸ್ಥೆ ಆಗಿದೆ, ಅವರೊಂದು ಖಾಸಗಿಯಾಗಿ ತೆಂಗಿನ ಒಂದು ತಳಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಬೇರೆ ಬೇರೆ ತಾರಸಿ ತೋಟದ ಕೃಷ್ಣಪ್ಪ ಗೌಡ ಪಡಂಬೈ ತಾರಸಿ ತೋಟದಲ್ಲಿ ತಮ್ಮ ವೃತ್ತಿಪರತೆಯನ್ನು ಮಾಡಿಕೊಂಡು ಬಂದವರು ಕೃಷ್ಣಪ್ಪ ಗೌಡರು. ಸಾವಯವ ಬೆಳೆಗಾರರ ಸಂಘದ ಸದಸ್ಯೆಯಾಗಿರುವಂತಹ ಸ್ನೇಹ ಭಟ್, ಇವರನ್ನು ಕೂಡ ಈ ಸಂದರ್ಭದಲ್ಲಿ ಅವರ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ಬೇರೆ ಬೇರೆ ಕ್ಷೇತ್ರದಲ್ಲಿ ತನ್ನ ಕೃಷಿ ಬದುಕಿನಲ್ಲಿ ತೊಡಗಿಸಿಕೊಂಡಂತ ಒಂದು ವಿದ್ಯಾವಂತರು ಎಲ್ಲರೂ ಕೂಡ ಕೃಷಿ ಬದುಕಿನಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದಾರೆ. ಅವರನ್ನೆಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ ಗೌರವ ಉಪಸ್ಥಿತಿ ಮಾಡುವಂತಹ ಗೌರವಿಸುವಂತಹ ನಮ್ಮ ಸಂದರ್ಭಕ್ಕೆ ನಾವು ಸಾಕ್ಷೀಭೂತರಾಗಿದ್ದೇವೆ. ಮುಂದಕ್ಕೆ ಇನ್ನೊಂದು ಇದು ಸನ್ಮಾನ ಅಲ್ಲ, ಇದೊಂದು ಪ್ರೀತಿಯ ಗೌರವ. ನಮ್ಮ ಪ್ರವೀಣ್ ಕುಂಪಲ ಇವರು ನಮ್ಮ ಪರಿವಾರ ಟ್ರಸ್ಟಿನ ಸ್ಥಾಪಕರು, ಸಮಾಜ ಸೇವಕರು. ಅದೇ ರೀತಿ ಸರ್ಕಾರಿ ಸೇವೆಯಲ್ಲಿ ನಮ್ಮ ಕೃಷಿ ಸಂಶೋಧನಾ ಇಲಾಖೆಯಲ್ಲಿ ಫೀಲ್ಡ್ ಆಫೀಸರ್ ಆಗಿ ಕೆಲಸ ಮಾಡ್ತಿದ್ದಾರೆ. ನಮ್ಮ ಆತ್ಮೀಯರು. ಈ ದಿನ ಈ ಕಾರ್ಯಕ್ರಮಕ್ಕೆ ಅವರು ಇಡೀ ದಿನವನ್ನೇ ಮುಡಿಪಾಗಿಟ್ಟು ನಮ್ಮ ಕಾರ್ಯಕ್ರಮ ಬಂದಿದ್ದಾರೆ. ಅವರನ್ನು ನಮ್ಮ ಡಾಕ್ಟರ್ ಭಾರತಿ ನಿರ್ಮಲ್ ಅವರನ್ನು ಶಾಲು ಮತ್ತು ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ನಾನು ವಿನಂತಿಕೊಳ್ತೇನೆ. ಇನ್ನೆಲ್ಲ ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯರುಗಳು ನಮ್ಮ ಜೊತೆ ವಿವಿಧ ಪದಾಧಿಕಾರಿಗಳು, ಆರಿಫ್ ಕಲ್ಕಟ್ಟ, ಬಶೀರ್, ಹಾಗೆ ದಿಗಂತದ ದಿನೇಶ್ ನಾಯಕ್, ಹಾಗೆ ಗಂಗಾಧರ್, ಹಾಗೆ ಆಶು, ಇವರೆಲ್ಲ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಗಂಗಾಧರ್, ಆಶು, ಮಾತಾಡಬಲ್ಲೆ. ದಿನೇಶ್ ನಾಯಕ್, ಬಶೀರ್ ಕಲ್ಕಟ್ಟ, ವಾರ್ತಾ ಭಾರತೀಯ, ದಿಗಂತ ಪತ್ರಿಕೆಯ ದಿನೇಶ್ ನಾಯಕ್, ಹಾಗೆ ನಮ್ಮ ಟಿವಿ ಚಾನೆಲ್ನ ರಾಜರವರಿಗೆ ಕೂಡ ಗೌರವ ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಈ ಭಾಗದಲ್ಲಿ ಕೆಲಸ ಮಾಡ್ತಾ ಬಂದಿರುವಂತಹ ವೈದ್ಯೆ ಡಾಕ್ಟರ್ ಭಾರತಿ ನಿರ್ಮಲ್ ರವರು, ಯಾಕಂದ್ರೆ ಆ ರೀತಿಯ ವೈದ್ಯ ಪರಂಪರೆಯಿಂದ ಬಂದು ನಮ್ಮ ವೃತ್ತಿಯಲ್ಲಿ ವೈದ್ಯ ಆಗಿಕೊಂಡು ಸಿರಿ ತೋಟಗಾರಿಕಾ ಸಂಘದ ಮೂಲಕ ಈ ಒಂದು ಪ್ರಕೃತಿಯ ಸೇವೆಯಲ್ಲಿ ಕೂಡ ಸಲ್ಲಿಸುತ್ತಿರುವಂತಹ ನಮ್ಮ ಡಾಕ್ಟರ್ ಭಾರತಿ ನಿರ್ಮಲ್ ರವರು ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷೀಯ ನುಡಿಗಳನ್ನು ಸಲ್ಲಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಹೇಳಿದ್ರಿ ನೀವು, ಬೋರಾಗಿರ್ಬೋದು, ನಮ್ಮ ಸಂಪನ್ಮೂಲ ಅಧಿಕಾರಿಗಳು ಕಾಯ್ತಾ ಇದ್ದಾರೆ, ಟ್ರೈನಿಂಗ್ ಇದೆ. ಈ ಸಿರಿ ತೋಟಗಾರಿಕೆ ಸಾಧಾರಣ 76ನೇ ಇಸ್ವಿಯಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು. ಆಗ ಮೈಸೂರು ಉದ್ಯಾನ ಕಲಾ ಸಂಘ ಅಂತ ಸ್ಟಾರ್ಟ್ ಆಗಿತ್ತು. ಅವತ್ತಿನಿಂದ ಕೆಲಸ ಮಾಡ್ತಾ ಉಂಟು. ಆಗ ಮರಿಗೌಡ್ರು ಅಂತ ನಮ್ಮ ಹಾರ್ಟಿಕಲ್ಚರ್ದು ತಂದೆ ಅಂತ ಹೇಳ್ತಾ ಇದ್ವಿ.
ಮತ್ತು ಇದರ ಮೇನ್ ಪೋಷಕರು ನಮ್ಮ ಧರ್ಮಸ್ಥಳದ ಹೆಗ್ಡೆಯವರು. ಸೊ ಆಗ ಸ್ಟಾರ್ಟ್ ಆದ್ದು. ಮತ್ತು ಸಿರಿ ತೋಟಗಾರಿಕಾ ಸಂಘ ಅಂತ ಹೆಸರಿಟ್ಟದ್ದು ಸಾಧಾರಣ 96ನೇ ಇಸ್ವಿಯಲ್ಲಿ, ಅದು ರಿಜಿಸ್ಟರ್ ಆದದ್ದು ಆಗ. ಇದರ ಮೇನ್ ಮುಖ್ಯ ಉದ್ದೇಶ ಏನಂತಂದರೆ ಎಲ್ಲರೂ ತೋಟಗಾರಿಕೆಯಲ್ಲಿ ತೊಡಗಬೇಕು ಅಂತ. ಯಾಕಂದರೆ ಹೆಚ್ಚು ಹೆಚ್ಚು ಹಸಿರು ಉಂಟಾಗಬೇಕು, ನಮಗೆ ಆಕ್ಸಿಜನ್ ಸಿಕ್ಕುದು ಅದರಿಂದ. ಮತ್ತು ಮುಖ್ಯವಾಗಿ ಕೈತೋಟ, ಟೆರೇಸ್ ಗಾರ್ಡನ್ ಅಥವಾ ಹೂ ತೋಟ ಇದೆಲ್ಲ ಮಾಡಿದ್ರಿಂದ ತುಂಬ ಬೆನಿಫಿಟ್ಸ್ ಉಂಟು. ಏನಂದರೆ ಒಂದು, ನೀವೆಲ್ಲರೂ ಬಿಸಿಲಲ್ಲಿ ಸ್ವಲ್ಪ ಎಕ್ಸ್ಪೋಸ್ ಆಗ್ತೀರಾ, ವೈಟಮಿನ್ ಡಿ ಅಂತ ಟ್ಯಾಬ್ಲೆಟ್ ತಿನ್ಬೇಕಂತ ಇಲ್ಲ, ಅಷ್ಟೇ ಸಾಕಾಗ್ತದೆ, ಗೊತ್ತಾಯ್ತಲ್ಲ ಒಂದು ಅದು. ಮತ್ತು ನಮಗೆ ಸ್ವಚ್ಛವಾದ ತರಕಾರಿಗಳು ಸಿಗ್ತವೆ. ಪ್ಲಸ್ ಅದರಲ್ಲಿ ಹೂವು ಆಗುವಾಗ ಒಂದು ಮನಸ್ಸು ಉಲ್ಲಸಿತವಾಗ್ತದೆ, ಹೂವು ಕಾಯಿ ಬಿಡುವಾಗ ಅದನ್ನು ನಮ್ಮಲ್ಲಿ ನಾವು ಉಪಯೋಗ ಮಾಡಿ ಅಕ್ಕಪಕ್ಕದವರಿಗೆ ಕೂಡ ಕೊಟ್ಟು ಒಂದು ನೀವು ಸಂತೋಷ ಪಡ್ಬೋದು. ಈಗ ಇವರು ಡಾಕ್ಟರ್ ಅದು ಗಿಡದಂತ, ನಂದು ಚಿಕ್ಕಂದಿನಿಂದ ಅದೊಂದು ಹಾಬಿ. ಅದರಿಂದ ನೀವು ಅಪಕ ಸರ್ಕಲ್ಗೆ ಹೋಗುವಾಗ ಸೈಯದ್ ಮದನಿ ಕಾಲೇಜ್ ಆಪೋಸಿಟ್ ನೋಡ್ಬೋದು, ಅದು ನಾನೇ ಬೆಳೆಸಿದ್ದು ಗಿಡ ಈಗಲೂ. ಯಾಕಂದರೆ ಲೇಡಿ ಬೋಸನಲ್ಲಿ ಇರುವಾಗ ದಿವಸಕ್ಕೆ 20-25 ಡೆಲಿವರೀಸು, 5 ಆಪರೇಷನ್ ಸಾಕಾಗಿ ಹೋಗ್ತಾ ಇತ್ತು. ಆದರೆ ಬಂದು ಗಿಡದ ಹತ್ರ 10 ನಿಮಿಷ ಕೂತ್ರೆ ಆ ಟಯರ್ಡ್ನೆಸ್ ಎಲ್ಲ ಹೋಗ್ತಾ ಇತ್ತು. ಇದನ್ನು ನಾನು ನನ್ನ ಎಕ್ಸ್ಪೀರಿಯನ್ಸಲ್ಲಿ ಹೇಳೋದು. ಮತ್ತು ತಾರಸಿ ತೋಟದಿಂದ ತುಂಬ ಬೆನಿಫಿಟ್ಸ್ ಉಂಟು. ಏನಂದರೆ ಒಂದು, ನಿಮ್ಮ ತಾರಸಿ ಬಿಸಿ ಆಗೋದು ಕಡಿಮೆ ಆಗ್ತದೆ, ಯಾಕಂದರೆ ಗಿಡಗಳ ಶೇಡಲ್ಲಿ ಇರ್ತದೆ. ಪ್ಲಸ್ ಅದಕ್ಕೆ ನೀರು ಹಾಕೋದ್ರಿಂದ ಅದರದ್ದು ಉಷ್ಣ ಹಬೆ ಪಬ್ಲಿಕ್ ಸ್ಪೀಕಲ್ಲಿ ಸ್ವಲ್ಪ ಹಿಂದೆ, ಬರೀ ಪ್ರೊಫೆಷನಲ್ ವರ್ಕ್ ಜಾಸ್ತಿ ಮಾಡಿದ್ರಿಂದ ಇದನ್ನು ಹಿಡಿಯೋ ರೀತಿ ಕೂಡ ಕಲಿಬೇಕಾಗಿದೆ. ಸೊ ಎರಡನೇದಾಗಿ ಅದಕ್ಕೆ ನೀರು ಹಾಕೋದ್ರಿಂದ ಟೆರೇಸ್ ಬಿಸಿ ಆದದ್ದು ಸ್ವಲ್ಪ ತಣ್ಣಗಾಗ್ತದೆ. ಸೊ ಮನೆಯನ್ನು ತಂಪಾಗಿಸಲು ಹೆಲ್ಪ್ ಆಗ್ತದೆ. ಪ್ಲಸ್ ತರಕಾರಿ, ಹೂವು ನಮ್ಮದೇ ಸಿಗ್ತದೆ. ಆದಷ್ಟು ನಾವು ಸ್ಪ್ರೇ ಮಾಡದೆ ಮತ್ತು ರಾಸಾಯನಿಕ ಗೊಬ್ಬರ, ಈಗ ಹೆಚ್ಚಾಗಿ ನಾನಂತೂ ರಾಸಾಯನಿಕ ಗೊಬ್ಬರ ಇಷ್ಟವರೆಗೆ ತರಿಸಲಿಲ್ಲ. ಒಂದಂದರೆ ಕೈಬೇವು ತರ್ತಾ ಇದ್ದೇನೆ, ಅದು ಬಿಟ್ಟು ಬೇರೆ ಎಲ್ಲ ನಮ್ಮದೇ ಗೊಬ್ಬರ ಮಾಡೋದು ಮುಖ್ಯ. ಇದೆಲ್ಲ ಇನ್ನು ನಮ್ಮ ಸಿರಿ ತೋಟಗಾರಿಕಾ ಸಂಘದ್ದು ಉದ್ದೇಶ ಏನಂತಂದರೆ ತಿಂಗಳಿಗೊಮ್ಮೆ ಇದೇ ವಿಷಯದಲ್ಲಿ ಟ್ರೈನಿಂಗ್. ತುಂಬ ಜನ ತಾವೆಲ್ಲರೂ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳ್ತೇವೆ. ಯಾಕಂದರೆ ನಿಮಗೆ ಸಂಪನ್ಮೂಲ ವ್ಯಕ್ತಿಗಳು ಇದ್ದಾರೆ, ಅವರಿಂದ ಬೆನಿಫಿಟ್ಸ್ ತಗೊಂಡು ನಿಮ್ಮ ಗಾರ್ಡನ್ ತೋಟಗಳನ್ನು ಇಂಪ್ರೂವ್ ಮಾಡಲಿಕ್ಕೆ ಸಾಧ್ಯತೆ ಉಂಟು. ಸೊ ತಿಂಗಳಿಗೊಮ್ಮೆ ಒಂದು ಎಂಥದಂದರೆ, ಇವತ್ತು ನಾವು ಟೆರೇಸ್ ಗಾರ್ಡನ್ ಮಾಡ್ತಾ ಇದ್ದೇವೆ. ಟೆರೇಸ್ ಗಾರ್ಡನ್ನು ಮತ್ತು ಕಿಚನ್ ಗಾರ್ಡನ್ನು, ಕೈತೋಟ ಅಥವಾ ಬಾನ್ಸೈ ಅಥವಾ ಹೂಗಳ ಇದೆಲ್ಲ ಬೇರೆ ಬೇರೆ ಕ್ಲಾಸಸ್ ಮಾಡ್ತಾ ಇದ್ವಿ. ಬರೀ ನಮ್ಮದು ಸ್ವಲ್ಪ ಹಿನ್ನಡೆದದ್ದು ಈ ಕೊರೋನಾ ಬಂದ ಟೈಮ್ನಲ್ಲಿ ಯಾರು ಒಟ್ಟಾಗಬಾರ್ದು ಅಂತ ಹೇಳಿದ್ರಿಂದ ಆ ಎಲ್ಲ ಕ್ಲಾಸ್ಗಳನ್ನು ನಿಲ್ಲಿಸಿದ್ವಿ. ಈಗ ಸ್ಟಾರ್ಟ್ ಮಾಡಿದ್ದೇವೆ. ಸೊ ಅದಕ್ಕೆ ಎಲ್ಲರೂ ಹೆಚ್ಚಾಗಿ ಈ ಸಿರಿ ತೋಟಗಾರಿಕೆದು ಮೆಂಬರ್ ಆಗಬೇಕು, ಬೆನಿಫಿಟ್ ತಗೊಳ್ಬೇಕು ಅಂತ ತಮ್ಮೆಲ್ಲರದನ್ನು ಕೇಳ್ತೇನೆ. ಯಾಕಂದರೆ ಮುಂದೆ ಇದು ಹೋಗಬೇಕು. ನಾವೆಲ್ಲ ಮುದುಕರಾದ್ವಿ, ನಾನು ರಿಟೈರ್ ಆಗಿ 20 ವರ್ಷ ಆಯಿತು. ಆದರೆ ಇನ್ನು ತಾವೆಲ್ಲ ಅದನ್ನು ಮುಂದೆ ತಗೊಂಡು ಹೋಗಬೇಕು. ವೆಲ್ಲಾಫ್ ಹಾಸ್ಪಿಟಲಲ್ಲಿ ಡಿಸ್ಟ್ರಿಕ್ಟ್ ಸರ್ಜನ್ ಆಗಿ ರಿಟೈರ್ ಆದ್ದು ನಾನು 2006ರಲ್ಲಿ ಆಯ್ತು, 20 ವರ್ಷ ಕರೆಕ್ಟ್ ಆಯಿತು. ಸೊ ತಾವೆಲ್ಲ ಯಂಗ್ಸ್ಟರ್ಸ್ ಅದರದ್ದು ಮೆಂಬರ್ ಆಗಿ ಇದನ್ನು ಈ ಸಿರಿ ತೋಟಗಾರಿಕಾ ಸಂಘವನ್ನು ಇನ್ನು ಮುಂದಕ್ಕೆ ತಗೊಂಡು ಹೋಗ್ಬೇಕಂತ ತಮ್ಮೆಲ್ಲರ ಹತ್ರ ಹೇಳೋದು. ಇವತ್ತಿನ ಬೆನಿಫಿಟ್ಗೆ ನಮ್ಮ ಇಬ್ಬರು ಸೀನಿಯರ್ ತೋಟಗಾರಿಕಾ ಡೈರೆಕ್ಟರ್ಸ್ ಇದ್ದಾರೆ. ಅವರ ಬಾಯಿಂದ ನೀವು ಕೇಳಿದರೆ ನಿಮಗೆ ಸ್ವಲ್ಪ ಒಳ್ಳೆಯದಾಗ್ತದೆ ಎಲ್ಲ ರೀತಿಯಲ್ಲಿ ಕೂಡ. ಮತ್ತು ಮುಖ್ಯ ಏನಂತಂದರೆ ರಿಲ್ಯಾಕ್ಸೇಷನ್. ಗಿಡದಲ್ಲಿ ಒಂದು ಗಿಡ ನೆಟ್ಟು ಅದು ಹೂವಾಗಿ ಅದನ್ನು ನೋಡುವಾಗ ನಿಮ್ಮ ಮನಸ್ಸು ಉಲ್ಲಾಸ ಆಗ್ತದೆ, ಅದು ಮುಖ್ಯ. ಅರ್ಧಕ್ಕರ್ಧ ಕಾಯಿಲೆ ಅದರಲ್ಲಿ ಕಡಿಮೆ ಆಗಿದೆ. ಮತ್ತು ಪ್ರತಿಯೊಂದು ನಾವು ತಿನ್ನುವಂಥ ಆಹಾರದಲ್ಲಿ ಅಡಲ್ಟ್ರೇಷನ್ ಉಂಟು. ಸೊ ನಾವೇ ತರಕಾರಿ ಬೆಳೆಸಿದ್ರೆ ಆ ಅಡಲ್ಟ್ರೇಷನ್ ಕಡಿಮೆ ಆಗ್ತದೆ. ಸೊ ಬರುವಂಥ ಕ್ಯಾನ್ಸರ್ ಅಂತ ಇವ್ರು ಹೇಳಿದ್ರು, ಒಂದು ಪ್ಲಾಸ್ಟಿಕ್ ಉರಿಸುವುದರಲ್ಲಿ ಉಂಟು, ಇನ್ನೊಂದು ಅಡಲ್ಟ್ರೇಷನ್ ಅಲ್ಲಿ ಸಿಕ್ಕಿದ್ದನ್ನು ಹಾಕ್ತಾರೆ. ನಾನು ಅಡಲ್ಟ್ರೇಷನ್ ಆಫೀಸರ್ ಆಗಿರುವಾಗ ತೆಗ್ಗದ್ರಲ್ಲಿ ಮೆಣಸಿನ ಪುಡಿ, ಅರಿಶಿನ ಪುಡಿ, ಅದರಲ್ಲೆಲ್ಲ ಮರದ ಪುಡಿಯನ್ನು ಸೇರಿಸ್ತಾ ಇದ್ರು. ಇದು 78-79 ವಿಷಯದ್ದು ಟೈಮಿಂದ ಹೇಳುದು.
ಸೊ ಅದು ಸಾಕಾಗ್ತದೆ. ಮರಕ್ಕೆ ಹಾಕುವ ಬೇಡದೇ ಇದು ಅದರಲ್ಲಿ ಸೇರಿಕೊಳ್ತದೆ ನಮ್ಮ ಊಟದಲ್ಲಿ. ಸೊ ಅದರಿಂದಲೂ ಕ್ಯಾನ್ಸರ್ ಬರ್ಲಿಕ್ಕೆ ಸಾಧ್ಯ. ಸೊ ಆದಷ್ಟು ಮಕ್ಕಳಿಗೆ ಇದನ್ನು ವಿಂಗಡಿಸುವುದು ಮತ್ತು ಗಿಡದಲ್ಲಿ ಇಂಟ್ರೆಸ್ಟ್ ಬರುವ ಹಾಗೆ ಮಾಡೋದು ತಂದೆ ತಾಯಿಗಳದ್ದು ಮುಖ್ಯ ಕರ್ತವ್ಯ. ಪ್ಲಸ್ ನೆಕ್ಸ್ಟ್ ಬರೋದು ಶಾಲೆಯ ಟೀಚರ್ಗಳು. ಅವರು 1ನೇ ಕ್ಲಾಸ್ನಿಂದಲೇ ಹೇಳಿಕೊಂಡು ಬಂದರೆ, ಅವರು ಹೇಳಿದಾಗೆ ನಮ್ಮ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ ಇಡೀ ದೇಶದಲ್ಲಿ ಒಂದಾಗ್ಲಿಕ್ಕೆ ಸಾಧ್ಯ ಉಂಟು. ಇಷ್ಟು ಹೇಳಿ ನಾನು ಸಿರಿಗೆ ಎಷ್ಟು ಪ್ರಾಮುಖ್ಯತೆ ಇದೆ ಅಂತ. ಅದೇ ನಾವು ಹಮ್ಮಿಕೊಂಡಂತಹ ಸಿರಿ ತೋಟಗಾರಿಕಾ ಸಂಘ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅಧ್ಯಕ್ಷರಾಗಿ ಇರುವಂತಹ ಡಾಕ್ಟರ್ ಭಾರತಿ ನಿರ್ಮಲ್ ರವರು, ಅವರು ಬರೀ ವೈದ್ಯ ಶಾಸ್ತ್ರಜ್ಞ ಅಲ್ಲ, ಅವರು ಸಸ್ಯಶಾಸ್ತ್ರಜ್ಞ ಕೂಡ. ನಾವು ನೋಡ್ತೇವೆ ಅತಿ ತಜ್ಞ ವೈದ್ಯರುಗಳ ಮನೆಯಲ್ಲಿ ಕೆಲಸದವರು ತಾರಸಿ ತೋಟದಲ್ಲಿ ತೊಡಗಿಕೊಂಡಿರ್ತಾರೆ. ಆದರೆ ಇವರು ಈ ಮೇಡಮ್ ಅವರದ್ದು ವಿಶೇಷತೆ ಏನಂದ್ರೆ, ಪ್ರತಿಯೊಂದು ಗಿಡದ ಸುತ್ತ ಅದರಲ್ಲಿ ಹೇಗೆ ನಿಕಟವಾಗಿ ಅನ್ಯೋನ್ಯತೆಯಾಗಿ ಇರ್ತಾರೆ ಅಂದ್ರೆ, ನಾನು ಅವರ ಮನೆಗೆ ಹೋಗಿದ್ದೇನೆ, ಅಷ್ಟು ಪ್ರೀತಿಯಿಂದ ಅದನ್ನು ಸಾಕ್ತಾರೆ ಮತ್ತೆ ಅದೇ ರೀತಿಯಾಗಿ ಅದನ್ನು ಇಟ್ಟುಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಹಲವಾರು ತಮ್ಮ ಅಮೂಲ್ಯ ವಿಷಯಗಳನ್ನು ತಿಳಿಸಿದಂತಹ ಡಾಕ್ಟರ್ ಅವರಿಗೆ ಕೂಡ ಕೃತಜ್ಞತೆ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸ್ಪೋರ್ಟ್ಸ್ ಚಾಂಪಿಯನ್ ಅಲ್ತಾಫ್ ಅವರು ಇಲ್ಲಿ ನೋಡಿದ್ರೆ ಸಾಮಾನ್ಯ ಜನ ಅಂತ ಎಣಿಸ್ಬೋದು, ಆದರೆ ಪ್ರತಿ ಒಂದು ಸ್ಪರ್ಧೆಯಲ್ಲಿ ಕೂಡ ಅವರು ಭಾಗವಹಿಸದಿದ್ರೆ ಅದರ ಜೊತೆಗೆ ಇರ್ತಾರೆ. ಅವರಿಗೂ ಕೂಡ ಈ ಸಭೆಗೆ ಆಗಮಿಸಿದಂಥ, ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಅವರಿಗೆ ಆತ್ಮೀಯ ಕೃತಜ್ಞತೆಯನ್ನು ಅರ್ಪಿಸುತ್ತಿದ್ದೇನೆ. ಹಾಗೆ ನಮಗೆ ಸ್ವಚ್ಛ ಇಲ್ಲದಿದ್ದರೆ ಯಾವುದೂ ಇಲ್ಲ. ಸ್ವಚ್ಛ ಭಾರತದ ನಿರ್ಮಾಣ ಇದರಲ್ಲಿ 2 ಕಣ್ಣುಗಳಿದೆ. ಒಂದು ಶೀನಾ ಶೆಟ್ರು, ಮತ್ತೊಬ್ರು ಹೆಸರು ಕೃಷ್ಣಪ್ಪ ಮೂಲ್ಯ. ಇವರು ಕೂಡ ನಮ್ಮ ಸ್ವಚ್ಛ ಭಾರತದ 2 ಕಣ್ಣುಗಳು. ಅದೇ ರೀತಿ ನಮಗೆ ಆಹಾರ ಬೇಕು. ತರುಣ ಯತೀಶ್ ಅವರು ಕೂಡ ಈ ಸೇವೆಯಲ್ಲಿ ತೊಡಗಿಕೊಂಡಿದ್ದಾರೆ. ಅವರಿಗೂ ಕೂಡ ಕೃತಜ್ಞತೆಯನ್ನು ಅರ್ಪಿಸುತ್ತಿದ್ದೇನೆ. ನಮಗೆ ಹಣಕಾಸು ಬೇಕು. ಹಣಕಾಸಿನ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಮ್ಯಾಕದವರಿದ್ದಾರೆ. ಅದರ ಮ್ಯಾನೇಜರಿಗೂ ಕೂಡ ಧನ್ಯವಾದನ ಅರ್ಪಿಸುತ್ತಿದ್ದೇನೆ. ಪ್ರಮುಖವಾಗಿ ನಮ್ಮದು ಈ ಇಲಾಖೆ, ತೋಟಗಾರಿಕೆ ಇಲಾಖೆಯಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸಿದಂತಹ ಪ್ರದೀಪ್ ಡಿಸೋಜ ಮತ್ತು ಪ್ರವೀಣ್ ರವರು, ಇವರು ಈ ತಾರಸಿ ತೋಟ ಆಗಲಿ ಅಥವಾ ಈ ಕೃಷಿಯಲ್ಲಿ ಏನು ಮಾಹಿತಿಯನ್ನ ಬೇಕಾ ಅದನ್ನು ಸುಂದರವಾಗಿ ತಮ್ಮೊಟ್ಟಿಗೆ ಹಂಚುವವರಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಅರ್ಪಿಸುತ್ತಿದ್ದೇನೆ. ಅದೇ ರೀತಿ ನಮಗೆ ಪ್ರಚಾರ ಬೇಕು ನೋಡಿ. ಯಾವುದೇ ಒಂದು ವಿಷಯವನ್ನು ತಿಳಿಸ್ಬೇಕಿದ್ರೆ ಅದು ಪ್ರಚಾರದ ಮುಖಾಂತರನೇ ಸಾಧ್ಯ. ಅದನ್ನು ನಮಗೆ ತಿಳಿಸ್ತಾ ಇದ್ದಾರೆ ಮಾಧ್ಯಮ ಪ್ರಚಾರಕರ ಸಂಘದ ಅಧ್ಯಕ್ಷರಾದಂತಹ ಪುಷ್ಪರಾಜ್ ಅವರು. ಇವರಿಗೂ ಕೂಡ ನಾವು ಧನ್ಯವಾದನ ಅರ್ಪಿಸಿದ್ದೇವೆ. ಅದೇ ರೀತಿ ಈ ವೇದಿಕೆ ಎದುರು ನೆರೆದಿದ್ದಂತಹ ಎಲ್ಲ ಆಸಕ್ತರಿಗೆ, ಅದೇ ರೀತಿ ಇದರಲ್ಲಿ ಹೇಳಬೇಕಿಲ್ಲ, ಪ್ರತಿಯೊಂದು ಜನ ಕೂಡ, ಪ್ರತಿಯೊಬ್ಬರು ಕೂಡ ಅವರವರ ಫೀಲ್ಡಲ್ಲಿ ವಿಶೇಷವಾದಂತಹ ಒಂದು ಅನುಭವವನ್ನು ಪಡೆದವರು, ಆಕರ್ಷಣೆಯನ್ನು ಹೊಂದಿದವರು. ಇದರಲ್ಲಿ ನಾನು ಸ್ಪಷ್ಟವಾಗಿ ಇವರನ್ನೇ ನಮೂದಿಸಿ ಹೇಳಬೇಕಾಗಿಲ್ಲ. ಅದೇ ರೀತಿ ನಮ್ಮದು ಈ ಸಭೆಯಲ್ಲಿ ನೆರೆದಂತಹ ಎಲ್ಲರಿಗೂ ಕೂಡ ಈ ಕೃತಜ್ಞತೆಯನ್ನು ಅರ್ಪಿಸ್ತಾ ಈ ನನ್ನ 2 ಕೃತಜ್ಞತೆ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್. ಎಲ್ರಿಗೂ ಧನ್ಯವಾದ. ನಿಮ್ಮೊಂದಿಗೆ ಚರ್ಚೆ ಮಾಡ್ತಾರೆ. ನಿಮ್ಮ ಯಾವ್ದಾದ್ರು ಅಭಿಪ್ರಾಯಗಳಿದ್ರೆ ಅವರ ಜೊತೆ ಹಂಚಬಹುದು, ಮಾಹಿತಿಗಳನ್ನು ಕೊಡ್ತಾರೆ, ಜೊತೆಗೆ ಅದಕ್ಕೆ ಉತ್ತರ ಕೂಡ ಕೊಡ್ತಾರೆ. ಅದರಿಂದ ಇದೀಗ ಪ್ರವೀಣ್ ರವರು ಇದೀಗ ತೋಟಗಾರಿಕೆಯ ಬಗ್ಗೆ, ಉಚಿತ ಕೈತೋಟ ತೋಟ ತರಬೇತಿಯ ಬಗ್ಗೆ ಒಂದು ಮಾಹಿತಿಯನ್ನು ಇದು ಸಂಪನ್ಮೂಲ ವ್ಯಕ್ತಿಯಾಗಿ ನಮ್ಮ ಜೊತೆ ಹಂಚಿಕೊಳ್ಳಲಿಕ್ಕಿದ್ದಾರೆ. ಬಹಳ ಸಂತೋಷ. ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಭಾರತಿ ನಿರ್ಮಲ್ ಅವರೇ, ಹಾಗೆ ನನ್ನ ಸಹೋದ್ಯೋಗಿ ಮಿತ್ರರಾದ ಪ್ರದೀಪ್ ಡಿಸೋಜರ್ ಅವರೇ, ಹಾಗೆ ಎಲ್ಲ ಆತ್ಮೀಯ ಆದರಣೀಯ ಗಣ್ಯರೇ, ಕೈತೋಟ ತಾರಸಿ ತೋಟದ ಬಗ್ಗೆ ಕೆಲವೊಂದು ಮಾಹಿತಿಗಳು ಶೀನಾ ಶೆಟ್ರು ಹೇಳಿದರು. ಹಾಗೆ ಡಾಕ್ಟರ್ ಭಾರತಿ ನಿರ್ಮಲ್ ಅವರು ಕೂಡ ತಮ್ಮ ಮಾತಿನಲ್ಲಿ ಹೇಳ್ತಾ ಬಂದರು. ಆದರೆ
ಒಂದು ನಿಮಗೆ ನಾವೇನೇ ಕಲ್ಪನೆ ಕೊಡುವುದಕ್ಕಿಂತಲೂ ಬಹುಶಃ ಇವತ್ತಿನ ಪ್ರಚಲಿತ ವಿದ್ಯಮಾನವನ್ನು ಕಲ್ಪನೆ ಕೊಡುವಂಥದ್ದು ಬಹಳ ಒಳ್ಳೆಯದು ಅಂತ ಅನಿಸ್ತದೆ. ಪಶ್ಚಿಮ ಏಷ್ಯಾದಲ್ಲಿ ನಡೆಯುತ್ತಿರುವಂತಹ ಅಂತರ್ಯುದ್ಧದಿಂದಾಗಿ ನಾವಿವತ್ತು ಅನೇಕ ಒಂದು ಏನು ಅಂತ ಹೇಳಿದ್ರೆ ಹೆದರುವಂತಹ ರೀತಿಯಲ್ಲಿ ನಮಗೆ ಒಂದು ಗಾಬರಿ ಹುಟ್ಟಿಸುವಂಥ ರೀತಿಯಲ್ಲಿ ಇವತ್ತು ವಿಚಾರಗಳು ಬರ್ತಾ ಇದೆ. ಬಹುಶಃ ಒಂದು ವಾರದ ಹಿಂದೆ ಅಲ್ವಾ LPG ಸಿಗುವುದಿಲ್ಲ ಅಂತ ಹೇಳುವಂತ ಒಂದು ಸಂದೇಶ ಅದೆಲ್ಲ ಕಡೆ ಹರಡಲಿಕ್ಕೆ ಶುರುವಾಯಿತು. ವಾಸ್ತವವಾಗಿ ಇಲ್ಲದಿದ್ರು ಕೂಡ ಆ ತರದ ಸಂದೇಶಗಳು ಹರಡಲಿಕ್ಕೆ ಶುರುವಾಯಿತು. ಯಾಕೆಂತ ಹೇಳಿದ್ರೆ ನ್ಯಾಚುರಲ್ ಆಗಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಆ ಕಡೆಯಿಂದ ಪೆಟ್ರೋಲಿಯಂ ಇತ್ಯಾದಿ ಈ ಕಡೆಗೆ ನಮ್ಮ ಕಡೆಗೆ ಬರುವಂತ ಸಂದರ್ಭದಲ್ಲಿ ಅದಕ್ಕೆ ತಡೆ ಉಂಟಾದಾಗ ಈ ಒಂದು ನಮ್ಮಲ್ಲಿ ಒಂದು ಆಗ್ತಿರುವಂತಹ ಭಯ ಒಂದು ಇದು ಕಾರಣ ಆಗ್ತದೆ. ಬಹುಶಃ ಕೆಲವು ಕಡೆಗಳಲ್ಲಿ ಪೇಪರ್ಗಳಲ್ಲಿ ಮಾಧ್ಯಮದವರು ವರದಿ ಮಾಡಿದ್ರು ಏನು ಅಂತ ಹೇಳಿದ್ರೆ ಆಗಿದ್ದು ಕೂಡ ಹೌದು, ಹೋಟೆಲ್ ಉದ್ಯಮಗಳು ಮತ್ತೆ PG ಇತ್ಯಾದಿಗಳು ಸ್ಥಗಿತ, ಆಹಾರ ಉತ್ಪಾದನೆ ಮಾಡಲಿಕ್ಕೆ ನಮ್ಮಲ್ಲಿ ವ್ಯವಸ್ಥೆ ಇಲ್ಲದೆ ಇದೆ ಅಂತ ಹೇಳುವಂತ ಒಂದು ಸ್ಥಿತಿ. ಈ ಒಂದು ಪರಿಸ್ಥಿತಿಯನ್ನ ನಾವು ಯಾಕೆ ತಗೊಳ್ಬೇಕು ಅಂತ ಹೇಳುವಂಥದ್ದು ಅಂತ ಹೇಳಿದ್ರೆ, ನಾವು ಹುಟ್ಟಿನಿಂದ ಸಾಯುವ ತನಕ ಈ ಜಗತ್ತಿನಲ್ಲಿ ಬಾಳುವಂತಹ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಆಹಾರ ಅತ್ಯಂತ ಅಮೂಲ್ಯವಾದಂತಹ ಒಂದು ವಿಚಾರ. ಆಹಾರ ಸಿಗಲಿಲ್ಲ ಅಂತ ಹೇಳುವಂತ ಸಂದರ್ಭ ಉಂಟಾಯಿತು ಅಂತ ಹೇಳಿ ಆದ್ರೆ ಏನ್ ಮಾಡಬಹುದು ಅಂತ ಹೇಳುವಂಥದ್ದು. ಇದಕ್ಕೆ ನಾವು ಏನ್ ತಯಾರಿ ಮಾಡ್ಕೊಳ್ಬಹುದು ಅಂತ ಹೇಳುವಂತ ರೀತಿಯಲ್ಲಿ ಬಹುಶಃ 1965ರ ಸಂದರ್ಭದಲ್ಲಿ ಇದೇ ರೀತಿಯ ಪರಿಸ್ಥಿತಿಯನ್ನು ಭಾರತ ಎದುರಿಸಿತ್ತು. ಏನು ಅಂತ ಹೇಳಿದ್ರೆ ಆಹಾರ ಉತ್ಪಾದನೆ ಆಗ ಇಲ್ಲಿ ನಮ್ಮಲ್ಲಿ 90% ಜಾಸ್ತಿ ಕೃಷಿಕರಿತ್ತು, ಕೃಷಿ ಭೂಮಿ ಇತ್ತು. ಭಾರತದ ಜನಸಂಖ್ಯೆ ಇದ್ದದ್ದು 64 ಕೋಟಿ ತನಕ. ಆದ್ರೆ ನಮ್ಮ ಆಹಾರವನ್ನು ನಾವು ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲದಿದ್ದ ಪರಿಸ್ಥಿತಿಯಲ್ಲಿ ನಾವು ಹೊರದೇಶಕ್ಕೆ ಅವಲಂಬನೆ ಆಗಿದ್ದಂತ ಸಂದರ್ಭ. ಆ ಸಂದರ್ಭದಲ್ಲಿ ಭಾರತಕ್ಕೆ ಬರಬೇಕಾಗಿರುವಂತಹ ಆಹಾರಕ್ಕೆ ಬರುವಂತಹ ಇದನ್ನ ತಡೆ ಉಂಟಾದಾಗ ಕಡೆ ಏನ್ ಮಾಡಬೇಕು ಹೇಳುವಂತ ಪರಿಸ್ಥಿತಿಯನ್ನು ನಮ್ಮ ಸರ್ಕಾರ ಮತ್ತೆ ವಿಜ್ಞಾನಿಗಳು ತಜ್ಞರು ಕೂತು ಆಲೋಚನೆ ಮಾಡಿ ಹಸಿರು ಕ್ರಾಂತಿ ಅಂತೇಳಿ ಮಾಡಿದ್ರು. ಆವತ್ತಿನ ಹಸಿರು ಕ್ರಾಂತಿಯ ಫಲವನ್ನು ನಾವು ಇವತ್ತು ಉಂಟಾ ಇದ್ದೇವೆ. ಯಾಕಂತ ಹೇಳಿದ್ರೆ ಇವತ್ತು ನಾವು ನಮ್ಮ ಕೃಷಿ ಇದಕ್ಕೆ ಹೋದ್ರೆ ಸುಮಾರು 60ರಿಂದ 64% ತನಕ ನಾವು ಇಳಿದಿದ್ದೇವೆ. ಆದ್ರೆ ಭಾರತದ ಜನಸಂಖ್ಯೆ 140 ಕೋಟಿ ಮೀರಿದೆ. ಆಗಿದ್ದಾಗ್ಯೂ ಕೂಡ ಆ 140 ಕೋಟಿ ಜನರ ಹೊಟ್ಟೆಯನ್ನು ಭರ್ತಿ ಮಾಡಿ ಬಾಕಿ ಇದನ್ನ ನಾವು ಹೊರದೇಶಕ್ಕೆ ರಫ್ತು ಮಾಡುವಂತ ಒಂದು ಸನ್ನಿವೇಶ ಇವತ್ತು ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಹಸಿರು ಕ್ರಾಂತಿಯ ಒಂದು ಫಲ ಅಂತ ಹೇಳುವಂಥದ್ದು. ಸೊ ಯಾವಾಗ ನಮ್ಮ ತನವನ್ನು ನಾವು ಕಾಯ್ದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ, ನಮ್ಗೆ ಬೇಕಾದಂಥದ್ದನ್ನು ನಾವು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ, ನಾವು ಸ್ವಾವಲಂಬನೆಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ, ಆಗ ಖಂಡಿತ ಯಾವ ರೀತಿಯ ಭಯ ಇತ್ಯಾದಿಗಳನ್ನು ನಾವು ಹೊಂದದೆ ನಾವು ಬಹಳ ಸುರಕ್ಷಿತವಾಗಿ ಬದುಕಲಿಕ್ಕೆ ಸಾಧ್ಯ ಆಗುವಂತ ಒಂದು ಪರಿಸ್ಥಿತಿ. ಆ ದೃಷ್ಟಿಯಲ್ಲಿ ನಾವು ಇವತ್ತು ಕೈತೋಟ ಮತ್ತು ತಾರಸಿ ತೋಟವನ್ನು ನೋಡಬೇಕಾಗಿದೆ. ಯಾಕೆಂತ ಹೇಳಿದ್ರೆ ಅಂಕಿ ಅಂಶದ ದೃಷ್ಟಿಯಲ್ಲಿ ನೋಡಿದಾಗ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತರಕಾರಿಯ ಲೆಕ್ಕಾಚಾರವನ್ನು ನೋಡಿದ್ರೆ ಸುಮಾರು 10 ಹೆಕ್ಟೇರ್ 15 ಹೆಕ್ಟೇರ್ 20 ಹೆಕ್ಟೇರ್ನ ತನಕ ಮಾತ್ರ ತರಕಾರಿ ಬೆಳೆಯುವಂತ ಪ್ರದೇಶ ಇದೆ. ಇದೇ ಪರಿಸ್ಥಿತಿ ಹಿಂದೆ ನೋಡಿದಾಗ ಆಗ ಸುಮಾರು 300-400 ಹೆಕ್ಟೇರ್ನಷ್ಟು ತರಕಾರಿ ಬೆಳೆಯುವಂತ ಪ್ರದೇಶ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇತ್ತು. ಇವತ್ತು ಅದು ಬಹಳಷ್ಟು ಕನಿಷ್ಠ ಮಟ್ಟಕ್ಕೆ ಇಳಿದಿದೆ. ಒಂದು ವಿಚಾರ. ಎರಡನೇ ವಿಚಾರ ಏನು, ನಾವೆಲ್ಲರೂ ಹಣ್ಣು ತರಕಾರಿಯನ್ನು ಬಳಕೆ ಮಾಡ್ತೇವೆ, ಹೌದಲ್ಲ? ಹಣ್ಣು ತರಕಾರಿಯನ್ನು ಎಲ್ಲರೂ ಬಳಕೆ ಮಾಡ್ತೇವೆ, ಹೌದಲ್ವಾ? ಎಲ್ಲಿಂದ ನಾವು ತಗೊಳ್ತೇವೆ? ನಮಗೆ ಸುಲಭದಲ್ಲಿ ಸಿಗುವಂಥದ್ದು ಅಂಗಡಿಯಿಂದ ಮಾತ್ರ, ಅಂಗಡಿಯಿಂದ ತಗೊಳ್ತೇವೆ. ಸೊ ಹಾಗೆ ಅಂದ್ರೆ ನಾವು ಉತ್ಪಾದನೆ ಮಾಡುವಂತಹ ಪರಿಸ್ಥಿತಿ ಇಲ್ಲ, ಎಲ್ಲವೂ ಕೂಡ ನಮಗೆ ಹೊರಗಡೆಯಿಂದಲೇ ಬರಬೇಕು. ಹೊರಗಡೆಯಿಂದಲೇ ಬಂದದ್ದನ್ನೇ ನಾವು ಸ್ವೀಕಾರ ಮಾಡ್ತೇವೆ. ನಾನು ವಾಪಸ್ ನನ್ನ ಪ್ರಥಮ ಒಂದು ಇದಕ್ಕೆ ತಗೊಳ್ತೇನೆ. ಹೊರಗಡೆಯಿಂದ ಬರುವಂತದ್ದಕ್ಕೆ ತಡೆ ಉಂಟಾಯಿತು ಅಂತ ಹೇಳಿ ಆದ್ರೆ ನಮಗೆ ಪರಿಸ್ಥಿತಿ ಏನಾಗ್ತದೆ ಹೇಳುವಂಥದ್ದು ಭಯ ವಿಫಲ ಉಂಟಾಗುವಂಥದ್ದು ಸಹಜ. ಹಾಗಿದ್ದಾಗ ಸ್ವಲ್ಪ ಮಟ್ಟಿಗಾದ್ರೂ ನಮ್ಮ ಸ್ವಾವಲಂಬನೆಯನ್ನು ಸಾಧಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗುವಂತ ರೀತಿಯಲ್ಲಿ ಆಲೋಚನೆ ಮಾಡುವಂಥದ್ದು ಒಂದು. ಮೂರನೇ ವಿಚಾರ ಏನು ಅಂತ ಹೇಳಿದ್ರೆ, ಮನುಷ್ಯ ಸಹಜ ಒಂದು ಇದರಲ್ಲಿ ಹೊಟ್ಟೆ ಫಸ್ಟ್ ಆದ್ಯತೆ, ನಂತರದ ಆದ್ಯತೆ ಬಟ್ಟೆ, ಆಮೇಲೆ ಇದ್ದು ಸೂರು, ಇದಾದ ನಂತರ ಬಾಕಿದ್ದು ಕಾಣುತ್ತದೆ. ಇವತ್ತು ನಾವು ಜಗತ್ತಿನಲ್ಲಿ ಬಾಕಿದ್ದಕ್ಕೆ ಕಾಣಲಿಕ್ಕೆ ನಾವು ತೆರೆದುಕೊಳ್ತಿದ್ದೇವೆ ಅಂತ ಹೇಳಿದ್ರೆ ನಮ್ದು 3 ಸ್ವಲ್ಪ ಮಟ್ಟಿಗೆ ಗಟ್ಟಿಗಿದೆ ಹೇಳುವಂಥದ್ದು. ಯಾಕೆಂತ ಹೇಳಿದ್ರೆ ಸುಂದರೀಕರಣ ದೃಷ್ಟಿ.
ಇವತ್ತು ನಾವು ಸೌಂದರ್ಯವನ್ನ ನಾವು ಹೇಗೆ ಮಾಡಬಹುದು, ಒಂದು ಪ್ರದೇಶವನ್ನ ನಾವು ಸುಂದರೀಕರಣ ಮಾಡಬೇಕು ಅಂದ್ರೆ ಅದಕ್ಕೆ ಏನು ಬಾಕಿ ಇದ್ದು ಹೊರಗಡೆಯಿಂದ ತಂದು ಕಟ್ಟುವುದಕ್ಕಿಂತಲೂ ಅಲ್ಲಿ ನಿತ್ಯವಾಗಿ ಹಸಿರುವನ್ನ ಇದು ಮಾಡುವಂತ ಹೂ ಗಿಡಗಳನ್ನ ನಾವು ಬೆಳೆಸಿದ ಅಂತೇಳಿ ಆದ್ರೆ ತನ್ನಂತಾನೆ ಆ ಒಂದು ಪ್ರದೇಶದ ಸೌಂದರ್ಯವನ್ನು ವೃದ್ಧಿ ಮಾಡಲಿಕ್ಕೆ ಸಾಧ್ಯ ಉಂಟು. ಈ ದೃಷ್ಟಿಯಲ್ಲಿ ಹೋದಾಗ ಇವತ್ತು ಆಕ್ಚುಲ್ ಆಗಿ ನಾವು ಹೇಳಬೇಕು ಅಂತ ಹೇಳಿದ್ರೆ ನಗರೀಕರಣವಾಗುವಂತ ಈ ಒಂದು ಸನ್ನಿವೇಶದಲ್ಲಿ ಯುವ ಉದ್ಯಮಿಗಳು ಯಾರಾದರೂ ಆಸಕ್ತಿ ಇದ್ದಾರೆ ಅಂತೇಳಿ ಆದ್ರೆ ಅವರಿಗೆ ಅದ್ಭುತವಾದಂತ ಉಜ್ವಲವಾದ ಭವಿಷ್ಯ ಈ ದೃಷ್ಟಿಯಲ್ಲಿ ಇದೆ. ಯಾಕೆಂತ ಹೇಳಿದ್ರೆ ಸುಂದರೀಕರಣವನ್ನ ಮಾಡ್ಲಿಕ್ಕೆ ಇವತ್ತೆಲ್ಲರಿಗೂ ಆಸಕ್ತಿ ಇದೆ. ಮಾಡ್ಲಿಕ್ಕೆ ಒಂದು ಏನು ಅಂತ ಹೇಳಿದ್ರೆ ಅಲ್ಲಿ ಅವರಿಗೆ ಹೇಗೆ ಮಾಡಬೇಕು ಹೇಳುವಂಥದ್ದು ಗೊತ್ತಿಲ್ಲ, ಒಂದನೇದು. ಎರಡನೇದು ಸಮಯದ ಒಂದು ತೊಂದರೆಗಳು ಕೂಡ ಇರುವಂಥದ್ದು. ಈ ದೃಷ್ಟಿಯಲ್ಲಿ ಇದನ್ನು ಉದ್ಯಮವಾಗಿ ತಕೊಂಡ್ರೆ ಮುಂದಿನ ದಿನಗಳಲ್ಲಿ ಆ ಒಂದು ದೃಷ್ಟಿಕೋನದಿಂದ ಕೂಡ ಕೈತೋಟ ತಾರಸಿ ತೋಟಗಳ ಇದು ತುಂಬಾ ಅಭಿವೃದ್ಧಿ ಹೊಂದುವಂತಹ ಇದು ಬಹುಶಃ ಸಣ್ಣ ಪ್ರಾಯದ ಮಕ್ಕಳಿಗೆ ನಾವು ಇದನ್ನ ಅವರ ತಲೆಯಲ್ಲಿ ತುಂಬಿಸಿದ್ರೆ ಖಂಡಿತ ಅದರ ಬಗ್ಗೆ ಆಸಕ್ತಿಯನ್ನು ಅವರು ಬೆಳೆಸ್ಕೊಳ್ಬಹುದು. ಆ ದೃಷ್ಟಿಯಲ್ಲಿ ನಮ್ಮ ಒಂದು ಬೆಳವಣಿಗೆಯನ್ನ ಮಾಡಲಿಕ್ಕೆ ಪ್ರಯತ್ನವನ್ನು ನಾವು ಮಾಡೋಣ ಅಂತ ಹೇಳುವಂಥದ್ದು ವಿಚಾರ. ಸೊ ಇದಿಷ್ಟಾದ ನಂತರ ಶೆಟ್ಟರು ತಮ್ಮ ಮಾತಾಡ್ತಿರ್ಬೇಕಾದ್ರೆ ಹೇಳಿದ್ರು, ಇವತ್ತು ಕಸ ವಿಲೇವಾರಿ ಬಹಳ ದೊಡ್ಡ ಸಮಸ್ಯೆ ಅಂತ ಹೇಳುವುದು ಖಂಡಿತ. ನಗರೀಕರಣ ಆಗ್ತಾ ಹೋಗದ ಹಾಗಾಗಿ ಎಲ್ಲ ಕಸ ವಿಲೇವಾರಿಗಳಿಗೆ ಸುಮಾರಷ್ಟು ಸಮಸ್ಯೆಗಳು ಬರ್ತಾ ಇದೆ. ಒಂದನೇದು ನಮ್ಮದೇ ಆದಂತಹ ಒಂದು ಜ್ಞಾನ ಅಥವಾ ನಮ್ಮದೇ ಆದಂತಹ ಒಂದು ಬುದ್ಧಿಶಕ್ತಿಯನ್ನ ನಾವು ವಿನಿಯೋಗ ಮಾಡ್ತಿಲ್ಲ ಇವತ್ತು. ಯಾಕಂತ ಹೇಳಿದ್ರೆ ಏನು ಕಸ ಉತ್ಪಾದನೆ ಆಗ್ತಾ ಇದೆ ನಮ್ಮ ಮನೆಯಲ್ಲಿ ಅದನ್ನು ಹೇಗೆ ನಾವು ವಿಲೇವಾರಿ ಮಾಡಬೇಕು ಹೇಳುವಂಥದ್ರ ಬಗ್ಗೆ ನಾವು ಆಲೋಚನೆ ಮಾಡ್ತಿಲ್ಲ. ಸಹಜ ಪ್ರಕೃತಿಯಾಗಿ ಅದನ್ನು ಹೊರಗಡೆ ಬಿಸಾಡುವಂಥದ್ದು ನಾವು ಕೈಗೊಳ್ತಿರುವಂತಹ ಪ್ರಥಮ ಹಂತ. ಸೊ ಇಲ್ಲಿ ನಾವು ಒಂದು ಆಲೋಚನೆಯನ್ನ ಮಾಡಿದ್ರೆ ತರಕಾರಿ ಗಿಡಗಳ ಅಥವಾ ಕೈತೋಟವನ್ನು ಮಾಡುವಂಥದ್ದಕ್ಕೆ ನಮಗೆ ಈ ಒಂದು ಗಿಡವನ್ನ ಮಾಡಬೇಕಾದ್ರೆ ಅದಕ್ಕೆ ಮಣ್ಣು ಬೇಕು. ಮಣ್ಣಿದ್ರೆ ಸಾಕಾಗುವುದಿಲ್ಲ, ಅದಕ್ಕೆ ಆಹಾರ ಬೇಕು. ಆಹಾರ ಹೇಗೆ ಕೊಡ್ತದೆ? ಅದಕ್ಕೆ ಗೊಬ್ಬರ ರೂಪದಲ್ಲಿ ಕೊಡ್ತದೆ. ಗೊಬ್ಬರ ಅಂತ ಹೇಳಿದ್ರೆ ಏನು? ಗೊಬ್ಬರ ಅಂತ ಹೇಳಿದ್ರೆ ನಾವು ಮನೆಯಲ್ಲಿ ತ್ಯಾಜ್ಯವನ್ನ ಗೊಬ್ಬರವಾಗಿ ನಾವು ಕನ್ವರ್ಟ್ ಮಾಡಬಹುದು, ಅದಕ್ಕೆ ಆಹಾರ ಆಗ್ತದೆ. ಯಾಕೆಂತ ಹೇಳಿದ್ರೆ ಪ್ರಕೃತಿಯಲ್ಲಿ ನೀವು ಗಮನಿಸಿರ್ಬೋದು, ಯಾವುದೂ ಕೂಡ ಬಿಸಾಡುವಂಥದ್ದಲ್ಲ, ಒಂದು ಇನ್ನೊಂದಕ್ಕೆ ಪೂರಕವಾಗಿ ಇದ್ದೇ ಇರ್ತದೆ ಎಲ್ಲಿ. ಆದ್ರೆ ಅದನ್ನು ಹುಡುಕಬೇಕಾದಂತ ಜವಾಬ್ದಾರಿ ಮಾತ್ರ ನಮ್ದು. ಹಾಗಿದ್ದಾಗ ಇಂತಹ ಗಿಡಗಳನ್ನ ನಾವು ಬೆಳೆಸಬೇಕು ಅಂತ ಆದ್ರೆ ಅದಕ್ಕೆ ಬೇಕಾದಂತ ಆಹಾರವನ್ನ ನಾವು ಮನೆಯಲ್ಲಿ ತಯಾರಿಸಿಕೊಳ್ಳಲಿಕ್ಕೆ ಸಾಧ್ಯ ಉಂಟು. ನಾವು ಮನೆಯಲ್ಲಿ ತ್ಯಾಜ್ಯ ಅಂತೇಳಿ ಬಿಸಾಡುವಂತಹ ಎಲ್ಲವನ್ನ ಕೂಡ ನಾವು ಗೊಬ್ಬರವಾಗಿ ಕನ್ವರ್ಟ್ ಮಾಡಲಿಕ್ಕೆ ಸಾಧ್ಯ ಉಂಟು. ಸೊ ಇದು ಎಲ್ಲಿವರೆಗೆ ಅಂತ ಹೇಳಿದ್ರೆ ನಾವು ಹೇಳಲಿಕ್ಕೆ ಈ ಸಿಪಿ ಹೇಸಿಗೆ ಅಂತ ಹೇಳುವಂತ ಮಲ ಮನುಷ್ಯನದಾಗ ಯಾವುದೇ ಆಗಲಿ ಅದನ್ನು ಕೂಡ ಇವತ್ತು ತ್ಯಾಜ್ಯವಾಗಿ ನಾವು ಬಳಕೆ ಮಾಡಿ ಇದು ಗೊಬ್ಬರವಾಗಿ ಬಳಕೆ ಮಾಡಿಕೊಂಡ್ರೆ ಅದ್ಭುತವಾದಂತ ಸೃಷ್ಟಿಯನ್ನು ಮಾಡಲಿಕ್ಕೆ ಸಾಧ್ಯ ಇರುವಂತ ಒಂದು ವಿಚಾರ. ಆದ್ರೆ ಅದನ್ನ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಮನಸ್ಸನ್ನ ನಾವು ಫಸ್ಟಿಗೆ ಕನ್ವರ್ಟ್ ಮಾಡ್ಕೊಳ್ಬೇಕು. ಯಾಕೆಂದ್ರೆ ಅದು ಯಾವುದೇ ರೀತಿಯಾಗಿ ತ್ಯಾಜ್ಯ ಇದು ಹೇಸಿಗೆ ತರುವಂತದ್ದಲ್ಲ ಅಂತ ಹೇಳುವಂಥದ್ದು ಕನ್ವರ್ಟ್ ಮಾಡಿಕೊಂಡಾಗ ಮಾತ್ರ ಅದು ಸಾಧ್ಯ. ಆದ್ರೆ ಕೆಲವೊಂದು ಪ್ರಿಕಾಷನ್ಗಳನ್ನು ನಾವು ಮಾಡಬೇಕಾಗಿರುವಂಥದ್ದು ಕೂಡ ಅದರೊಟ್ಟಿಗೆ ಇದೆ. ಸೊ ಹಾಗಿದ್ದಾಗ ತ್ಯಾಜ್ಯ ವಿಲೇವಾರಿಯನ್ನ ಬಹಳಷ್ಟು ಮಟ್ಟಿಗೆ ಕಡಿಮೆ ಮಾಡಲಿಕ್ಕೆ ಇದು ಕೂಡ ಅತ್ಯುತ್ತಮವಾದಂತಹ ಒಂದು ವಿಧಾನ. ನಗರ ಪ್ರದೇಶದಲ್ಲಿ ನಾವು ವ್ಯಾಪಕವಾಗಿ ಹಸಿರೀಕರಣ ಮಾಡುವಂತಹದ್ದು ಅಥವಾ ಕೈತೋಟ ತಾರಸಿ ತೋಟಗಳನ್ನು ಮಾಡುವಂತಹದ್ರ ಮೂಲಕ ತ್ಯಾಜ್ಯ ವಿಲೇವಾರಿಯನ್ನು ನಿವಾರಣೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗುವಂತ ವಿಚಾರ. ನಾಲ್ಕನೆಯದು ಡಾಕ್ಟರ್ ಭಾರತೀಯರವರು ತಮ್ಮ ಭಾಷಣದಲ್ಲಿ ಹೇಳ್ತಾ ಇರ್ಬೇಕಾದ್ರೆ ಹೇಳಿದ್ರು, ನಾನು ಎಷ್ಟೋ ಸಂದರ್ಭ 20-25 ಆಪರೇಷನ್ ಮಾಡಿ ಬಂದು ಸುಸ್ತಾಗಿ ಬರುವಾಗ ಮನೆ ಹತ್ರ ಬಂದು ಗಿಡದ ಹತ್ರ ನಿಂತಾಗ ಅದರ ಗಿಡದ ಸೌಂದರ್ಯ ಇದು ಮಾಡುವಾಗ ನನಗೆ ಮಾನಸಿಕವಾಗಿ ನನ್ನ ಶಾಂತಿಯನ್ನ ಕೊಡುವಂತ ಒಂದು ವಿಚಾರ ಸತ್ಯ ಕೂಡ. ಯಾಕೆಂತ ಹೇಳಿದ್ರೆ ಯಾವುದೇ ಗಿಡಗಳನ್ನ ನಾವು ಬೆಳೆಸಿದಂತ ಸಂದರ್ಭದಲ್ಲಿ ಅದರಿಂದ ಬರುವಂತಹ ಹಣ್ಣು ಇರಬಹುದು, ಕಾಯಿ ಇರಬಹುದು, ನಾವು ಬಳಕೆ ಮಾಡುವಾಗ ಬಹುಶಃ ನಮಗೆ ಸಿಗುವಂತ ಆನಂದ ಪ್ರತ್ಯೇಕ. ಅದರಲ್ಲೂ ಕೂಡ ಮಹಿಳೆಯರಿಗೆ ನಾನು ಹೇಳಬೇಕಾಗಿಲ್ಲ ಅಲ್ವಾ. ನಮ್ಮ ಮನೆಯ ಒಂದು ಯಾವುದೇ ಹಣ್ಣಿನಿಂದ ಇವತ್ತು ತರಕಾರಿ ಮಾಡಿದ್ದೇವೆ ಅಂತ ಹೇಳಿದ್ರೆ ಅದು ಬಹುಶಃ ಸುತ್ತಮುತ್ತಲ ಎಲ್ಲ ಕಡೆಗೆ ಪಸರಿಸ್ತದೆ ಆ ವಿಚಾರ. ಏನು ಇದು ನಮ್ಮ ಮನೆಯಿಂದ ಆದಂತಹ ಗಿಡ, ಇದ್ರ ಬಸಳೆ ಇದ್ದಿರ್ಬೋದು, ಹಸ ಅರಿವಿದ್ದಿರ್ಬೋದು, ಅದು ಯಾವುದೇ ರೀತಿಯ ಬದನೆ ಬೆಂಡೆಕಾಯಿ ಯಾವುದೇ ಇರಬಹುದು, ಇದರ ಇವತ್ತು ಪಲ್ಯ ಆಗಿದೆ ಅಂತ ಹೇಳುವಂತ ವಿಚಾರ ಸುತ್ತಮುತ್ತಲಿನವರಿಗೆಲ್ಲರಿಗೂ ಗೊತ್ತಾಗುವಂಥದ್ದು. ಹಾಗಿದ್ದಾಗ ಅಷ್ಟೊಂದು ಹೆಮ್ಮೆ ತರುವಂತ ಇದರಲ್ಲಿ ನಾವು ಖಂಡಿತ ಇವುಗಳನ್ನ ಬಳಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಉಂಟು. ಆ ದೃಷ್ಟಿಕೋನವನ್ನ ನಾವು ಹೊಂದಬೇಕಾಗಿರುವಂತದ್ದು ವಿಚಾರ. ಸೊ ಇದಿಷ್ಟು ಹಿನ್ನೆಲೆಯಲ್ಲಿ ನಾವು ಕೈತೋಟ ತಾರಸಿ ತೋಟ ಇತ್ಯಾದಿಗಳಿಗೆ ದೃಷ್ಟಿಗೆ ಬಂದಾಗ ಯಾಕೆ ಕೈತೋಟ ತಾರಸಿ ತೋಟ ಬೇಕು ಹೇಳುವಂಥದ್ದು. ಹಿಂದಿನ ಕಾಲ ಇತ್ತು ನಮಗೆ ಏನು ಅಂತ ಹೇಳಿದ್ರೆ ಕೃಷಿ ಭೂಮಿ ಇತ್ತು, ಜಾಗ ಇತ್ತು,
ನಾವೇ ಅಲ್ಲಿ ಅಂಗಳದಲ್ಲಿ ಬೆಳೆಸ್ಕೊಳ್ತಾ ಇದ್ದೀವಿ ಅಥವಾ ಗದ್ದೆಯಲ್ಲಿ ಹಾಕೊಳ್ತಾ ಇದ್ದೇವೆ. ಆದ್ರೆ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಜಾಗ ಎಲ್ಲಿವರೆಗೆ ಬಂದಿದೆ ಅಂತ ಹೇಳಿದ್ರೆ 4 ಸೆನ್ಸ್ 3 ಸೆನ್ಸಿನ ಜಾಗಕ್ಕೂ ಕೂಡ ನಾವು ಬಂದು ನಿಂತಿದ್ದೇವೆ ಅಲ್ವಾ, 2.5 ಸೆನ್ಸ್ ಜಾಗಕ್ಕೂ ಬಂದು ನಿಂತಿದ್ದೇವೆ. ಸೊ ಹಾಗಿದ್ದಾಗ ಏನ್ ಮಾಡಬೇಕು ಅಂತ ಹೇಳುವಂಥದ್ದು. ಸೊ ಹಾಗಿದ್ದಾಗ ಇಲ್ಲಿ ಇರುವಂಥದ್ದು ಸಾಧ್ಯವಿದ್ರೆ ಪಕ್ಕದಲ್ಲಿ ಜಾಗ ಇರುವಂತ ಸ್ವಲ್ಪ ಮಟ್ಟಿನ ಜಾಗದಲ್ಲಿ ಕೂಡ ಕೈ ತೋಟವನ್ನ ನಾವು ಮಾಡಿಕೊಳ್ಳಬಹುದು. ಸ್ವಲ್ಪ ಜಾಗ ಎಲ್ಲಿ ಸಾಧ್ಯ ಇಲ್ಲ, ಕೈ ತೋಟಕ್ಕೂ ಜಾಗ ಇಲ್ಲ, ಮನೆ ಮೇಲೆ ಜಾಗ ಉಂಟು, ತಾರಸಿ ತೋಟ ಮಾಡುವಂಥದ್ದು ಇವತ್ತಿನ ಅನಿವಾರ್ಯತೆ ಇರುವಂತಹ ಒಂದು ವಿಚಾರ. ಹಾಗಿದ್ದಾಗ ನಗರವಾಸಿಗಳಿಗೆ ಹೆಚ್ಚಾಗಿ ಇದು ಅನ್ವಯವಾಗುವಂಥದ್ದು ಕೈ ತೋಟ ಮತ್ತೆ ತಾರಸಿ ತೋಟ. ಇದು ಏನು ನಾವು ಗ್ರಾಮ ಕಡೆಗೆ ಹೋದಾಗ ಬೇಕಾದಷ್ಟು ಜಾಗ ಇರ್ತದೆ, ಅಲ್ಲಿ ಹಾಕೊಳ್ಳಿಕ್ಕೆ ಅವರಿಗೆ ಅವಕಾಶ ಇರುವಂತದ್ದನ್ನು ಕೂಡ ನೋಡಬಹುದು, ವಿಸ್ತೃತವಾಗಿ ಮಾಡ್ಲಿಕ್ಕೆ ಕೂಡ ಇರುವ ಅವಕಾಶವನ್ನ ನೋಡಬಹುದು. ಆದ್ರೆ ಇಲ್ಲಿ ಇರುವಂತಹ ಸೀಮಿತ ಜಾಗದಲ್ಲಿ ಕೂಡ ಕೈ ತೋಟ ಮತ್ತೆ ತಾರಸಿ ತೋಟವನ್ನ ನಾವು ಮಾಡಿಕೊಳ್ಳುವುದರ ಮೂಲಕ ಒಂದನೇದು ಸುಂದರೀಕರಣದವನ್ನ ನಮ್ಮ ಮನೆಯ ಸೌಂದರ್ಯವನ್ನು ವೃದ್ಧಿ ಮಾಡುವಂತದ್ದು ಕೂಡ ಮಾಡ್ಲಿಕ್ಕೆ ಆಗ್ತದೆ. ಎರಡನೇದು ನಮಗೆ ಆಹಾರ ಬೇಕಾದಂತಹ ಹಣ್ಣು ತರಕಾರಿಗಳ ಇತ್ಯಾದಿಗಳ ಹೂಗಳನ್ನ ನಮಗೆ ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಆಗುವಂತದ್ದು ಹೊರಗಡೆ ಸಿಗದಿದ್ರು ಕೂಡ ನಾವು ಸ್ವಲ್ಪ ಮಟ್ಟಿಗೆ ಅಲ್ಪ ಮಟ್ಟಿಗೆ ತೃಪ್ತಿಯನ್ನು ಹೊಂದುವುದರ ಮೂಲಕ ಆ ತೃಪ್ತಿ ಹೆಚ್ಚಿನ ಒಂದು ಇದರಲ್ಲಿ ನಮ್ಮದೇ ಮನೆಯಲ್ಲಿ ಆಗಿರುವಂತದ್ದು ಹೆಚ್ಚಿನ ಒಂದು ಇದನ್ನು ಕೊಡುವಂಥದ್ದು ಏನು ಅಂತ ಹೇಳಿದ್ರೆ ಅದರ ಇಮ್ಮಡಿ ಇದಾಗುವಂತಹ ಒಂದು ಇದನ್ನು ಕೂಡ ನಾವು ಕಾಣಬಹುದು. ಮೂರನೇದು ಕಸ ವಿಲೇವಾರಿಯ ಸಮಸ್ಯೆಯನ್ನು ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಕಡಿಮೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇರುವಂತಹ ವಿಚಾರ. ನಾಲ್ಕನೇದು ಏನು ಅಂತ ಹೇಳಿದ್ರೆ ಈ ಒಂದು ಆರೋಗ್ಯದ ದೃಷ್ಟಿಯಲ್ಲಿ ನಮಗೆ ಆ ಗಿಡಗಳು ನಮಗೆ ಹೆಚ್ಚಿನ ಒಂದು ನೆಮ್ಮದಿಯನ್ನ ಕೊಡುವಂತ ಒಂದು ವಿಚಾರವನ್ನ ಕೂಡ ನಾವಿಲ್ಲಿ ಕಾಣಬಹುದು. ಹಾಗಿದ್ದಾಗ ಕೈ ತೋಟ ಮತ್ತು ತಾರಸಿ ತೋಟಕ್ಕೆ ನಮ್ಮ ಆಲೋಚನೆಗಳನ್ನ ನಾವು ಬೆಳೆಸ್ಕೊಳ್ಳುವಂಥದ್ದು ಅತ್ಯಂತ ಅವಶ್ಯಕವಿರುವಂತ ಇವತ್ತಿನ ಈ ಸಂದರ್ಭದ ಒಂದು ವಿಚಾರ ಕೂಡ ಹೌದು. ಹಾಗಿದ್ದಾಗ ಕೈ ತೋಟ ಮತ್ತೆ ತಾರಸಿ ತೋಟಕ್ಕೆ ಯಾವುದನ್ನ ನಾವು ಮಾಡಬೇಕು ಹೇಳುವಂಥದ್ದು ಮುಂದಿನ ಸಮಸ್ಯೆ ಅಲ್ವಾ. ಯಾವುದನ್ನ ಮಾಡಬೇಕು, ಯಾಕೆಂತ ಹೇಳಿದ್ರೆ ಇವತ್ತು ಕೈ ತೋಟ ಮತ್ತು ತಾರಸಿ ತೋಟದಲ್ಲಿ ಏನನ್ನೂ ಮಾಡಬಹುದು. ಬಹುಶಃ ಬ್ಲಾನಿ ಡಿಸೋಜರ್ ಅವರು ಇಲ್ಲಿ ಇಲ್ಲ, ಆದ್ರೆ ಅವರ ಬಂತು ಟೆರೇಸಿನ ಮೇಲೆ ಬಾಳೆ ಇತ್ಯಾದಿಗಳನ್ನು ದ್ರಾಕ್ಷಿ ಇತ್ಯಾದಿಗಳನ್ನು ಬೆಳೆದವರು ಇದ್ದಾರೆ. ಕೃಷ್ಣಪ್ಪ ಗೌಡರು ಬೆಳೆದಿದ್ದಾರೆ. ಅದೇ ರೀತಿ ಬಹುಶಃ ಜರಿ ಅಲ್ವಾ, ಅವರು ಕೂಡ ಈ ರೀತಿಯ ಒಂದು ಪ್ರಯೋಗಗಳನ್ನ ಮಾಡಿದ್ದಾರೆ, ಸಕ್ಸಸ್ ಕೂಡ ಆಗಿದ್ದಾರೆ. ಹಾಗಿದ್ದ ಯಾವುದನ್ನೂ ಕೂಡ ನಾವು ಮಾಡಲಿಕ್ಕೆ ಅವಕಾಶ ಇರುವಂತದ್ದು ನಮ್ಮ ಅದೃಷ್ಟ ಅಂತೇಳಿ ನಾವು ತಿಳ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಭೌಗೋಳಿಕವಾಗಿ ನಮ್ಮ ದೇಶ ಎಲ್ಲಿದೆ ಅಂತ ಹೇಳಿದ್ರೆ ಟ್ರಾಪಿಕಲ್ ರೀಜನ್ ಅಂತ ನಾವು ಹೇಳ್ತೇವೆ. ಟ್ರಾಪಿಕಲ್ ರೀಜನ್ ಅಂದರೆ ಇಲ್ಲಿ ಸಮಭಾಗವಾಗಿ ಎಲ್ಲವೂ ಸಿಗುವಂತ ರೀತಿಯಲ್ಲಿ. ಈ ಕೆಲವು ದೇಶಗಳಿದೆ ನಮಗೆ ಉತ್ತರದ ಭಾಗಕ್ಕೆ ಹೋಗಿದ್ದು ಅಂತೇಳಿ, ಅದೇ ಅಲ್ಲಿ ಹೆಚ್ಚಿನ ಬಗ್ಗೆ ಶೀತ ಪ್ರದೇಶ, ಅಲ್ಲಿ ನಮಗೆ ಎಲ್ಲವೂ ಸಿಗುವುದಿಲ್ಲ. ಕೆಲವು ದೇಶಗಳಲ್ಲಿ ಸೂರ್ಯನ ಬೆಳಕು ಕೂಡ ಇಲ್ಲದಿರುವಂತಹ ಪರಿಸ್ಥಿತಿಗಳು ಇದೆ ಅಲ್ವಾ. ಸೊ ಹಾಗಿದ್ದಾಗ ಸಮ ಪ್ರಮಾಣವಾಗಿ ಎಲ್ಲವೂ ಇರುವಂತ ಒಂದು ಅವಕಾಶ ಇರುವಂತದ್ದನ್ನ ದೇಶದಲ್ಲಿ ಇರುವಾಗ ನಾವು ಇದನ್ನ ಸಮರ್ಪಕವಾಗಿ ಬಳಸ್ಕೊಳ್ಬಹುದು ಅಂತ ಹೇಳುವಂತದ್ದನ್ನ ಈ ಸಂಬಂಧದಲ್ಲಿ ತಮ್ಮ ಗಮನಕ್ಕೆ ತರ್ತಾ, ಯಾವದನ್ನು ಬೆಳೆಸಬೇಕು ಅಂತ ಹೇಳಿ ಹೋದಾಗ ಪ್ರಥಮ ಆದ್ಯತೆ ಬರುವಂತದ್ದು ಸುಲಭದಲ್ಲಿ ಆಗುವಂಥದ್ದು ತರಕಾರಿಗಳು ಮತ್ತೆ ಹಣ್ಣುಗಳು. ಯಾಕೆ ಅಂತ ಹೇಳುವಂಥದ್ದು ಒಂದು ಸುಲಭದಲ್ಲಿ, ಎರಡನೇದು ನಮಗೆ ಹೆಚ್ಚು ಉಪಯೋಗಕ್ಕೂ ಕೂಡ ಬರುವಂಥದ್ದು. ಅದರ ನಂತರ ಹೂವಿನ ಬೆಳೆಗಳನ್ನು ನಾವು ಮಾಡಲಿಕ್ಕೆ ಕೂಡ ಸಾಧ್ಯ ಉಂಟು. ಅದೇ ರೀತಿಯಾಗಿ ಕೆಲವು ಪ್ಲಾಂಟೇಶನ್ ಬೆಳೆಗಳನ್ನು ಕೂಡ ನಾವು ಮಾಡಲಿಕ್ಕೆ ಸಾಧ್ಯ ಉಂಟು. ಉದಾಹರಣೆಗೆ ಬುಷ್ ಪೆಪ್ಪರ್ ಇರ್ಬೋದು, ಬಾಳೆಯನ್ನು ಬೆಳೆಸ್ಬೋದು, ಪಪ್ಪಾಯಿ ಬೆಳೆಸ್ಬೋದು, ಈ ತರದ ಇವುಗಳನ್ನೆಲ್ಲವೂ ಕೂಡ ನಾವು ಮಾಡಲಿಕ್ಕೆ ಸಾಧ್ಯ ಇರುವಂತ ವಿಚಾರಗಳನ್ನು ಕೂಡ ನಾವು ನೋಡ್ಬೋದು. ಹಾಗಿದ್ದಾಗ ಪ್ರಥಮ ಆದ್ಯತೆ ಹಣ್ಣು ಮತ್ತೆ ತರಕಾರಿಗಳನ್ನ ಬೆಳೆಸುವಂತದ್ದಕ್ಕೆ ನಾವು ಮಾಡಿಕೊಡ್ಬೋದು. ಹೇಗೆ ನಾವು ಮಾಡಬೇಕು ಅಂತ ಹೇಳಿದ್ರೆ ಯಾವ ಜಾಗದಲ್ಲಿ ನಾವು ಮಾಡಬೇಕು ಹೇಳುವಂಥದ್ದು ಮುಂದಿನ ಪ್ರಶ್ನೆ ಅಲ್ವಾ. ಯಾವ ಜಾಗದಲ್ಲಿ ನಾವು ಮಾಡಬೇಕು, ಎಲ್ಲಿ ಆದ್ರೂ ಬೆಳೆಸಲಿಕ್ಕೆ ಸಾಧ್ಯ ಉಂಟಾ? ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಈ ಎಲ್ಲಾ ಗಿಡ ಮರಗಳು ಹೆಚ್ಚಾಗಿ ಸೂರ್ಯನ ಬೆಳಕನ್ನು ಬೇಡುವಂತಹ ಬೆಳೆಗಳು. ಹಾಗಾಗಿ ಎಲ್ಲಿ ಸೂರ್ಯನ ಬೆಳಕು ಸಿಗ್ತದೆ ಸರಿಯಾಗಿ ಅಂತಹ ಜಾಗವನ್ನು ನಾವು ಆಯ್ಕೆ ಮಾಡ್ಕೊಳ್ಬೇಕಾಗಿರುವಂಥದ್ದು ನಮ್ಮ ಆದ್ಯತೆ ಇರುವಂಥದ್ದು. ನಾವು ಯಾಕೆಂದ್ರೆ ಸುಮಾರಷ್ಟು ಸಂದರ್ಭದಲ್ಲಿ ನಾವು ಮಾಡ್ತೇವೆ, ಬಹಳ ಎಂತೂಸಿಯಾಸಮ್ ಅಲ್ಲಿ ನಾವು ಮಾಡ್ತೇವೆ, ಆದ್ರೆ ಏನು ಸಿಗುವುದಿಲ್ಲ ಅದರಿಂದ. ಆಗ ನಾವು ಬಂದು ಕೇಳುವಂಥದ್ದು ಇದೆ, ಈಗೀಗ ನಾವು ಮಾಡಿದ್ದೇವೆ ಏನು ಇಲ್ಲ ಅಂತ ಹೇಳುವಂಥದ್ದು ವಿಚಾರಗಳು ಬರ್ತವೆ. ಆದ್ರೆ ಎಲ್ಲಿ ನಾವು ಮಾಡ್ತಿದ್ದೇವೆ ಅಂತ ಹೇಳುದು, ಯಾಕಂತ ಹೇಳಿದ್ರೆ ಒಂದು ಸಸ್ಯನ್ನ ಬೆಳೆಸುವಂಥದ್ದು ಹೇಗೆ ಅಂತ ಹೇಳಿದ್ರೆ, ಕೃಷಿ ಅಂತ ಹೇಳುವಂಥದ್ದು ಏನಿದೆ ಅಂತ ಹೇಳಿದ್ರೆ ಅದು ಒಂದು ವಿಜ್ಞಾನವೂ ಹೌದು, ಅದೊಂದು ಕಲೆಯೂ ಹೌದು.
ವಿಜ್ಞಾನವೂ ಹೌದು, ಕಲೆಯೂ ಹೌದು. ವಿಜ್ಞಾನ ಹೇಗೆ ಅಂತ ಹೇಳಿದ್ರೆ, ಒಂದು ಸಸಿಯನ್ನು ನಾವು ಹೇಗೆ ಬೆಳೆಸಬೇಕು ಹೇಳುವಂಥದ್ದನ್ನು, ಅದನ್ನು ಬೆಳೆಸುವ ಮೊದಲು ನಾವು ತಿಳ್ಕೊಳ್ಬೇಕಾಗ್ತದೆ. ಯಾವ ಸಸಿ ಬೆಳೆಸುವಂಥದ್ದು, ಅದಕ್ಕೆ ಬೇಕಾಗುವಂಥ ಅವಶ್ಯಕತೆ ಏನು, ಅದನ್ನು ಹೇಗೆ ನಾವು ಹಾಕಬೇಕು, ಹೇಗೆ ಇದು ಮಾಡಬೇಕು, ಅದನ್ನು ಹೇಗೆ ನಾವು ಪೋಷಣೆ ಮಾಡಬೇಕು ಇತ್ಯಾದಿಗಳನ್ನು ಪ್ರತಿಯೊಂದನ್ನು ಕೂಡ ಸೈಂಟಿಫಿಕ್ ಆಗಿ ನಾವು ಅದನ್ನು ತಿಳ್ಕೊಳ್ಬೇಕು. ಆ ಸೈನ್ಸ್ ಇರುವಂಥದ್ದು ಅಲ್ಲಿ. ಕಲೆ ಏನು? ಹೇಗೆಂತ ಬಣ್ಣ ಕೊಡುವುದಲ್ಲ. ಕಲೆ ಏನು ಅಂತ ಹೇಳಿದ್ರೆ, ಯಾವುದನ್ನು ಎಲ್ಲಿ ಬೆಳೆಸ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಕಲೆಯ ಆವರಣ ಬರುವಂಥದ್ದು ಏನಂತಂದ್ರೆ, ಆ ಒಂದು ಪ್ರದೇಶವನ್ನು ಸುಂದರವಾಗಿ ನಾವು ಮಾಡಬೇಕಾದ್ರೆ ಕಲೆಯ ರೂಪಕ್ಕೆ ನಾವು ತರ್ತೇವೆ ಅಲ್ವಾ. ಇದು ಹೀಗೆ ಬಿಟ್ರೆ ಹೇಗೇಗೋ ಬೆಳೆಯುತ್ತದೆ. ಅದನ್ನು ನಾವು ಅದಕ್ಕೆ ಆ ಕಲಾರೂಪವನ್ನು ಅದಕ್ಕೆ ಕೊಡುವುದರ ಮೂಲಕ ಅದು ಒಳ್ಳೆಯ ರೀತಿಯಲ್ಲಿ ನಮಗೆ ಕಾಣುವಂಥದ್ದು ಕೂಡ ಆಗಬೇಕು. ಯಾಕಂದ್ರೆ ನಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ಕೊಡಬೇಕು, ಆನಂದವನ್ನು ಕೊಡಬೇಕು, ನಮಗೆ ಒಳ್ಳೆಯ ತೃಪ್ತಿಯನ್ನು ಕೂಡ ಕೊಡಬೇಕು. ಸೊ ಕಲೆಯೂ ಹೌದು, ವಿಜ್ಞಾನವೂ ಹೌದು. ಕಲೆ ಅನ್ನ ನಂತರ ಮೊದಲಿಗೆ ವಿಜ್ಞಾನ. ಯಾಕಂತ ಹೇಳಿದ್ರೆ ಅದನ್ನು ಬೆಳೆಸುವಂತ ವಿಧಾನ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾವು ಸೋಲ್ತೇವೆ. ಹಾಗಿದ್ದಾಗ ಬೆಳೆಸುವಂತ ವಿಧಾನ ಹೇಗೆ ಅಂತ ಹೇಳುವಂತ ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಹೆಚ್ಚಾಗಿ ಈ ಎಲ್ಲ ಬೆಳೆಗಳು ಸೂರ್ಯ ರಶ್ಮಿಯನ್ನು ಬೇಡುವಂತ ಬೆಳೆಗಳು. ಹಾಗಾಗಿ ಬಿಸಿಲು ಚೆನ್ನಾಗಿ ಬೀಳುವಲ್ಲಿ ಈ ಗಿಡಗಳನ್ನು ಹಾಕಬಹುದು. ಕೆಲವು ಗಿಡಗಳಿದ್ದಾವೆ, ಆ ಇಂಡೋರ್ ಪ್ಲಾಂಟ್ಸ್ಗಳಂತೇಳಿ ನಾವು ಹೇಳ್ತೇವೆ, ಅಲ್ಲಿ ಇದು ಅಲಂಕಾರಿಕವಾಗಿ ನಾವು ಬೆಳೆಸುವಂತ ಗಿಡಗಳು. ಕೆಲವು ಏನು ಅಂತ ಹೇಳಿದ್ರೆ ಸ್ವಲ್ಪ ಮಟ್ಟಿಗೆ ಶೇಡ್ ಅನ್ನು ಬೆಳೆಸುವಂತ ಬೆಳೆಗಳು. ಅಂತಹ ಗಿಡಗಳನ್ನ ಶೇಡ್ ಎಲ್ಲಿ ಬರ್ತದೆ ಅಲ್ಲಿ ನಾವು ಬೆಳೆಸ್ಕೋಬೇಕು. ಹಾಗಾಗಿ ಪ್ರಥಮ ಆದ್ಯತೆ ವಿಜ್ಞಾನ ಏನು ಅಂತ ಹೇಳಿದ್ರೆ ಅಲ್ಲಿ ಹೇಗೆ ಅದು ಬೆಳೆಯುತ್ತದೆ ಅಂತ ಹೇಳುವುದು ತಿಳ್ಕೊಳ್ಳುವಂಥದ್ದು. ಕಲೆ ಏನು ಅಂತ ಹೇಳಿದ್ರೆ ಎಲ್ಲಿ ನಾವು ಇಡಬೇಕು, ಅದನ್ನು ಎಲ್ಲಿ ಬೆಳೆಸಬೇಕು ಹೇಳುವಂಥದ್ದನ್ನು, ಅದರ ಸ್ಥಳದ ಬದಲಾವಣೆ ಇತ್ಯಾದಿಗಳನ್ನ ಅಲ್ಲೇ ನಾವು ಕೊಡುವುದರ ಮೂಲಕ ನಾವು ಮಾಡಲಿಕ್ಕೆ ಸಾಧ್ಯ ಇರುವಂಥದ್ದು. ಸೊ ಈ ವಿಚಾರಗಳನ್ನ ನಾವು ತಿಳ್ಕೊಳ್ತಾ ಮುಂದಕ್ಕೆ ಈ ಒಂದು ಬೆಳೆಯನ್ನ ನಾವು ಯಾವುದೇ ಒಂದು ಗಿಡವನ್ನ ನಾವು ಬೆಳೆಸಿದಾಗ ಅದಕ್ಕೆ ಏನು ಕೊಡಬೇಕು ಹೇಳುವಂಥದ್ದೆಲ್ಲ ಪ್ರಶ್ನೆಗಳು ಬರ್ತದೆ. ಕೆಲವನ್ನ ನಾನು ಎಲ್ಲವನ್ನ ನಾವು ಮಾಡ್ಲಿಕ್ಕೆ ಅದು ನಮ್ಮ ಸಾಧ್ಯ ವಿತರಾದ ಪ್ರದೀಪ್ ಡಿಸೋಜ ಅವರು ಹೆಚ್ಚಿನ ವಿಚಾರಗಳನ್ನ ಪ್ರಾಕ್ಟಿಕಲ್ ಆಗಿ ಕೂಡ ಅನುಭವವನ್ನು ಹೊಂದಿರುವಂತಹ ಒಂದು ಕೃಷಿಕರು ಕೂಡ ಹೌದು. ಹಾಗಿದ್ದ ದೃಷ್ಟಿಯಲ್ಲಿ ಅವರದೇ ಆದಂತಹ ವಿಚಾರಗಳನ್ನು ತಿಳಿಸ್ಕೊಡ್ಲಿಕ್ಕಿದ್ದಾರೆ. ಆ ಒಂದು ಇದರಲ್ಲಿ ಏನು ಅಂತ ಹೇಳಿದ್ರೆ, ಇವತ್ತು ನಾವು ನೀರಿನ ಅಮೂಲ್ಯವಾದಂಥ ವಿಚಾರನ ನಾನು ಇಲ್ಲಿಗೆ ತರ್ತೇನೆ. ಏನು ಅಂತ ಹೇಳಿದ್ರೆ, ಯಾವುದೇ ಗಿಡವನ್ನ ನಾವು ಬೆಳೆಸಬೇಕಾದ್ರೆ ಹೆಚ್ಚಾಗಿ ನಮ್ಮಲ್ಲಿ ಒಂದು ಕಲ್ಪನೆ ಏನು ಅಂತ ಹೇಳಿದ್ರೆ ನಾವು ನೀರು ಜಾಸ್ತಿ ಕೊಡಬೇಕು ಹೇಳುವಂಥದ್ದು. ಆದರೆ ಗಿಡಗಳಿಗೆ ಎಷ್ಟು ನೀರು ಕೊಡಬೇಕು ಹೇಳುವಂಥದ್ದು ಬಹಳ ಇದು. ಏನು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಒಂದು ಕುಂಡಗಳಲ್ಲಿ ಬೆಳೆಸಿದಂಥ ಗಿಡಗಳಿಗೆ ಒಂದು ಅರ್ಧ ಲೋಟೆಯಷ್ಟು ನೀರನ್ನು ನೀವು ದಿನಕ್ಕೆ ಒದಗಿಸಿದ್ರೆ ಸಾಕು. ದಿನಕ್ಕೆ ಅರ್ಧ ಲೋಟೆ ಆಗುವಷ್ಟು ನೀರನ್ನು ಕೊಟ್ಟರೆ ಸಾಕು. ಅದಕ್ಕಿಂತ ಜಾಸ್ತಿ ನೀರನ್ನು ಕೊಡುವುದರ ಮೂಲಕ ಏನಾಗ್ತದೆ ಅಂತ ಹೇಳಿದ್ರೆ ನಾವು ರೋಗ ರುಜಿನಕ್ಕೆ ನಾವು ದಾರಿಯನ್ನು ಮಾಡಿಕೊಡುವಂತ ಒಂದು ಪರಿಸ್ಥಿತಿಯನ್ನು ನಾವು ಅಲ್ಲಿ ನಿರ್ಮಾಣ ಮಾಡುತ್ತೇವೆ. ಕೆಲವೊಂದು ಗಿಡಗಳಿಗೆ ಬಹುಶಃ ಮಲ್ಲಿಗೆಯನ್ನ ಬೆಳೆಸಿದವರು ಕೆಲವರು ಯಾರಾದ್ರೂ ಇದ್ದಿರೆ ಕೌಸ್ತಿರ್ಬೋದು. ಏನು ಅಂತ ಹೇಳಿದ್ರೆ ಬುಡದ ಹತ್ತಿರ ನೀರು ನಿಂತರೆ ಆ ಗಿಡಕ್ಕೆ ರೋಗ ಬರಲಿಕ್ಕೆ ಶುರುವಾಗ್ತದೆ. ನೀರು ಜಾಸ್ತಿ ಆಯ್ತು ಅಂತೇಳಿ ಆದ್ರೆ ರೋಗ ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಹಾಗಂತೇಳಿ ನೀರು ಹಾಕಲಿಲ್ಲ ಅಂತ ಹೇಳಿದ್ರೆ ಗಿಡ ಒಣಗಿ ಸತ್ತು ಹೋಗ್ತದೆ. ಸೊ ಎಷ್ಟು ನೀರು ಹಾಕಬೇಕು, ಎಷ್ಟು ನೀರನ್ನ ನಾವು ಕೊಡಬೇಕು, ಇಲ್ಲಿ ನೀರಿನ ಮಿತವ್ಯಯಕ್ಕೆ ನಾವು ಹೆಚ್ಚಿನ ಆದ್ಯತೆಯನ್ನ ಕೊಡಬೇಕು. ನಗರದ ಪ್ರದೇಶದಲ್ಲಿ ಇವತ್ತು ನಾವು ನಮ್ಮದೇ ಆದಂತ ಸೋರ್ಸ್ ಕೂಡ ಇರುವುದಿಲ್ಲ. ನಾವು ಹೆಚ್ಚಾಗಿ ಹೊರ ನಮ್ಮ ಅಂತ ಹೇಳಿದ್ರೆ ಪಾಲಿಕೆಯವರು ಇರ್ಬೋದು, ನಗರ ಪಾಲಿಕೆಯವರು ಅಥವಾ ಪಟ್ಟಣ ಪಂಚಾಯತ್ನವರು ಒದಗಿಸುವಂತ ನೀರಿನ ಇದರ ಮೇಲೆ ಅವಲಂಬನೆ ಆಗಿರುವಂಥದ್ದು. ಅದು ಪ್ರಮುಖವಾಗಿ ಕೊಟ್ಟಿರುವಂಥದ್ದು ಕುಡಿಯುವುದಕ್ಕೋಸ್ಕರ. ಅದನ್ನು ನಾವು ಇದಕ್ಕೆ ಬಳಕೆ ಮಾಡುವಾಗ ಆದ್ಯತೆ ನೆಲೆಯಲ್ಲಿ ಎಷ್ಟು ಕೊಡಬೇಕು ಅಷ್ಟಕ್ಕೆ ಮಾತ್ರ ಕೊಡುವುದರ ಮೂಲಕ ಸಸ್ಯ ಸಂಪತ್ತನ್ನು ಚೆನ್ನಾಗಿ ಮಾಡಿಕೊಳ್ಳಿಕ್ಕೆ ಕೂಡ ಸಾಧ್ಯ ಉಂಟು. ಈ ಒಂದು ದೃಷ್ಟಿಕೋನವನ್ನು ತಾವೆಲ್ಲ ಉಪಯೋಗಿಸಿಕೊಂಡು ಕೈತೋಟ ಮತ್ತು ತಾರಸಿ ತೋಟವನ್ನು ಚೆನ್ನಾಗಿ ಮಾಡಲಿಕ್ಕೆ ಬರ್ತದೆ. ಇನ್ನು ಗಿಡವನ್ನ ಬೆಳೆಸಬೇಕಾದ್ರೆ ಸಾಮಾನ್ಯವಾಗಿ ಕೆಲವರು ಅಭಿಪ್ರಾಯ ಹೇಳುವಂಥದ್ದು, ನಾವು ಬೀಜ ಹಾಕಿದ್ರೆ ಬರುವುದೇ ಇಲ್ಲ ಅದು ಅಂತ ಹೇಳುವ. ಬಹುಶಃ ಇವತ್ತಿನ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಿಮ್ಮ ಗಮನವನ್ನು ಸೆಳೆಯುತ್ತಾ ತೋರಿಸ್ತೇನೆ. ಏನಂತ ಹೇಳಿದ್ರೆ, ಒಂದು ಪ್ರೋಟ್ರೇ ನಲ್ಲಿ ಕೊಕ್ಕೋ ಪೀಟ್ಗಳನ್ನು ಹಾಕಿ ಅದರ ಮಧ್ಯದಲ್ಲಿ ಬೀಜವನ್ನು ಊರಿ ನೀವು ಇಷ್ಟು ಮಾಡಿ ಖಂಡಿತ ಎಲ್ಲ ಬೀಜಗಳು ಸಾಮಾನ್ಯವಾಗಿ ಮೊಳಕೆ ಒಡೆಯುತ್ತದೆ. ಹಾಗಿದ್ದಾಗ ಅದನ್ನ ನಾವು ಬಳಕೆ ಮಾಡಿಕೊಂಡು ಒಳ್ಳೆಯ ರೀತಿಯಲ್ಲಿ ಇಡುವುದರ ಮೂಲಕ ಇರುವೆ ಇತ್ಯಾದಿಗಳು ಬಾರದ ರೀತಿಯಲ್ಲಿ ಇಟ್ಕೊಂಡ್ರೆ ಖಂಡಿತ ನಮಗೆ ಒಳ್ಳೆಯ ಗಿಡಗಳು ಕೂಡ ಸಿಗ್ತದೆ. ಸೊ ಈ ಎಲ್ಲ ಈ ಒಂದು ನಮ್ಮ ಏನು ಅಂತ ಹೇಳಿದ್ರೆ ಅದು ಬರುವುದಿಲ್ಲ ಅಥವಾ ಅದು ಹೀಗೆ ಹಾಗೆ ಅಂತ ಹೇಳುವಂತಹ ನಕಾರಾತ್ಮಕ ಧೋರಣೆಗಳನ್ನು ನಾವಿಲ್ಲಿ ತೆಗೆಯುವುದರ ಮೂಲಕ ಒಳ್ಳೆಯ ರೀತಿಯಲ್ಲಿ ತಾರಸಿ ತೋಟ ಕೈತೋಟವನ್ನು ನಿರ್ಮಾಣ ಮಾಡ್ಬೋದು ಅಂತ ಹೇಳ್ತಾ ಬಹುಶಃ ಮುಂದಿನ ವಿಚಾರವನ್ನ ಪ್ರದೀಪ್ ಸರ್ ಅವರು ತಗೊಳ್ಕೊಂಡು ಮುಂದಿನ ಇದಕ್ಕೆ ತಗೊಳ್ಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಇವತ್ತಿನ ಕಾರ್ಯಕ್ರಮದ ನಮ್ಮ ವಿಶೇಷ ಪ್ರೀತಿ ಪಾತ್ರ ಸಿರಿಲ್ ರವರ ಬಹಳ ಆತ್ಮೀಯರು ಕೂಡ ಆಗಿದ್ದಾರೆ. ಅದರಿಂದ ಈ ಸಂದರ್ಭದಲ್ಲಿ ಪ್ರದೀಪನ್ನ ನಿಮ್ಗೂ ಆತ್ಮೀಯ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೆ. ಪ್ರದೀಪ್ ಡಿಸೋಜರ್ ಅವರಿಗೆ
ಕರ್ನಾಟಕ ಸರ್ಕಾರದ ಯೋಜನೆ ಮತ್ತು ಕ್ರೀಡಾ ಇಲಾಖೆ ಇದರ ಒಂದು ವಿಶೇಷ ಅಧಿಕಾರಿಯಾಗಿ ತನ್ನ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದವರು ನಮ್ಮ ಪ್ರದೀಪನ್ ಅವರಿಗೆ ಆತ್ಮೀಯ ಸ್ವಾಗತ. ನನ್ನ ನೆಚ್ಚಿನ ಇಲ್ಲಿ ನೆರೆದಿರುವಂಥ ಆಸಕ್ತ ತಾರಸಿ ತೋಟ ಹಾಗೂ ಕೈತೋಟ ತರಬೇತಿ ಪಡೆಯಲ್ಲಿ ಬಂದ ಸಹೋದ್ಯೋಗಿ ಮಿತ್ರರೇ, ಈಗಾಗಲೇ ಸ್ವಚ್ಛತೆ ಬಗ್ಗೆ ಶೀನಾ ಶೆಟ್ಟಿ ಅವರು ಭಾಳ ಚೆನ್ನಾಗಿ ಮಾತಾಡಿದ್ದಾರೆ, ಪ್ರವೀಣ್ ಅವರು ಮಾತನಾಡಿದ್ದಾರೆ. ಮುಖ್ಯವಾಗಿ ಇಲ್ಲಿ ನಾನು ಈ ತಾರಸಿ ತೋಟ ಮತ್ತು ಕೈತೋಟದ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಲಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ತಮಗೆಲ್ಲ ಗೊತ್ತಿರೋ ಪ್ರಕಾರ ಪ್ರವೀಣ್ ಈಗಾಗಲೇ ಹೇಳಿದರು, ನಾವು ಸ್ವತಂತ್ರ ಸಿಗುವ ಸಂದರ್ಭದಲ್ಲಿ 65 ಸಂದರ್ಭದಲ್ಲಿ ನಮ್ಮ ಹತ್ರ 64 ಕೋಟಿ ಜನಸಂಖ್ಯೆ ಇತ್ತು. ಆದರೆ ಬೇಕಾದಷ್ಟು ಆಹಾರ ಉತ್ಪಾದನೆ ಇರಲಿಲ್ಲ. ಆಗ ಏನು ಮಾಡಿದ್ವು ಅಂತ ಹೇಳಿದ್ರೆ, ನಾವು ಆಗ ನಮಗೆ ಹೊಟ್ಟೆ ತುಂಬಿಸಬೇಕಿತ್ತು ಗೋಧಿ ಮತ್ತೆ ಅಕ್ಕಿ, ಎರಡೇ, ಗೋಧಿ ಮತ್ತೆ ಅಕ್ಕಿ. ಅದನ್ನು ಬೆಳೆಸಬೇಕು ಅಂತ ಹೇಳ್ಬಿಟ್ಟು ನಾವು ಡ್ಯಾಮ್ಗಳನ್ನು ಕಟ್ಟಿದ್ರು, ಫರ್ಟಿಲೈಸರ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ವು, ಮುಖ್ಯವಾಗಿ ಕೆಮಿಕಲ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ದು, ಹೈಬ್ರಿಡ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ದು. ಮುಖ್ಯ ಮಾಡಿದ್ದು ಡ್ಯಾಮ್ಸ್ಗಳು ಕಟ್ಟಿದ್ದು, ಫರ್ಟಿಲೈಸರ್ಸ್, ಕೆಮಿಕಲ್ಸ್ ಮತ್ತು ಹೈಬ್ರಿಡ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ವು. ಇದರ ಪರಿಣಾಮವಾಗಿ ಏನಾಗಿದೆ, ಇವತ್ತು ನಾವು ಈ ಒಂದು 140 ಕೋಟಿ 150 ಕೋಟಿ ಜನಸಂಖ್ಯೆ, ಈಗ ಏನು ನೆಕ್ಸ್ಟ್ ಜನಸಂಖ್ಯೆ ಲೆಕ್ಕ ಆಗ್ತದೆ. ಸೊ ಈ ಜನಸಂಖ್ಯೆಗೆ ನಾವು ಆಹಾರವನ್ನು ಪೂರೈಕೆ ಮಾಡುವುದಲ್ಲದೆ, ಇವತ್ತು ನಾವು ಕೆಲವು ಒಂದು ಪದಾರ್ಥಗಳಲ್ಲಿ, ಆಹಾರೋತ್ಪನ್ನಗಳಲ್ಲಿ ನಾವು ವಿದೇಶಕ್ಕೆ ಕಳಿಸ್ತಾ ಇದ್ದೇವೆ. ಯುರೋಪಿಯನ್ ಕಂಟ್ರೀಸ್ಗಳಿಗೆ ಇರ್ಬೋದು, ಯುರೋಪಿಯನ್ ಅಂದರೆ ನಮ್ಮ ಗಲ್ಫ್ ಕಂಟ್ರೀಸ್ಗಳಿಗೆ ನಾವು ಕಳಿಸ್ತಾ ಇದ್ದೇವೆ. ಯುರೋಪಿಯನ್, ಅಮೆರಿಕನ್ ಮತ್ತು ಜಪಾನೀಸ್ ಬೇರೆ ಬೇರೆ ಕಂಟ್ರೀಸ್ಗಳಿಗೆ ಕಳಿಸ್ತಾ ಇದ್ದೇವೆ. ಬಟ್ ಅಲ್ಲಿ ಅವರು ಭಾಳ ಸ್ಟ್ರಿಕ್ಟ್ ಆಗಿರ್ತದೆ, ಅವ್ರದ್ದು ನಾಮ್ಸ್ ಸ್ಟ್ರಿಕ್ಟ್ ಆಗಿರ್ತದೆ, ಅಲ್ಲೂ ಕಳಿಸ್ತಾ ಇದ್ದೇವೆ. ಸೊ ಈ ಮಟ್ಟಕ್ಕೆ ನಾವು ಅದನ್ನು ರಫ್ತು ಮಾಡುವ ಪರಿಸ್ಥಿತಿಗೆ ಬಂದಿದ್ದೇವೆ. ಆದರೆ ಮೊದಲು ನಾವು ಏನು ಹೇಳ್ತಾ ಇದ್ವು, ಬರೀ ಅಕ್ಕಿ ಮತ್ತು ಗೋಧಿ ಮಾತ್ರ ತಿಂತಾ ಇದ್ವು. ಅದೇ ಬರ್ತಾ ಏನಾಯಿತು, ನಮ್ಮಲ್ಲಿ ಈ ವಿಟಮಿನ್ ಕೊರತೆಗಳು ಇರ್ಬೋದು, ವಿಟಮಿನ್ ಕೊರತೆ ಗೊತ್ತಲ್ಲ ನಿಮಗೆ, ವಿಟಮಿನ್ ಕೊರತೆ ಮತ್ತು ಲವಣಾಂಶ ಕೊರತೆಗಳಿಂದ ನಮ್ಮಲ್ಲಿ ಮಕ್ಕಳು ಬೇರೆ ಬೇರೆ ಒಂದು ಪೋಷಕಾಂಶಗಳ ಕೊರತೆಗಳಿಂದ ಬರಲಿಕ್ಕೆ ಶುರು ಆಯಿತು. ಆಗ ಡಾಕ್ಟರ್ಗಳು ಏನು ಮಾಡಕ್ಕೆ ಹೇಳಿದ್ರು, ನೋಡಿ ನೀವು ಹಣ್ಣು ಮತ್ತು ತಿನ್ನಬೇಕು, ತರಕಾರಿ ತಿನ್ನಬೇಕು, ಬರೀ ರೈಸ್ ತಿಂದರೆ ಸಾಕಾಗೋದಿಲ್ಲ, ಗೋಧಿ ತಿಂದರೆ ಸಾಕಾಗೋದಿಲ್ಲ, ಜವಾರ್ ತಿಂದರೆ ಸಾಕಾಗೋದಿಲ್ಲ, ನೀವು ತರಕಾರಿ ಮತ್ತು ಹಣ್ಣುಗಳನ್ನು ತಿನ್ನಬೇಕು ಅಂತ ಹೇಳಕ್ಕೆ ಶುರು ಮಾಡಿದ್ರು. ಸೊ ಆಗ ಏನಾಯ್ತು ಅಂತ ಹೇಳಿದ್ರೆ, ನಮ್ಮ ಭಾರತ ದೇಶದಲ್ಲಿ ಹಣ್ಣು ಮತ್ತು ತರಕಾರಿ ಬೆಳಿಲಿಕ್ಕೂ ಶುರು ಮಾಡಿದ್ರು, ಜನರು ತಿನ್ನಲಿಕ್ಕೂ ಶುರು ಮಾಡಿದ್ರು. ಆದರೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ, ಮೊದಲೆಲ್ಲ ಸಾಂಕ್ರಾಮಿಕ ರೋಗಗಳಿದ್ವು, ಬೇರೆ ಬೇರೆ ಸಾಂಕ್ರಾಮಿಕ ರೋಗಗಳಿದ್ವು, ಅವೆಲ್ಲ ರೋಗಗಳನ್ನು ಸರ್ಕಾರ ತಡೆಗಟ್ಟುವುದರಲ್ಲಿ ಯಶಸ್ವಿಯಾಗಿದೆ. ಆದರೆ ಏನಾಗಿದೆ, ಈ ನಾವು ಹಣ್ಣು ತರಕಾರಿ ತಿಂತಾ ಇದ್ದೇವೆ, ಆದರೆ ಇವತ್ತು ರೋಗಗಳು ಜಾಸ್ತಿ ಆಗಿದ್ದಾವೆ. ಯಾವ ರೋಗಗಳು? ಲೈಫ್ ಸ್ಟೈಲ್ ರೋಗಗಳು ಅಂತ ನಾವು ಹೇಳ್ತೇವೆ, ಲೈಫ್ ಸ್ಟೈಲ್ ರೋಗಗಳು ಅಂತ ನಾವು ಹೇಳ್ಬೋದು. ಯಾಕಂದ್ರೆ ನಮ್ಮಲ್ಲಿ ಸಾಂಕ್ರಾಮಿಕ ರೋಗಗಳು ಯಾವುದಿಲ್ಲ, ಎಲ್ಲಗಳ ಲಸಿಕೆ, ಮಕ್ಕಳಿರುವಾಗಲೇ ಲಸಿಕೆ ಕೊಡ್ತೇವೆ. ಲೈಫ್ ಸ್ಟೈಲ್ ರೋಗಗಳು ಇದೆ ನಮ್ಮಲ್ಲಿ. ಯಾವುದು ಮುಖ್ಯವಾಗಿ ಡಯಾಬಿಟಿಸ್, ಮತ್ತೆ BP, ಕ್ಯಾನ್ಸರ್, ಒಬೆಸಿಟಿ. ಯಾವುದು? ಒಬೆಸಿಟಿ, ಡಯಾಬಿಟಿಸ್, BP, ಕ್ಯಾನ್ಸರ್. ಇದು ಯಾರ ಕಾರಣ? ಇದಕ್ಕೆ ಯಾರು ಕಾರಣ? ನಾವು, ನಮ್ಮ ಸ್ವಾರ್ಥವೇ ಇದಕ್ಕೆ ಕಾರಣ. ಗೊತ್ತಾಯ್ತಾ? ನಮ್ಮ ಸ್ವಾರ್ಥ ಅಂತ ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ನಾವು ಇವತ್ತು ಏನು ಬೆಳೀತಾ ಇದ್ದೇವೆ ಅದನ್ನ ಯಾರು ತಿನ್ಲಿಕ್ಕೋಸ್ಕರ ಬೆಳೀತಾ ಇದ್ದೇವೆ, ನಾವು ತಿನ್ಲಿಕ್ಕೆ ಬೆಳೀತಾ ಇದ್ದೇವೆ ಅಂತ ಯೋಚನೆ ಮಾಡದೆ ಅನಿಯಮಿತವಾಗಿ ಕೀಟನಾಶಕಗಳನ್ನು ನಾವು ಬಳಕೆ ಮಾಡುವುದರಿಂದ, ಮತ್ತೆ ನಮ್ಮ ಲೈಫ್ ಸ್ಟೈಲ್ ಏನಿದೆ ನಾವು ಅನಿಯಮಿತವಾಗಿ ಅದನ್ನು ಬಳಕೆ ಮಾಡುವುದರಿಂದ ನಾವು ಇವತ್ತು ಈ ಒಂದು ಲೈಫ್ ಸ್ಟೈಲ್ ರೋಗಗಳನ್ನು ತಂದುಕೊಂಡಿದ್ದೇವೆ. ಸೊ ನಾವು ಮುಖ್ಯವಾಗಿ ಇದಕ್ಕೆ ಒಂದು ಒತ್ತು ಕೊಡ್ತಾ ಇರೋದು ಯಾಕೆ ಅಂತ ಹೇಳಿದ್ರೆ, ಈ ಲೈಫ್ ಸ್ಟೈಲ್ ರೋಗಗಳನ್ನು ನಾವು ತಡೆಗಟ್ಟಬೇಕು ಅಂತ. ಎರಡನೇದು ಪ್ರವೀಣ್ ಆಲ್ರೆಡಿ ಹೇಳಿದ್ದು, ಸ್ವಚ್ಛತೆ ಇರ್ಬೋದು, ನೀರಿನ ಬಳಕೆ ಇರ್ಬೋದು, ಅದರ ಬಗ್ಗೆ ಆಯಿತು. ಸೊ ಲೈಫ್ ಸ್ಟೈಲ್ ರೋಗಗಳನ್ನು ನಾವು ತಡೆಗಟ್ಟಿದ್ದರಿಂದ ನಾವು ನಮ್ಮ ಮೇಲೆ ನಾವು ಈಗ ಹೇಳ್ತೇವೆ, ನಾವು ಆ ದೇಶದ ಮೇಲೆ ಸಾಯಿಸೋಕ್ಕೋಸ್ಕರ ಏನು ಮಾಡ್ತಿದ್ವಿ, ಇಸ್ರೇಲ್ ಇವ್ರಿಗೆ ಏನು ಮಾಡ್ತಾ ಇದ್ದಾರೆ, ಅವ್ರಿಗೆ ಏನು ಮಾಡ್ತಾ ಇದ್ದಾರೆ, ಬಾಂಬ್ಗಳನ್ನು ಹಾಕ್ತಾ ಇದ್ದಾರೆ.
ಬಟ್ ನಾವು ನಮಗೆ ಬಾಂಬ್ಗಳನ್ನು ಹಾಕ್ತಾ ಇದ್ದೇವೆ, ಅದು ನಾವು ಯೋಚನೆ ಮಾಡ್ತಾ ಇಲ್ಲ ಅಲ್ವಾ? ಅಂದ್ರೆ ನಮ್ಮ ಜನಸಂಖ್ಯೆಗೆ ನಾವೇ ಅಡಲ್ಟ್ರೇಷನ್, ಮೇಡಮ್ ಹೇಳಿದ್ರು ಅಡಲ್ಟ್ರೇಷನ್, ನೀವು ಹೇಳಿದ್ರಿ ದೇಸಿ ತುಪ್ಪ ಅಂತ ಮೊನ್ನೆ ಬಂತು, ದೇಸಿ ತುಪ್ಪ ಅಂತ ಅಡಲ್ಟ್ರೇಷನ್ ಮಾಡ್ತಾ ಇದ್ದೇವೆ. ಜಿಲೇಬಿಗಳಲ್ಲಿ ನಮ್ಮ ವಿಜಯಲಕ್ಷ್ಮಿ ಶಿಬಿರ ಅವರು ಇದ್ದಾರಲ್ಲ, ಅವ್ರದ್ದು ಎಪಿಸೋಡ್ಗಳನ್ನ ನೋಡಿದ್ರೆ ಗೊತ್ತಾಗ್ತದೆ ನಾವು ನಮ್ಮ ದೇಶಕ್ಕೆ, ನಮ್ಮ ಜನರಿಗೆ ನಾವು ಎಷ್ಟು ಕೆಟ್ಟದನ್ನ ಮಾಡ್ತಾ ಇದ್ದೇವೆ ದುಡ್ಡಿಗೋಸ್ಕರ, ಆಸೆಗೋಸ್ಕರ ಅಂತ ಹೇಳಿ. ಸೊ ಈಗಾಗಲೇ ಮತ್ತೆ ನಮ್ಮ ಇನ್ನೊಬ್ಬರು ಸಹೋದ್ಯೋಗಿಗಳು ಹೇಳಿದ್ರು ಫುಡ್ ಸೆಕ್ಯೂರಿಟಿ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ನಾವು ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಇವತ್ತಿನ ಯಾರು ಕೃಷಿ ಮಾಡ್ತಾ ಇದ್ರು ಅವರ ಏಜ್ 60 ದಾಟಿ ಹೋಗಿದೆ. ನಾವಂತೂ ನಮ್ಮ ಮಕ್ಕಳಿಗೆ ಕೃಷಿ ಬಗ್ಗೆ ಹೇಳಿಕೊಡ್ಲಿಲ್ಲ, ಅವ್ರಿಗೂ ಕೃಷಿ ಬೇಡವೂ ಬೇಡ, ನನ್ನ ಮಗ ನಾನು ಮಾಡಿದ್ದು ಸಾಕು, ನನ್ನ ಮಗ ಕೃಷಿ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಕಳಿಸಿದ್ದೇವೆ. ಆದ್ರೆ ಈಗ ಕೃಷಿ ಮಾಡೋದು ಯಾರು? ಮತ್ತೆ ಫುಡ್ ಸೆಕ್ಯೂರಿಟಿ ಎಲ್ಲಿದೆ? ಫುಡ್ ಸೆಕ್ಯೂರಿಟಿ ಯಾತಕ್ಕೆ ಬೇಕು? ಯಾಕಂದ್ರೆ ನೋಡಿ ಈಗ ಪರಿಸ್ಥಿತಿ ಏನಿದೆ ಅಂತ ಹೇಳಿದ್ರೆ, ಯಾವುದೇ ದೇಶದ ಯುದ್ಧಗಳು ನಡೀತಿರ್ಬೇಕಾದ್ರೆ ನಮ್ಮ ದೇಶಕ್ಕೆ ಸಫಿಷಿಯಂಟ್, ಸೆಲ್ಫ್ ಸಫಿಷಿಯಂಟ್ ಇನ್ನೊಂದು 1 ತಿಂಗಳು 2 ತಿಂಗಳು ನಾವು ಯಾರದ್ದು ಹೆಲ್ಪ್ ಇಲ್ಲದೆ ನಾವು ಬದುಕಬೇಕು. ಸೊ ಅದು ಫುಡ್ ಸೆಕ್ಯೂರಿಟಿ ಅಂತ ಹೇಳ್ತಾರೆ ನಾವು. ಅಂದ್ರೆ ನಮ್ಮ ಕೃಷಿ ಯಾವ ರೀತಿ ಇರ್ಬೇಕಂತ ಹೇಳಿದ್ರೆ, ನಮ್ಗೆ ಯಾರು ತೊಂದರೆ ಕೊಟ್ಟರು ನಾವು ಬದುಕೋ ತರ ಇರಬೇಕು. ಸೊ ಅದು ಸೆಲ್ಫ್ ಸಫಿಷಿಯಂಟ್ ಆಗಿ ಇರ್ಬೇಕಾಗ್ತದೆ. ಸೊ ಅದು ಈ ನಿಟ್ಟಿನಲ್ಲಿ ಈ ಒಂದು ಪರಿಸ್ಥಿತಿ ಬಂದಾಗ, 60 ಫುಡ್ ಸೆಕ್ಯೂರಿಟಿ ಪ್ರಾಬ್ಲಮ್ ಬಂದಾಗ, ನೀವೆಲ್ಲ ಮಕ್ಕಳಿಗೆ ಮಾಡಿಕೊಡ್ತೀರಿ, ದುಡ್ಡು ಮಾಡಿಕೊಡ್ತೀರಿ, ಮನೆ ಮಾಡಿಕೊಡ್ತೇವೆ, ವಾಹನ ಮಾಡಿಕೊಡ್ತೇವೆ, ಅವ್ರಿಗೆ ಬದುಕಕ್ಕೆ ಒಂದು ಕೃಷಿ ಮಾಡಕ್ಕೆ ನಾವು ಹೇಳ್ಕೊಡ್ತಾ ಇಲ್ಲ. ಗೊತ್ತಾಯ್ತಲ್ಲ? ಬದುಕಲಿಕ್ಕೆ ಕೃಷಿ ಮಾಡಕ್ಕೆ ಹೇಳ್ಕೊಡ್ತಾ ಇಲ್ಲ ನಾವು. ಸೊ ಇದು ಮುಖ್ಯ, ಇದು ನಮ್ಮ ಈ ತಾರಸಿ ತೋಟ, ಕೈ ತೋಟದ ಮುಖ್ಯ ಉದ್ದೇಶ ನಮ್ದು. ಗೊತ್ತಾಯ್ತಲ್ಲ? ಈ ಲೈಫ್ ಸ್ಟೈಲ್ ರೋಗಗಳನ್ನ ತಡೆಗಟ್ಟುವಂಥದ್ದು, ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು ಸೆಲ್ಫ್ ಸಫಿಷಿಯಂಟ್ ಆಗಿ ಅವರದ್ದು ಏನು ಬೆಳೀತಾರೆ ಅದನ್ನ ಅವರು ತಿನ್ಬೇಕು, ಅವರು ಬೆಳೆದದನ್ನ ತಿನ್ಬೇಕು, ತಿನ್ನುವುದನ್ನ ಅವರೇ ಬೆಳಿಬೇಕು. ಸೊ ಇದು ನಮ್ಮ ಮುಖ್ಯ ಉದ್ದೇಶ. ಸೊ ಆದ್ರೆ ನಾವು ಏನ್ ಮಾಡ್ಬೇಕು ಈಗ, ಕೃಷಿ ತರಕ ಯಾವ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ನಮ್ಮಲ್ಲಿ ಮಾಡಿದವರು ಇದ್ದಾರೆ. ನಾನು ಮಂಗಳೂರಲ್ಲಿ ಪ್ರದೇಶದಲ್ಲಿ ಬಹಳ ಚೆನ್ನಾಗಿ ಕೃಷಿ ಮಾಡಿ 365 ದಿನ ಅವರು ಬೆಳೆದ ತರಕಾರಿನ ಅವರೇ ತಿನ್ನುವಂತ ಒಬ್ಬ ವ್ಯಕ್ತಿಯನ್ನು ನೋಡಿದ್ದಂದ್ರೆ ಹೊಸಕೋಟೆ, ಇಲ್ಲಿ ಸುರತ್ಕಲ್ನಲ್ಲಿ ಏನು ಹೇಳಿದ್ರು, ಸುರತ್ಕಲ್ ಹೊಸಪೇಟೆನ ಏನಿದೆ, ಹೊಸಬೆಟ್ಟು ಅಂತ ಒಂದಿದೆ, ಅಲ್ಲಿ ರಾಜ್ಕುಮಾರ್ ಅಂತ ಒಬ್ರು ಇದ್ದಾರೆ, ರಾಜ್ಕುಮಾರ್ ಅಂತ. ಸೊ ಅವರು ಫಸ್ಟ್ ಕ್ಲಾಸ್ ಆಗಿ ಕೃಷಿ ಮಾಡ್ತಾ ಇದ್ದಾರೆ, ಟೆರೆಸ್ ಮೇಲೆ ಮತ್ತೆ ಗ್ರೌಂಡ್ ಮೇಲೆ. ಟೆರೆಸ್ ಎಷ್ಟು ಕ್ಲೀನ್ ಆಗಿದೆ ಅಂತ ಹೇಳಿದ್ರೆ, ಮನೆ ಒಳಗಡೆ ನಮ್ದು ಎಷ್ಟು ಕ್ಲೀನ್ ಇದೆ ಅಲ್ಲ, ಅಷ್ಟೇ ಕ್ಲೀನ್ ಅವರ ಟೆರೆಸ್ ಇದೆ. 365 ದಿನಕ್ಕೆ ಬೇಕಾದ ತರಕಾರಿ ಅಂದ್ರೆ ಒಂದ್ಸಲ ಟೆರೆಸ್ ಅಲ್ಲಿ ಮಾಡ್ತಾರೆ, ಒಂದ್ ಕೆಳಗಡೆ ಮಾಡ್ತಾರೆ. ಟೆರೆಸ್ ಅಲ್ಲಿ ಸಿಗುವಾಗ ಕೆಳಗಡೆ, ಟೆರೆಸ್ ಅಲ್ಲಿ ಏನು ಪುನಃ ನಾಟಿ ಮಾಡುವಾಗ ಕೆಳಗಡೆ ಆಗ್ತದೆ, ಕೆಳಗಡೆ ನಾಟಿ ಮಾಡುವಾಗ ಮೇಲೆ ಆಗ್ತದೆ. ಸೊ ಬೇಕಾದ್ರೆ ಒಂದ್ಸಲ ಹೋಗಿ ನೋಡಿ, ಅಥವಾ ಅವ್ರದ್ದು ವಿಡಿಯೋಸ್ ಇದೆ. ಸೊ ನಾನು ಹೋಗಿ 2-3 ಸಲ ಹೋಗಿದ್ದೇನೆ. ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರು, ನೀಟಾಗಿ ಎಲ್ಲ ಬೇಕಾದ ತರಕಾರಿಗಳನ್ನು ಅವ್ರು ಬೆಳೆಸ್ತಾರೆ. ಅದನ್ನ ಪಾಲಿನೇಷನ್ ಮಾಡ್ಲಿಕ್ಕೆ, ಪರಾಗಸ್ಪರ್ಶ ಮಾಡ್ಲಿಕ್ಕೆ ಈ ಸಣ್ಣ ಒಂದು ಜೇನು ಇದೆ, ಸೊ ಅದನ್ನು ಅವ್ರು ಇಟ್ಕೊಂಡಿದ್ದಾರೆ. ಸೊ ಈ ರೀತಿ ಫಂಟಾಸ್ಟಿಕ್ ಆಗಿ ತರಕಾರಿಗಳನ್ನು ಮಾಡ್ಲಿಕ್ಕೆ ಆಗ್ತದೆ. ಯಾಕಂದ್ರೆ ಅವ್ರು ನೆಟ್ ಮಾಡಿದ್ದಾರೆ, ನೆಟ್ ಹಾಕಿದ್ದಾರೆ, ಇನ್ಸೆಕ್ಟ್ ಪ್ರೂಫ್ ನೆಟ್ ಅಂತ ಮಾಡಿದ್ದಾರೆ. ಸೊ ಇದರಿಂದಾಗಿ ಏನಾಗ್ತದೆ ಅಂತ ಹೇಳಿದ್ರೆ, ಯಾವುದೇ ಕೀಟಗಳು ಒಳಗಡೆ ಹೋಗುದಿಲ್ಲ. ಹೋಗದೇ ಇದ್ರೆ ಏನಾಗ್ತದೆ, ಕೀಟನಾಶಕಗಳನ್ನು ಬಳಸುವ ಪ್ರಶ್ನೆ ಬರುವುದಿಲ್ಲ. ಸೊ ಅದರಿಂದ ಎಲ್ಲ ತಂತ್ರಜ್ಞಾನಗಳು ಇದೆ, ಎಲ್ಲ ವ್ಯವಸ್ಥೆ ಇದೆ. ಆದ್ರೆ ಮೊದಲಾಗಿ ನಮಗೆ ಬೇಕಾಗಿರೋದು ಮನಸ್ಸು ಬೇಕು, ಅದನ್ನ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಬೇಕು. ಸೊ ಇದು ಇಂಟ್ರೆಸ್ಟ್ ಈಸ್ ದ ಫಸ್ಟ್ ಥಿಂಗ್ ನಾನು ಹೇಳೋದಾದ್ರೆ. ಗೊತ್ತಾಯ್ತಲ್ಲ? ಈ ಇಂಟ್ರೆಸ್ಟ್, ಆಸಕ್ತಿ ಏನಿದೆ, ಮೇಡಮ್ ಈಗ ಹೂವಿನ ಗಿಡಗಳನ್ನು ಬೆಳೆಸುವ ಆಸಕ್ತಿ ಇದೆ. ಸೊ ಅದೇ ರೀತಿ ತರಕಾರಿಗಳನ್ನು ಬೆಳೆಸಬೇಕಾ ಆಸಕ್ತಿ ನಮಗೆ ಬೇಕು. ಎರಡನೇದು ಏನು ಬೇಕು ನಮ್ಗೆ, ಕೈ ತೋಟ ಮಾಡಬೇಕಾದ್ರೆ, ತಾರಸಿ ತೋಟ ಮಾಡಬೇಕಾದ್ರೆ ಟೆರೆಸ್ ಬೇಕು ಅಥವಾ ಜಾಗ ಬೇಕು. 5 ಸೆಂಟ್ಸ್ ಜಾಗ ಇದ್ದವರಿಗೆ ಆರಾಮವಾಗಿ ತರಕಾರಿ ಕೆಳಗಡೆನೂ ಮಾಡಬಹುದು. ಇಲ್ಲದೆ ಇದ್ರೆ ಟೆರೆಸ್ ಬೇಕು ನಮಗೆ. ಟೆರೆಸ್ ಅನ್ನು ಯಾವ ರೀತಿ ನಾವು ಪ್ರಿಪೇರ್ ಮಾಡಬೇಕಾಗ್ತದೆ? ಎಲ್ಲ ಟೆರೆಸ್ಗಳಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ, ಎಲ್ಲ ಟೆರೆಸ್ಗಳಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಪ್ರದೀಪ್ ಹೇಳಿದ ಅಂತ ಹೇಳ್ಬಿಟ್ಟು ನೀವು ಹೋಗಿ ನಾಳೆಯಿಂದಲೇ ಹೋಗಿ ಟೆರೆಸ್ ಮೇಲೆ ದೊಡ್ಡ ದೊಡ್ಡ ಟಬ್ಗಳನ್ನು ಇಟ್ಟರೆ ಆಗುವುದಿಲ್ಲ. ಸೊ ಅದಕ್ಕೆ ನೀವು ಹೊಸ ಬಿಲ್ಡಿಂಗ್ ಮಾಡುವಾಗಲೇ ನೀವು ಒಂದು ಹೊಸದಾಗಿ ಯಾವ್ದು ಮನೆ ಕಟ್ಟುವುದಾದ್ರೆ, ನೀವು ಆ ಬಿಲ್ಡಿಂಗ್ ಅನ್ನ ಮಾಡುವಾಗ ಪಿಲ್ಲರ್ಸ್ ಗಳನ್ನ ನೀವು ಇಂಜಿನಿಯರ್ಗೆ ಹೇಳ್ಬಿಟ್ಟು ದೊಡ್ಡ ದೊಡ್ಡ ಟಬ್ಗಳಲ್ಲಿ ಮಾಡೋದಾದ್ರೆ, ದೊಡ್ಡ ಟಬ್ಗಳನ್ನ 100 ಬ್ಯಾರಲ್ ಇದ್ದು ಆ ತರ ಟಬ್ಗಳನ್ನ ಮಾಡಿ, ಹಣ್ಣಿನ ಗಿಡಗಳನ್ನು ಹಾಕುದಾದ್ರೆ
ಈಗ ಮಾವಿನ ಗಿಡ, ಸಪೋಟ ಗಿಡ, ಪಪ್ಪಾಯ ಗಿಡ, ಈ ರೀತಿ ದೊಡ್ಡ ದೊಡ್ಡ ಗಿಡಗಳನ್ನ ನೀವು ಹಾಕುದಾದ್ರೆ ಟೆರೆಸ್ ಮೇಲೆ, ಸೊ ಅದಕ್ಕೆ ನೀವು ಟೆರೆಸ್ ಅನ್ನ ಪ್ರಿಪೇರ್ ಮಾಡಬೇಕು. ಹೊಸ ಮಾಡುವಾಗಲೇ ನೀವು ಪಿಲ್ಲರ್ಗಳ ಸ್ಟ್ರೆಂತ್ಗಳನ್ನ ಜೊತೆ ಬೀಮ್ಗಳ ಸ್ಟ್ರೆಂತ್ಗಳನ್ನ ಜಾಸ್ತಿ ಮಾಡಬೇಕಾಗ್ತದೆ. ಗೊತ್ತಾಯ್ತಲ್ಲ? ಇಲ್ಲಾಂದ್ರೆ ಇಂಥ ಹಣ್ಣಿನ ಮರಗಳು, ದೊಡ್ಡದಾಗಿ ಬೆಳೆಯುವ ಹಣ್ಣು ಮರಗಳನ್ನು ನೀವು ಕೆಳಗಡೆ ಹಾಕಬೇಕಾಗ್ತದೆ. ಸೊ ಈ ಟೆರೆಸಿನ ಸ್ಟ್ರೆಂತ್ ಅನ್ನ ನೋಡ್ಬಿಟ್ಟು ನಾವು ದೊಡ್ಡ ಟಬ್ಗಳನ್ನ ಇಡಬೇಕಾಗ್ತದೆ. ಆದ್ರೆ ಆರ್ಡಿನರಿ ಟೆರೆಸ್ ಅಲ್ಲಿ ನಾವು ಎಲ್ಲಾ ತರಕಾರಿಗಳನ್ನ ಬೆಳೆಸಬಹುದು. ಈಗ ಏನು ನಮ್ಮ ಟೆರೆಸ್ ಇದೆ, ಸೊ ಆ ಎಲ್ಲಾ ಟೆರೆಸ್ಗಳಲ್ಲಿ ಬೆಳೆಸಬಹುದು. ಬಟ್ ಅಲ್ಲಿ ಒಂದು ನಾವು ನಮ್ಮ ದಕ್ಷಿಣ ಕನ್ನಡದಲ್ಲಿ ನಾವು ಒಂದು ತಿಳ್ಕೊಳ್ಬೇಕೇನಂತ ಹೇಳಿದ್ರೆ, ಆ ಟೆರೆಸ್ ಲೀಕ್ ಆಗುವ ಸಾಧ್ಯತೆಗಳಿರ್ತದೆ, ಲೀಕೇಜ್ ಆಗುವ ಸಾಧ್ಯತೆಗಳಿರ್ತದೆ. ಯಾಕಂತ ಹೇಳಿದ್ರೆ ನಾವು ಯಾವಾಗ ಈ ಕುಂಡಗಳನ್ನ ಟೆರೆಸ್ ಮೇಲೆ ಡೈರೆಕ್ಟ್ ಆಗಿ ಇಡ್ತೇವೆ, ಅಲ್ಲಿ ನಡುವೆ ಇದಕ್ಕೆ ಗ್ಯಾಪ್ ಇರುವುದಿಲ್ಲ. ಸೊ ಆ ಗ್ಯಾಪ್ ಇಲ್ಲದೆ ಇದ್ರೆ ಏನಾಗ್ತದೆ, ನಾವು ಹಾಕಿದ ನೀರು ಇಲ್ಲಿ ಪರ್ಮನೆಂಟ್ ಆಗಿ 24 ಗಂಟೆನೂ ಅಲ್ಲಿ ಒದ್ದೆ ಆಗಿರುವುದರಿಂದ ಅಲ್ಲಿ ನಿಮಗೆ ಒಳಗಡೆಯಿಂದ ವಾಟರ್ ಪ್ಯಾಚಸ್ ಬರುವ ಸಾಧ್ಯತೆ ಇರ್ತದೆ. ಗೊತ್ತಾಯ್ತಲ್ಲ? ಆದ್ರಿಂದ ನಾವು ನಮ್ಮ ಟೆರೆಸ್ ಅನ್ನ ರೆಡಿ ಮಾಡುವಾಗ ಅದಕ್ಕೆ ವಾಟರ್ ಪ್ರೂಫಿಂಗ್ ಮಾಡಿದ್ರೆ ಒಳ್ಳೇದು. ಹೊಸದಾಗಿ ಟೆರೆಸ್ ಮಾಡೋದಾದ್ರೆ ನೀವು ದೊಡ್ಡ ದೊಡ್ಡ ಮರಗಳು ಇಡುದಿಲ್ಲ, ಬೀಮ್ ಅವೆಲ್ಲ ಆಯ್ತು, ಮತ್ತಷ್ಟು ವಾಟರ್ ಪ್ರೂಫಿಂಗ್ ಇದು ಇಂಪಾರ್ಟೆಂಟ್. ವಾಟರ್ ಪ್ರೂಫಿಂಗ್ ಮಾಡಿದ್ರೆ ನಿಮ್ಗೆ ಈ ಸಮಸ್ಯೆ ಬರುವುದಿಲ್ಲ. ಇಲ್ಲ ನೀವು ವಾಟರ್ ಪ್ರೂಫಿಂಗ್ ಮಾಡಿಲ್ಲ, ನಿಮ್ದು ಹಳೆ ಟೆರೆಸ್ ಅಂತ ಹೇಳಿದ್ರೆ ನೀವೇನ್ ಮಾಡಬೇಕು, ಅದಕ್ಕೆ ಈಗ ವಾಟರ್ ಪ್ರೂಫಿಂಗ್ ಕೆಮಿಕಲ್ಗಳು ಸಿಗ್ತದೆ, ಮತ್ತೆ ವಾಟರ್ ಪ್ರೂಫಿಂಗ್ ಸಿಮೆಂಟ್ ಏನಿದೆ, ಸೊ ಅದರ ಕೆಮಿಕಲ್ಸ್ ಗಳನ್ನ ಹಾಕ್ಬಿಟ್ಟು ಅದನ್ನ ಪೇಸ್ಟ್ ಮಾಡಿಕೊಂಡು ನೆಕ್ಸ್ಟ್ ನೀವು ಈ ಕುಂಡಗಳನ್ನು ಇಡಬೇಕಾದ್ರೆ ಅದರ ನಡುವೆ ಗ್ಯಾಪ್ ಮೇಂಟೈನ್ ಮಾಡಬೇಕು. ಆಗ್ತದೆ ಅಂತ ಹೇಳಿದ್ರೆ ಯಾವ ರೀತಿ ಗ್ಯಾಪ್ ಮೇಂಟೈನ್ ಮಾಡಬಹುದು, ನೀವು 4 ತೆಂಗಿನ ಸಿಪ್ಪಿಗಳನ್ನು ಇಟ್ಟು ನೋಡಿ, ಈಗ ಒಂದು ಇಲ್ಲೊಂದು ಇಲ್ಲಿ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಟೈಲ್ ಇಟ್ಬಿಟ್ಟು ನೀವು ಅದನ್ನು ಇಡಬಹುದು. ಸೊ ಹಾಗೇನಾಗ್ತದೆ, ಟೆರೆಸ್ ಮತ್ತೆ ಒಟ್ಟಿಗೆ ಕುಂಡದ ನಡುವೆ ನಿಮ್ಮ ಒಂದು ಪ್ಲಾಸ್ಟಿಕ್ ಬ್ಯಾಗ್ ಇದೆಯಲ್ಲ ಅದು ಅಥವಾ ಕುಂಡದ ನಡುವೆ ಗಾಳಿ ಓಡಾಡಬೇಕು. ಗಾಳಿ ಓಡಾಡಿದ್ರೆ ನೀವು ಹಾಕಿದ ನೀರು ಸಡನ್ ಆವಿಯಾಗಿ ಹೋಗ್ತದೆ. ನಿಮ್ಗೆ ಇದು ಸ್ಟಾರ್ಟಿಂಗ್ ಅಲ್ಲಿ ಗೊತ್ತಾಯ್ತು. ಮತ್ತೆ ನಿಮ್ಗೆ ನೀರು ಎಷ್ಟು ಹಾಕ್ಬೇಕಂತ ಒಂದ್ಸಲ ನೀವು ಬೆಳೆಯೋದಕ್ಕೆ ಶುರು ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗ್ಬಿಡ್ತದೆ ಎಷ್ಟು ನೀರು ಹಾಕ್ಬೇಕು. 1 ಲೋಟ ಹಾಕ್ಬೇಕಾ, 2 ಲೋಟ ಹಾಕ್ಬೇಕಾ, ಎಷ್ಟು ಲೋಟ ಹಾಕಿದ್ರೆ ಅದು ಹೊರಗಡೆ ಬರ್ತದೆ ಅಂತ ನಿಮ್ಗೆ ಗೊತ್ತಾಗ್ತದೆ. ಟೆರೆಸ್ ಪ್ರಿಪರೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಮೂರನೇದು ಇನ್ನೊಂದು ಅಂಶ ಏನಂತ ಹೇಳಿದ್ರೆ, ಟೆರೆಸ್ ನಲ್ಲಿ ನೀವು ಚಪ್ಪರಗಳನ್ನು ಹಾಕಬೇಕಾಗ್ತದೆ. ಒಂದು 8 ಫೀಟ್ ಹೈಟ್ಗೆ, ಯಾಕಂದ್ರೆ ನಮಗೆ ಕೀಳಕ್ಕೆ ಆಗ್ಬೇಕು, ನಮಗೆ ಓಡಾಡ್ಲಿಕ್ಕೂ ಆಗ್ಬೇಕು. ಸೊ ಆ 1 ಫೀಟ್ ಹೈಟ್ಗೆ ನಾವು ಒಂದು ಚಪ್ಪರವನ್ನ ಟೆರೆಸಿನ 4 ಕೋಣೆಗೆ ಒಂದು ಪಿಲ್ಲರ್ ಪೋಲ್ಸ್ ಗಳನ್ನ ಹಾಕಿ ಒಂದು ವೆಲ್ಡಿಂಗ್ ಮಾಡಿಸ್ಕೋಬಹುದು. ಅದ್ರಲ್ಲಿ 2 ಟೈಪ್ ಚಪ್ಪರ ಅಂತ ಹೇಳ್ತಾರೆ. ಈಗ ರಾಜ್ಕುಮಾರ್ ಅಂತ ನಾನು ಏನ್ ಹೇಳಿದೆ, ಅವರು ಬೇರೆ ಟೈಪ್ ಚಪ್ಪರನ್ನ ಮಾಡಿದ್ದಾರೆ, ಅಂದ್ರೆ ಹೈಟ್ ಮಾಡಿದ್ದಾರೆ. ಈ ತರ ಹೈಟ್ ಮಾಡ್ಕೊಂಡು ಮೇಲೆ ಪ್ಲಾಸ್ಟಿಕ್ ಶೀಟ್ ಗಳನ್ನ ಹಾಕಿದ್ದಾರೆ, ಅಂದ್ರೆ ಇದು UV ಸ್ಟೆಬಿಲೈಸ್ ಶೀಟ್ ಅಂತ ಸಿಗ್ತದೆ. ಆ ಶೀಟ್ಗಳನ್ನು ಹಾಕುದಾದ್ರೆ ನೀವು ಹೈಟ್ ಮಾಡಬೇಕಾಗ್ತದೆ. ಹೈಟ್ ಮಾಡಿಕೊಂಡು 15-16 ಫೀಟ್ ಹೈಟ್ ಮಾಡ್ಕೊಂಡು ಮತ್ತೆ ನೀವು ಆ ಶೀಟನ್ನು ಹಾಕಬೇಕು. ಆಗ ಬೆಳಕು ಮಾತ್ರ ನಿಮ್ಗೆ ಒಳಗೆ ಬರ್ತದೆ, ಮಳೆ ಒಳಗೆ ಬೀಳುವುದಿಲ್ಲ. ನೀವು ಮಳೆಗಾಲದಲ್ಲೂ ಆರಾಮವಾಗಿ ತರಕಾರಿಗಳನ್ನು ಬೆಳಿಲಿಕ್ಕೆ ಆಗ್ತದೆ. ಬಿಸಿಲನ್ನ ಕಡಿಮೆ ಮಾಡಲಿಕ್ಕೆ ಅದರ ನಡುವೆ ಶೇಡ್ ನೆಟ್ ಹಾಕ್ಲಿಕ್ಕೆ ಬರ್ತದೆ. 20 ಬೇರೆ ಬೇರೆ ಟೈಪಿನ ಶೇಡ್ ನೆಟ್ಗಳಿದೆ. ನಿಮಗೆ 40% ಶೇಡ್ ನೆಟ್ ಇದೆ, 50% ಇದೆ, 75% ಇದೆ, 90% ಇದೆ. ಸೊ ಈ ರೀತಿ ಬೇರೆ ಬೇರೆ ಟೈಪ್ ಶೇಡ್ ನೆಟ್ಗಳಿದೆ. ನಿಮ್ಗೆ ಎಷ್ಟು ಬಿಸಿಲು ಬೇಕು ಆ ಶೇಡ್ ನೆಟ್ಗಳನ್ನು ನೀವು ಹಾಕಬಹುದು. ಸೈಡಿನಲ್ಲಿ ಇನ್ಸೆಕ್ಟ್ ಪ್ರೂಫ್ ನೆಟ್ ಅನ್ನು ಹಾಕಬಹುದು. ಇದು ಒಂದು ಟೈಪ್. ಇನ್ಸೆಕ್ಟ್ ಪ್ರೂಫ್ ನೆಟ್ ಹಾಕಿದ್ರೆ ನಿಮ್ಗೆ ಯಾವುದೇ ಕೀಟಗಳು ಒಳಗಡೆ ಬರುವುದಿಲ್ಲ, ನಿಮಗೆ ಔಷಧಿ ಬಿಡುವ ಪ್ರಶ್ನೆ ಉದ್ಭವಿಸುವುದಿಲ್ಲ. ಮಳೆಗಾಲದಲ್ಲಿ ಮಳೆ ಒಳಗಡೆ ಬರುವುದಿಲ್ಲ ನೀವು, ಯಾಕಂದ್ರೆ UV ಸ್ಟೆಬಿಲೈಸ್ ಶೀಟ್ ಹಾಕಿರ್ತೀರಿ. ಆ ಶೀಟ್ ಹಾಕ್ಬೇಕಾದ್ರೆ ನಿಮ್ಗೆ ಹೈಟ್ ಇರಬೇಕು ಟೆರೆಸ್ ಮಾತ್ರ, ಗೊತ್ತಾಯ್ತಲ್ಲ? ಮತ್ತೆ ಬೆಳಕು ಕಡಿಮೆ ಮಾಡ್ಲಿಕ್ಕೆ ನೀವು ಬೇಸಿಗೆಯಲ್ಲಿ ಸ್ವಲ್ಪ ಒಂದು 40% ಶೇಡ್ ನೆಟ್ ಏನಿದೆ ಸ್ವಲ್ಪ ಅದನ್ನ ನೀವು ಯೂಸ್ ಮಾಡಬಹುದು. ಸೊ ಈ ರೀತಿ ನೀವು ಒಂದು ಟೆರೆಸ್ ಅನ್ನ ಬಳಕೆ ಮಾಡಬಹುದು. ಇನ್ನೊಂದು ಟೈಪ್ ಅಂದ್ರೆ ನಿಮ್ಮ ಹತ್ರ ಫಂಡ್ಸ್ ಇಲ್ಲ, ದುಡ್ಡು ಇಲ್ಲ ಅಂತ ಹೇಳಿದ್ರೆ ನೀವು ಜಸ್ಟ್ 4 ಪಿಲ್ಲರ್ಗಳನ್ನು ಹಾಕುವಂಥದ್ದು. ಒಂದು 8 ಫೀಟ್ಗೆ ನೀವು ನೆಟ್ಟಿಂಗ್ ಮಾಡಿಕೊಂಡು ರೆಡಿ ಮಾಡಿಡುದು ನೆಟ್ ಇದು. ಸೊ ಇದರಲ್ಲಿ ನೀವು ಏನ್ ಮಾಡಬಹುದು ಅಂತ ಹೇಳಿದ್ರೆ 2 ಟೈಪ್ ಅಲ್ಲಿ ನಾವು ಬೆಳಿಬಹುದು. ಇದು ಯಾಕೆ ನೆಟ್ಟಿಂಗ್ ಅಂತ ಹೇಳಿದ್ರೆ, ನೀವು ಸೆಂಟರ್ ಅಲ್ಲಿ ಗಿಡಗಳನ್ನ ದೊಡ್ಡ ಪಾಟ್ಗಳನ್ನು ಇಡಬಹುದು. ನಿಮ್ದು ಮನೆ ಒಳಗಡೆ ಯಾವ ರೀತಿ ಇದೆ, ಪಿಲ್ಲರ್ ಇದ್ರೆ ಅಥವಾ ಬೀಮ್ ಇದ್ರೆ ಆ ಬೀಮ್ ಎಲ್ಲಿ ಬರ್ತದೆ ಅಲ್ಲಿ ನೀವು ದೊಡ್ಡ ದೊಡ್ಡ ಪಾಟ್ಗಳನ್ನ ನೀವು ಜೋಡಿಸುವಂಥದ್ದು.
ಇಲ್ಲ ನಡುವೆ ಬೀಮ್ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಗೋಡೆ ಇರ್ತದೆ, ಗೋಡೆಯ ಏನು ಗೋಡೆ ಇರ್ತದಲ್ಲ ಅದಕ್ಕೆ ಲೆವೆಲ್, ಆ ಗೋಡೆಯ ಕಲ್ಲಿನ ಮೇಲೆಗಡೆಗೆ ಅಥವಾ ಸೈಡಿನಲ್ಲಿ ಏನು ಗೋಡೆ ಇರ್ತದೆ ಆ ಒಂದು ಗೋಡೆಯ ಮೇಲೆ ಬರುವ ತರ. ಯಾಕಂದ್ರೆ ನಂದು ಏನು ಉದ್ದೇಶ ಅಂತ ಹೇಳಿದ್ರೆ, ನೀವು ಈಗ ಇಲ್ಲೊಂದು ಪಿಲ್ಲರ್ ಇದೆ, ಇಲ್ಲೊಂದು ಪಿಲ್ಲರ್ ನಡುವೆ ನಿಮ್ಮ ಹಾಲ್ ಅಂತ ಇರ್ತದೆ, ಹಾಲಿನ ನಡುವೆ ನೀವು ಇಟ್ಟರೆ ವೆಯ್ಟ್, ಟೆರೆಸ್ಗೆ ವೆಯ್ಟ್ ಜಾಸ್ತಿ ಬೀಳ್ತದೆ. ಸೊ ಅದಕ್ಕೋಸ್ಕರ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ನಾನು ಹೇಳ್ತಿರೋದು, ನಿಮ್ಮ ದೊಡ್ಡ ದೊಡ್ಡ ಕುಂಡಗಳೇನಿದೆ ನೀವು ವಾಲಿನ ಮೇಲೆ ಬರೋ ತರ, ನಿಮ್ಮ ಗೋಡೆಯ ಮೇಲೆ ಬರೋ ತರ 4 ಸೈಡಲ್ಲಿ ಗೋಡೆ ಇರ್ತದೆ, ಆರಾಮ ಅಲ್ಲಿ ನೀವು ದೊಡ್ಡ ದೊಡ್ಡ ಕುಂಡಗಳನ್ನ, ಯಾಕೆ ಆದಷ್ಟು ದೊಡ್ಡ ಕುಂಡಗಳನ್ನ ನಾನು ಯಾಕೆ ಹೇಳ್ತೇನೆ ಅಂದ್ರೆ, ಇಲ್ಲಿ ನಿಮ್ಗೆ ಜಾಸ್ತಿ ಮಣ್ಣುಗಳನ್ನ ಅದರಲ್ಲಿ ತುಂಬಲಿಕ್ಕೆ ಆಗ್ತದೆ, ಜಾಸ್ತಿ ಮೆಟೀರಿಯಲ್ ನಾವು ತುಂಬಿಸಕ್ಕಾಗ್ತದೆ. ಮತ್ತೆ ಈ ವೇಟ್ ಅನ್ನ ಕಡಿಮೆ ಮಾಡಲಿಕ್ಕೆ ವಿಧಾನ ಇದೆ. ಈಗ ಎಲ್ಲ ನೀವು ಮಣ್ಣನ್ನೇ ಬಳಕೆ ಮಾಡ್ಬೇಕಂತ ಏನಿಲ್ಲ, ಸಾಯಿಲ್ಲೆಸ್ ಕಲ್ಚರ್ ಅಂತ ನಾವು ಹೇಳ್ತೇವೆ. ಮಣ್ಣನ್ನೇ ಬಳಕೆ ಮಾಡ್ಬೇಕಂತಿಲ್ಲ, ಮಣ್ಣಿನ ಪ್ರಮಾಣವನ್ನು ನಾವು ಕಡಿಮೆ ಮಾಡ್ಲಿಕ್ಕೆ ಆಗ್ತದೆ. ಕಡಿಮೆ ಮಾಡ್ಲಿಕ್ಕೆ ಯಾವ ರೀತಿ ಆಗ್ತದೆ ಅಂತ ಹೇಳಿದ್ರೆ, ಈಗ ರೆಡಿ ನಿಮ್ಗೆ ಕಾಯಿರ್ ಬೇಸ್ಡ್ ಮಿಕ್ಸ್ಚರ್ಸ್ಗಳು ಸಿಗ್ತದೆ. ತೆಂಗಿನ ಉಡಿ ಏನಿದೆ, ತೆಂಗಿನ ಉಡಿ, ಸೊ ಅದರ ಬೇಸ್ಡ್ ಅಂದ್ರೆ ಅದನ್ನ ಎನ್ರಿಚ್ ಮಾಡಿದ ತೆಂಗಿನ ಪುಡಿ ಏನಿದೆ, ಸೊ ಅದರದ್ದು ನಿಮ್ಗೆ ಗೊಬ್ಬರ ಸಿಗ್ತದೆ. ಸೊ ಅದು ಮತ್ತೆ ಮಣ್ಣನ್ನ ನೀವು ಹಾಕಿದ್ರೆ ನಿಮ್ಗೆ ಯಾಕಂದ್ರೆ ಈಗ ತೊಟ್ಟೆಯಲ್ಲಿ ಫುಲ್ ತುಂಬಿಸ್ಬೇಕಾಗಿಲ್ಲ ನೋಡಿ. ಇದು ಏನಿದೆ ಬಹಳ ಲೈಟ್ ಆಗಿದೆ, ಲೈಟ್ ಆಗಿ, ಯಾಕಂದ್ರೆ ಇದ್ರಲ್ಲಿ ಮಣ್ಣು ಹಾಕಿಲ್ಲ ಜಾಸ್ತಿ ಅವರು. ಇದರಲ್ಲಿ ಏನು ಪರ್ಲೈಟ್ ಮೀಡಿಯಾ ಯೂಸ್ ಮಾಡಿದ್ರು ಅಥವಾ ಕಾಯಿಲ್ನ ಒಂದು ಮೀಡಿಯಾ ಯೂಸ್ ಮಾಡಿದ್ದಾರೆ. ಸೊ ಈ ರೀತಿ ಮಾಡುವಾಗ ನಾವು ಏನು ಮಾಡ್ಬೋದು ಅಂತ ಹೇಳಿದ್ರೆ, ಆ ರೀತಿ ಮೀಡಿಯಾ ಯೂಸ್ ಮಾಡಿದಾಗ ವೆಯ್ಟ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ಆಗ್ತದೆ. ಮತ್ತೆ ನಾವು ಗೊಬ್ಬರ ಕೊಡುವಂಥದ್ದು ಏನಿದೆ ಅದು ನಾವು ಎರೆಜಲ ಇರಬಹುದು ಅಥವಾ ಜೀವಾಮೃತ ಏನಿದೆ ಅದು ನೀರಿನ ರೂಪದಲ್ಲಿ ನಾವು ಗೊಬ್ಬರಗಳನ್ನ ಕೊಡುವಂಥದ್ದು, ಗೊತ್ತಾಯ್ತಲ್ಲ. ಲಿಕ್ವಿಡ್ ರೂಪದಲ್ಲಿ, ದ್ರವ ರೂಪದ ಗೊಬ್ಬರಗಳನ್ನ ನಾವು ಇದಕ್ಕೆ ಕೊಟ್ಬಿಟ್ಟು ಟೆರೆಸ್ ನಲ್ಲಿ ನಾವು ಉತ್ತಮವಾದ ಒಂದು ಕೃಷಿ ಮಾಡ್ಲಿಕ್ಕೆ ಆಗ್ತದೆ. ಅದೇ ದೊಡ್ಡ ಕುಂಡಗಳನ್ನ ಸೈಡಲ್ಲಿ ಇಡುವಂಥದ್ದು. ಆ ದೊಡ್ಡ ಕುಂಡಗಳಲ್ಲಿ ಯಾವ್ದು ಹಾಕ್ಬೇಕು, ನಾವು ಬಳ್ಳಿ ಜಾತಿ ಗಿಡಗಳನ್ನ ಹಾಕ್ಬಹುದು. ಸೈಡಿನಲ್ಲಿ ನಾವು ಬಳ್ಳಿ ಜಾತಿ ಗಿಡಗಳನ್ನು ಹಾಕಿದ್ರೆ ಅದೇನಾಗ್ತದೆ, ಬಳ್ಳಿ ಅಲ್ಲಿ ಹತ್ಕೊಂಡು ಒಳಗೆ ಬರ್ತದೆ. ನಿಮಗೆ ಆಗ ಒಳಗೆ ಏನಾಗ್ತದೆ, ನಿಮಗೆ ಆ ಬಳ್ಳಿ ಎಕ್ಸೆಸ್ ಟೆಂಪರೇಚರ್, ಎಕ್ಸೆಸ್ ಬಿಸಿಲನ್ನ ಒಳಗಡೆ ಬರುವಂಥದ್ದು ಈ ಬೇಸಿಗೆಯಲ್ಲಿ, ಅದು ಬಳ್ಳಿನೂ ತಡೀಲಿಕ್ಕೆ ಆಗ್ತದೆ. ಸೊ ಆಗ ಒಳಗಡೆ ನೀವು ಏನು ಮಾಡ್ಬೋದು, ಈ ಸೊಪ್ಪು ತರಕಾರಿ ಇರ್ಬೋದು, ಟೊಮೆಟೊ ಇರ್ಬೋದು, ಮೆಣಸಿನಕಾಯಿ ಇರ್ಬೋದು. ಸೊ ಈ ರೀತಿ ಯಾವ್ದು ಗಿಡದ ಟೈಪ್ ಗಿಡಗಳಿದೆ ನಿಮಗೆ ಓಡಾಡ್ಲಿಕ್ಕೆ ಸುಲಭ ಆಗ್ತದೆ. ಸೈಡಿನಲ್ಲಿ ಬಳ್ಳಿ ಗಿಡ ಇದ್ರೆ ನೀವು ನಡುವೆ ಈ ಒಂದು ಗಿಡ ಜಾತಿಯ ಒಂದು ತರಕಾರಿಗಳನ್ನು ನೀವು ಬೆಳಿಲಿಕ್ಕೆ ಆಗ್ತದೆ. ಅಥವಾ ನೀವು ಸೈಡಿನಲ್ಲಿ ಈ ಡ್ರ್ಯಾಗನ್ ಫ್ರೂಟ್ ಇರ್ಬೋದು, ಮಲ್ಲಿಗೆ ಇರಬಹುದು. ಸೊ ಇಂಥ ಗಿಡಗಳನ್ನು ನೀವು ಹಾಕಿದ್ರೆ ಅದಕ್ಕೆ ಬಿಸಿಲು ಜಾಸ್ತಿ ಬೇಕಾಗ್ತದೆ, ಅದನ್ನ ಒಳಗಡೆ ಹಾಕಕ್ಕೆ ಆಗುದಿಲ್ಲ. ಸೊ ಅದರಿಂದ ಸೈಡ್ ಬಾರ್ಡರ್ ಅಲ್ಲಿ ನೀವು ಡ್ರ್ಯಾಗನ್ ಫ್ರೂಟ್ ಹಾಕುವಂಥದ್ದು ಇರ್ಬೋದು, ಮಲ್ಲಿಗೆ ಗಿಡಗಳನ್ನು ಹಾಕಿರುವಂಥದ್ದು, ಪಪ್ಪಾಯಿ ಗಿಡಗಳನ್ನು ಹಾಕಿರುವಂಥದ್ದು, ನುಗ್ಗೆ ಗಿಡಗಳನ್ನ ಈ ರೀತಿ ನುಗ್ಗೆ ಸೊಪ್ಪಿಗೆ ನಾವು ಬಳಕೆ ಮಾಡಲಿಕ್ಕೆ ಆಗ್ತದೆ ಟೆರೆಸ್ ಮೇಲೆ ಹಾಕಿ. ಸೊ ಈ ಗಿಡಗಳನ್ನು ನಾವು ಸೈಡಲ್ಲಿ ಹಾಕ್ಬಹುದು. ಸೊ ಈ ರೀತಿ ಒಂದು ಟೆರೆಸ್ ಅನ್ನ ನಾವು ರೆಡಿ ಮಾಡಬೇಕಾಗ್ತದೆ. ಮೂರನೇದು ನಾವು ಏನು ಮಾಡ್ಬೇಕಂತ ಹೇಳಿದ್ರೆ, ಈಗ ಮಣ್ಣನ್ನ ರೆಡಿ ಮಾಡಬೇಕು. ನಮ್ಗೆ ಬೇಕು ಮಣ್ಣು ಬೇಕು. ಆದ್ರಿಂದ ನೀವು ಇಲ್ಲಿ ಸಿಟಿಯಲ್ಲಿ ಇದ್ದವ್ರಿಗೆ ಮಣ್ಣು ನಿಮ್ಗೆ ಬಹಳ ಕಷ್ಟ, ಮತ್ತೆ ಟೆರೆಸ್ ಅಲ್ಲಿ ವೆಯ್ಟ್ ಜಾಸ್ತಿ ಆಗೋ ಸಾಧ್ಯತೆ ಇರ್ತದೆ. ಮತ್ತೆ ಟೆರೆಸ್ ಅಂತ ಕೂಡಲೇ ಅಲ್ಲಿ ನೀರು ಬೇಗ ಆವಿ ಆಗೋ ಸಾಧ್ಯತೆ ಇರ್ತದೆ. ಸೊ ಅದಕ್ಕೆ ನಾನು ಹೇಳಿದ್ದು, ನೀವು ಈ ಪರ್ಲೈಟ್ ಮೀಡಿಯಾ ಕಾಯಿರ್ ಬೇಸ್ಡ್ ಏನು ಸಿಗ್ತದೆ ಅದು ನಿಮ್ಗೆ ಕೆಜಿಗೆ 6 ರೂಪಾಯಿ 9 ರೂಪಾಯಿ ಹಂಗೆ ಸಿಗ್ತದೆ, ಗೊತ್ತಾಯ್ತಲ್ಲ. ಸೊ ಈ ಒಂದು ಅದು ಏನಿದೆ, ಸೊ ಅದನ್ನ ನೀವು ಬಳಕೆ ಮಾಡಬಹುದು. ಸೊ ಅದಕ್ಕೆ ಈ 6 ರೂಪಾಯಿಗೂ ಸಿಗ್ತದೆ. ನಮ್ಮ ಉಡುಪಿಯಲ್ಲಿ ನಾವೆಲ್ಲ ಕದ್ರಿ ಪಾರ್ಕಿಗೆ ಫ್ಲವರ್ ಶೋ ಮಾಡ್ಲಿಕ್ಕೆ ಅದನ್ನು ತರಿಸಿದ್ವಿ. ಸೊ ಇದು ಬಹಳ ಚೀಪಾಗಿ ಆಗ್ತದೆ ನಿಮ್ಗೆ. ಸೊ 9 ರೂಪಾಯಿಗೆ ಗೊಬ್ಬರ ಸಿಗ್ತದೆ, 6 ರೂಪಾಯಿಗೆ ನಿಮ್ಗೆ ಮಿಕ್ಸ್ಚರ್ ಸಿಗ್ತದೆ. ಬಟ್ ಗೋಣಿ ತರಬೇಕಾಗ್ತದೆ. ಸೊ ಅದು ಅದಕ್ಕೆ ನೀವು ಏನ್ ಮಾಡ್ಬೋದು, ಈ ಮನೆಯಲ್ಲೇ ನೀವು ನಮ್ಮ ತ್ಯಾಜ್ಯ ಇದೆ, ಹಸಿ ತ್ಯಾಜ್ಯವನ್ನ ನೀವು ಅದನ್ನ ಕಾಂಪೋಸ್ಟ್ ಮಾಡಿಕೊಂಡು ಅದರ ಜಲವನ್ನ, ಆ ಕಾಂಪೋಸ್ಟ್ ಅನ್ನ ಮತ್ತೆ ಅದರ ಜಲವನ್ನ ನೀವು ಸ್ಪ್ರೇ ಮಾಡ್ಲಿಕ್ಕೆ ಮತ್ತೆ ಗಿಡಕ್ಕೆ ಹಾಕ್ಲಿಕ್ಕೆ ಉಪಯೋಗ ಮಾಡಬಹುದು. ಸೊ ಇದು ಮಣ್ಣು. ಮತ್ತೆ ಇಲ್ಲ ನನಗೆ ಕಾಯಿರ್ ಪಿಟ್ ಬೇಡ, ನಾನು ಗಾರ್ಡನ್ ಕೆಳಗಡೆ ಮಾಡ್ತೇನೆ ತೊಟ್ಟೆಗಳಲ್ಲಿ ಅಂತ ಹೇಳಿದ್ರೆ, ನೀವು ಒಂದಿಷ್ಟು ಗೊಬ್ಬರ, ಎರೆಹುಳ ಗೊಬ್ಬರ ಇರ್ಬೋದು, ಕೊಟ್ಟಿಗೆ ಗೊಬ್ಬರ ಇರ್ಬೋದು, ಅಥವಾ ರೆಡಿ ಗೊಬ್ಬರಗಳು ಸಿಗ್ತದೆ. ಈಗ ಒಂದಿಷ್ಟು ಮಣ್ಣು ಮತ್ತೆ ಒಂದು ಪ್ರಮಾಣದಲ್ಲಿ ಮರಳ, ಗೊತ್ತಾಯ್ತಲ್ಲ, ಒಂದಿಷ್ಟು ಮಣ್ಣು, ಮರಳು, ಗೊಬ್ಬರ. ಸೊ ಇದೇನಿದೆ ಒಂದು ಪ್ರಮಾಣದಲ್ಲಿ ನೀವು ಹಾಕಿ ಅದನ್ನು ಮಿಕ್ಸ್ ಮಾಡಿ ಇಡಬೇಕು, ಗೊತ್ತಾಯ್ತಲ್ಲ. ಮಿಕ್ಸ್ ಮಾಡಿ ತುಂಬಿಸಿ ನೋಡಿ, ಈ ರೀತಿ
ಮಣ್ಣು ಮರಳು ಗೊಬ್ಬರ ಏನಿದೆ ಒಂದು ಪ್ರಮಾಣದಲ್ಲಿ ನಾವು ಮಿಕ್ಸ್ ಮಾಡಿ ಇಡಬೇಕಾಗ್ತದೆ. ಸೊ ಅದನ್ನ ಮಿಕ್ಸ್ ಮಾಡಿ ನೀವು ಸ್ವಲ್ಪ ಮೊದಲೇ ಇಡ್ಬೋದು. ಸ್ವಲ್ಪ ನೀರು ಹಾಕಿ ನೀವು ಇಟ್ಟರೆ ಏನಾಗ್ತದೆ ಅಂತ ಹೇಳಿದ್ರೆ ಅದು ಆ ಒಂದು ರಾಸಾಯನಿಕ ಕ್ರಿಯೆ ಏನಿದೆ ನಡೀಬೇಕಾದ ಮಿಕ್ಸ್ ಎಲ್ಲ ರೆಡಿ ಆಗಿರ್ತದೆ. ಸೊ ಅದನ್ನ ನೀವು ಬೇಕಾದಾಗ ನೀವು ತೆಗೆದ್ಬಿಟ್ಟು ಅದನ್ನ ನಿಮ್ಮ ಕುಂಡಗಳಿಗೆ ತುಂಬಿಸ್ಬೋದು. ಈ ಪಾಟ್ಗಳನ್ನು ರೆಡಿ ಮಾಡಬೇಕಾದ್ರೆ ನಾನು ಹೇಳಿದ ಪಾಟ್ ಅನ್ನ ಮತ್ತೆ ಟೆರೆಸ್ಗೆ ಗ್ಯಾಪ್ ಇರಬೇಕು ಅಂತ. ಅದು ಗ್ಯಾಪ್ ಮೇಂಟೈನ್ ಮಾಡಲಿಕ್ಕೆ ನೀವು ತಿಪ್ಪಿಗಳನ್ನು ಇಡ್ಬೋದು, ನಮ್ಮ ಜಲ್ಲಿ ಕಲ್ಲುಗಳನ್ನು ಇಡ್ಬೋದು 4, ಅದ್ರ ಮೇಲೆ ಟೈಲ್ ಇಡ್ಬೋದು. ಅಥವಾ ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಫ್ರೇಮ್ಗಳನ್ನ, ಕಬ್ಬಿಣದ ಫ್ರೇಮ್ಗಳನ್ನೇ ವೆಲ್ಡಿಂಗ್ ಮಾಡಿಸ್ತಾರೆ. ಈ ಏನಿದೆ ಈಗ ಟೇಬಲ್ ಇದೆಯಲ್ಲ ಇದನ್ನ ಇದೇ ತರ ಮಾಡುವಂಥದ್ದು, ವೆಲ್ಡಿಂಗ್ ಮಾಡಿಸ್ಬಿಟ್ಟು ಇದರಲ್ಲಿ ಇಡುವಂಥದ್ದು. ಹಾಗೆ ನಿಮಗೆ ಟೆರೆಸ್ಗೆ ಟಚ್ ಆಗುದಿಲ್ಲ, ಬಟ್ ಇಷ್ಟು ಹೈಟ್ ಬರೋದಿಲ್ಲ, ಇಷ್ಟೇ ಸಾಕು. ಸೊ ಟಚ್ ಆಗುದಿಲ್ಲ. ಸೊ ಇದನ್ನು ಮಾಡಿದ್ರೆ ಬಹಳ ಒಳ್ಳೆಯದು. ಸೊ ಅದರಲ್ಲಿ ನಾವು ಒಂದು ನಮಗೆ ವೀಡ್ ಮ್ಯಾಟ್ ಅಂತ ಬರ್ತದೆ, ಆ ವೀಡ್ ಮ್ಯಾಟ್ ಅನ್ನ ಹಾಸುವಂಥದ್ದು. ಹಾಸ್ಬಿಟ್ಟು ಅದಕ್ಕೆ 4 ಪ್ಲಗ್ಗಿಂಗ್ ಮಾಡಬೇಕು. ಪ್ಲಗ್ಗಿಂಗ್ ಅದರಲ್ಲಿ ಒಳಗಡೆ ನಾವು ಗೊಬ್ಬರ ಹಾಕಿ ಯಾವುದೇ ತರಕಾರಿಗಳನ್ನ ಮಾಡಲಿಕ್ಕೆ ಆಗ್ತದೆ. ಸೊ ಇದು ಮಣ್ಣು ರೆಡಿ ಮಾಡುವಂಥದ್ದು. ಸೊ ಅದಕ್ಕೆ ಒಂದಿಷ್ಟು ಮಣ್ಣು, ಮರಳು, ಗೊಬ್ಬರ, ಮತ್ತೆ ಅದಕ್ಕೆ ಇದು ಸುಣ್ಣದ ಪುಡಿನ ಸ್ವಲ್ಪ ನೀವು ಮೊದಲೇ ಹಾಕೋದಾದ್ರೆ, ಮೊದಲೇ ರೆಡಿ ಮಾಡಿ ನೀವು ಇಡುದಾದ್ರೆ ಸ್ವಲ್ಪ ಸುಣ್ಣದ ಪುಡಿಯನ್ನ ನೀವು ಹಾಕ್ಬೋದು. ಯಾಕಂದ್ರೆ ಕ್ಯಾಲ್ಸಿಯಂ ರಿಚ್ ಮಾಡಲಿಕ್ಕೆ ಅದನ್ನ ಬಳಕೆ ಮಾಡುವಂಥದ್ದು. ಸೊ ಈ ರೀತಿ ನಾವು ಅದನ್ನ ಮಿಕ್ಸ್ ಮಾಡಿ ಇಟ್ಟರೆ ಮೊದಲೇ ಇಡಬೇಕು. ಸುಣ್ಣ ತಕ್ಷಣ ಹಾಕ್ಬಿಟ್ಟು ತಕ್ಷಣ ಬೀಜ ಹಾಕೋದಲ್ಲ. ಸೊ ರೆಡಿ ಮಾಡಿ ನೀವು ಒಂದು ಬ್ಯಾಗ್ನಲ್ಲಿ ನಿಮ್ಮ ಬ್ಯಾಗಲ್ಲಿ ತುಂಬಿಸಿ ಇಡಬೇಡಿ. ಸೊ ಇದು ಮಣ್ಣು ಪ್ರಿಪರೇಷನ್, ಸಾಯಿಲ್ ಮಿಕ್ಸ್ಚರ್ ಪ್ರಿಪರೇಷನ್ ಮಾಡುವಂಥದ್ದು. ನೆಕ್ಸ್ಟ್ ಬೇಕು ನಮಗೆ ಬೀಜ ಬೇಕು. ಸೊ ಬೀಜ ನಾವು ಇಷ್ಟೆಲ್ಲ ಮಾಡ್ತೇವೆ, ಒಂದು ಬೀಜಕ್ಕೆ ನಾವು ಕೆಲವರು ದುಡ್ಡು ಕೊಡ್ಲಿಕ್ಕೆ ಇನ್ನೇ ಮುಂದೆ ಆತ ಮಾರ ಒಂದು ಬೀಜ 10 ರೂಪಾಯಿ ಅಂತ ಹೇಳ್ತಾರೆ. ಸೊ ಇಲ್ಲಿ ಬೀಜ ಬಹಳ ಮುಖ್ಯ. ಬೀಜ ವೈರಸ್ ಬಾಧೆಯಲ್ಲಿ ಕುಡಿಯಬಾರದು, ಅದು ಉತ್ತಮ ಫಸಲು ಕೊಡುವಂಥದ್ದಿರಬೇಕು. ಗೊತ್ತಾಯ್ತಲ್ಲ? ಸೊ ರೋಗ ಬಾಧೆ ಇರಬಾರ್ದು. ಮತ್ತೆ ನೀವು ಆ ಬೀಜ ಏನಾಗ್ತೀರಿ ಅದನ್ನ ಬಹಳ ಪ್ರೀತಿಯಿಂದ ನೀವು ಸಾಕ್ತೀರಿ. ಸೊ ಅದರಿಂದ ಬೀಜಕ್ಕೆ ದುಡ್ಡು ಕೊಟ್ಟರು ತೊಂದರೆ ಇಲ್ಲ. ಗೊತ್ತಾಯ್ತಲ್ಲ? ಬೀಜ ಒಳ್ಳೇದಾಗಿರ್ಬೇಕು. ಸೊ ನಿಮಗೆ ಯಾವುದು ಬೀಜ, ತರಕಾರಿಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲವೂ ಬರ್ತವೆ ಎಕ್ಸೆಪ್ಟ್ ಕ್ರುಸಿಫರಸ್ ಅಂದ್ರೆ ಕ್ಯಾಬೇಜ್, ಕಾಲಿಫ್ಲವರ್, ನೋಲ್ ಕೋಲ್ ಏನಿದೆ ಅದು ಬೇಸಿಗೆಯಲ್ಲಿ ಬರೋದಿಲ್ಲ. ಸೊ ನೀವು ಆ ಕ್ಯಾಬೇಜ್, ಕಾಲಿಫ್ಲವರ್, ನೋಲ್ ಕೋಲ್ ಅನ್ನ ಬೆಳಿಬೇಕಂತ ಹೇಳಿದ್ರೆ ನೀವು ಅಕ್ಟೋಬರ್ನಲ್ಲಿ ಅದರ ಬೀಜ ಹಾಕಬೇಕಾಗ್ತದೆ. ಆಗ ಹಾಕಿದ್ರೆ ನಿಮ್ಗೆ ಡಿಸೆಂಬರ್ನಲ್ಲಿ ಏನು ಚಳಿ ಇರ್ತದೆ ಆ ಚಳಿಗೆ ನಿಮ್ಗೆ ಕಾಲಿಫ್ಲವರ್, ಕ್ಯಾಬೇಜ್, ನೋಲ್ ಕೋಲು ಇಲ್ಲಿ ಬರ್ತದೆ. ಯಾಕಂದ್ರೆ ಅದು ನಾವು ಮಾಡಿದ್ರಿಂದ ನಿಮ್ಗೆ ಹೇಳ್ತಿರೋದು. ಸೊ ಇದನ್ನು ನೀವು ಮಾಡ್ಲಿಕ್ಕೆ ಆಗ್ತದೆ. ಇಲ್ಲಿ ಬೀಜಗಳನ್ನು ನೀವು ಉತ್ತಮ ಗುಣಮಟ್ಟ ತಗೊಳ್ಳಿ. ಆ ಬೀಜಗಳನ್ನು ಹಾಕಬೇಕಾದ್ರೆ ನೀವು ಡೈರೆಕ್ಟ್ ಹೋಗಿ ಟೆರೆಸ್ ನಲ್ಲಿ ರೆಡಿ ಮಾಡಿದ್ರಿ ಕವರ್ಗಳನ್ನ, ಇದು ಮಿಕ್ಸ್ ಮಾಡಬೇಕು. ಈ ಕವರ್ಗಳನ್ನ ರೆಡಿ ಮಾಡಿ ಟೆರೆಸ್ ಮೇಲೆ ಇಟ್ಬಿಟ್ಟು ಹೋಗಿ ಟೆರೆಸ್ ಮೇಲೆ ನೀವು ಬೀಜ ಹಾಕೋದಲ್ಲ. ಗೊತ್ತಾಯ್ತಲ್ಲ? ಟೆರೆಸ್ ಮೇಲೆ ಹೋಗಿ ಬೀಜ ಹಾಕೋದಲ್ಲ. ಯಾಕೆ ಅಂತ ಹೇಳ್ತೇನೆ ಅಂತ ಹೇಳಿದ್ರೆ, ನೀವು ಟೆರೆಸ್ ಮೇಲೆ ಈ ಬೀಜವನ್ನು ತಗೊಂಡೋಗಿ ಹಾಕಿದ್ರೆ ನೀವು ಬೀಜ ಹಾಕಿದ ದಿನದಿಂದ ಅದಕ್ಕೆ ಇರುವೆ ಬರ್ತದ ಅಂತ ನೋಡ್ಬೇಕು ಅಲ್ವಾ? ಅಥವಾ ಕೆಳಗಡೆ ಇರುವೆ ಬರ್ತದಂತ ನೋಡ್ಬೇಕು. ಈ ಇಷ್ಟು ಬ್ಯಾಗ್ಗಳಿಗೆ ನೀರು ಹಾಕಬೇಕು. ಗೊತ್ತಾಯ್ತಾ? ಬೆಳಿಗ್ಗೆ ಒಂದ್ಸಲ, ಸಾಯಂಕಾಲ ಒಂದ್ಸಲ ನೀರು ಹಾಕಬೇಕು. ಟೆರೆಸ್ ಅಲ್ಲಿ ಇರ್ತದೆ, ನೀರು ಹಾಕಬೇಕು. ಸೊ ಇದು ನಿಮ್ಮ ಶ್ರಮವನ್ನ ವೇಸ್ಟ್ ಮಾಡ್ತದೆ. ಅದಕ್ಕೋಸ್ಕರ ನಾವು ಏನ್ ಹೇಳುದು ಅಂತ ಹೇಳಿದ್ರೆ, ನಿಮ್ಮ ಬೀಜ ಅಮೂಲ್ಯ ಬೀಜ. ಗೊತ್ತಾಯ್ತಲ್ಲ? ಇದನ್ನ ನಾವು ಏನ್ ಮಾಡ್ಬೇಕಂತ ಹೇಳಿದ್ರೆ, ನಿಮ್ಗೆ ಈ ತರ ಟ್ರೇಗಳು ಸಿಗ್ತದೆ, ಸೀಡ್ ಟ್ರೇಸ್ ಅಂತ ಸಿಗ್ತದೆ. ಸೊ ಈ ಒಂದು ಸೀಡ್ ಟ್ರೇಸ್ ಅಲ್ಲಿ ಬರೀ ಕಾಯಿಲ್ ಡಸ್ಟ್ ಎನ್ರಿಚ್ಡ್ ಕಾಯಿಲ್ ಡಸ್ಟ್ ಅಂತ ಸಿಗ್ತದೆ 60 ರೂಪಾಯಿಗೆ ನಿಮ್ಗೆ. ಅದನ್ನ ತುಂಬಿಸುವಂತ, ಇದ್ರಲ್ಲಿ ಮಣ್ಣು ಮರಳು ಗೊಬ್ಬರ ತುಂಬಿಸಬೇಕಾಗಿಲ್ಲ. ಇದನ್ನ ಎಷ್ಟು ಕಾಯಿಲ್ ಪಿತ್ಗಳನ್ನ ಏನಿದೆ ಸೊ ಅದನ್ನ ಕಾಂಪೋಸ್ಟ್ ಅಲ್ಲ, ವರ್ಮಿ ಕಾಂಪೋಸ್ಟ್ ಅಲ್ಲ, ಕಾಯಿಲ್ ಪಿತ್ ವಿತ್ ವರ್ಮಿ ಕಾಂಪೋಸ್ಟ್ ಮಿಕ್ಸ್ ಮಾಡಿಕೊಂಡು ಅದನ್ನ ಇದರಲ್ಲಿ ತುಂಬಿಸಿಬಿಟ್ಟು ಈ ಬೀಜಗಳನ್ನ ಒಂದೊಂದೇ ಇಡುವಂಥದ್ದು. ನಿಮಗೆ ಮನೆಗೆ ಎಷ್ಟು ಬೀಜ ಬೇಕು, ಒಂದು ಪೋಟ್ರೆಯಲ್ಲಿ ನಿಮ್ಗೆ 5 ಇದು ಹೀರೆಕಾಯಿ ಬೀಜ ಇರ್ಬೋದು, ಬೆಂಡೆಕಾಯಿ ಬೀಜ ಇರ್ಬೋದು. ಸೊ ಈ ರೀತಿ ಬೇರೆ ಬೇರೆ ನಿಮ್ಗೆ ದೊಡ್ಡದು ಬೇಕಾಗಿರೋದಿಲ್ಲ. ಸ್ವಲ್ಪ ಏನು ಬೇಕು ಬೀಜ ಅದನ್ನ ಮಾತ್ರ ನೀವು ಇಲ್ಲಿ ಬಿತ್ತಬೇಕು ಅಂತ. ಸೊ ಈ ಟ್ರೇಯನ್ನ ಈಗ ನೀವು ನಿಮ್ಮ ಪೋರ್ಟಿಕೋದಲ್ಲಿ ಇಡ್ಬೋದು ಅಲ್ವಾ? ಪೋರ್ಟಿಕೋದಲ್ಲಿ ಇಡ್ಬೋದು, ಅಲ್ಲಿ ನೀರು ಹಾಕ್ಬೋದು. ನಿಮ್ಮ ಕಿಚನ್ ಹೊರಗಡೆ ಏನಿದೆ ಸಿಟ್ಔಟ್ ಅಂತ ಹೇಳಿದ್ರೆ ಅಲ್ಲಿ ಇಡ್ಬೋದು. ಅದನ್ನ ನೀವು ಈ ಸೈಜ್ ಗಿಡ ಆಗುವವರೆಗೆ ನೀವು ಅಲ್ಲೇ ನೋಡ್ಬೋದು. ನೀವು ಪದೇ ಟೆರೆಸ್ ಹೊರಬೇಕು, ಆ ದೊಡ್ಡ ನೀರು ಹಾಕ್ಬೇಕಂತ ಇರುವುದಿಲ್ಲ. ಸೊ ಈ ರೀತಿ ನೀವು ಈ ಟ್ರೇಗಳನ್ನ ಬಳಕೆ ಮಾಡುದು. ನೋಡಿ, ಇದು ಮಾಡಿದೀವಲ್ಲ. ಸೊ ಇದು ನೀವು ಎಲ್ಲಿ ಬೇಕಾದ್ರೆ ಹೊತ್ಕೊಂಡು ಹೋಗ್ಬೋದು, ನಿಮ್ಮ ಮನೆಗೆ ಫ್ರೆಂಡ್ಸಿನವರೆಗೂ ಕೊಡ್ಬೋದು. ಸೊ ಈ ರೀತಿ ನೀವು ಗಿಡಗಳನ್ನ
ರೆಡಿ ಮಾಡಬೇಕಾಗ್ತದೆ. ಆಯ್ತು, ನನ್ನ ಹತ್ರ ಪ್ರೋಟ್ರೆ ಇಲ್ಲ ಅಂತ ಹೇಳಿದ್ರೆ ಗೊತ್ತಾಯ್ತಲ್ಲ, ಇವತ್ತು ನೋಡಿ ಎಲ್ಲರಿಗೆ ನಾವು ಒಂದೊಂದು ಬಾಟ್ಲ್ ಕೊಟ್ಟಿದ್ದೇವೆ ಅಲ್ವಾ, ಎಲ್ಲರಿಗೆ ಒಂದೊಂದು ಬಾಟ್ಲ್ ಕೊಟ್ಟು ನಾವು ಈ ಬಾಟ್ಲ್ಗಳನ್ನ ನಾವು ಏನು ಮಾಡ್ತೇವೆ, ಈಗ ಕುಡಿತೇವೆ, ಬಿಸಾಕ್ತೇವೆ ಅಲ್ವಾ. ಸೊ ಇದನ್ನ ಏನು ಮಾಡ್ಬೋದು ಅಂತ ಹೇಳಿದ್ರೆ, ನಾವು ಈ ಕಾಲರ್ ಇದೆಯಲ್ಲ, ಈ ಕಾಲರಿಗೆ ಗೊತ್ತಾಯ್ತಲ್ಲ, ಈ ಕಾಲರಿಗೆ ಕಟ್ ಮಾಡ್ಬೋದು. ಕಟ್ ಮಾಡಿಬಿಟ್ಟು ಇಲ್ಲಿ 2 ತೂತಗಳನ್ನು ಮಾಡ್ಬೋದು. ಇದನ್ನ ಬಾಟ್ಲುಗಳನ್ನು ಈ ರೀತಿ ಜೋಡಿಸ್ಕೊಂಡ್ರೆ ಇದು ಏನಿದೆ ಸಣ್ಣ ಭಾಗ, ಇದು ಅದೇ ದೊಡ್ಡದಾಗಿ ನಿಮ್ಗೆ ಆಗ್ತದೆ. ಸೊ ಇದರಲ್ಲಿ ನೀವು ಇನ್ನೂ ಜಾಸ್ತಿ ದಿನ ಇಡ್ಬೋದು, ನಿಮ್ಮ ಗೊತ್ತಾಯ್ತಲ್ಲ, ಟೆರೆಸ್ ತಗೊಂಡೋಗೋ ಮೊದಲು ಜಾಸ್ತಿ ದಿನ ಇಡ್ಬೋದು. ಸೊ ಇದು ಏನಂತ ಹೇಳಿದ್ರೆ, ನಾವು ತ್ಯಾಜ್ಯ ಬಳಕೆ ಯಾವ ರೀತಿ ಮಾಡ್ಬೋದು ಅಂತ, ಯಾರ ತಲೆ ಮೇಲೆ ಬಿಸಾಕೋ ಬದಲು ಇದನ್ನು ನಾವು ಕಟ್ ಮಾಡಿ ನಾವು ಮನೆಯಲ್ಲೇ ಈ ತರಕಾರಿ ಬೀಜಗಳನ್ನು ಹಾಕ್ಲಿಕ್ಕೆ ಉಪಯೋಗ ಮಾಡ್ಬೋದು. ಇನ್ನೂ ದೊಡ್ಡ ಬಾಟ್ಲುಗಳು ಅಥವಾ ಈ ಬಾಟ್ಲುಗಳಲ್ಲಿ ನೀವು ಸೊಪ್ಪುಗಳನ್ನು ಡೈರೆಕ್ಟ್ ಆಗಿ ಅಲ್ಲೇ ಬೆಳೆಸಬಹುದು. ಇಷ್ಟು ದೊಡ್ಡ ನಿಮ್ಗೆ ಪಾಟ್ ಸಿಕ್ಕಿದ್ರೆ ಅಥವಾ ಇದಕ್ಕಿಂತ ದೊಡ್ಡ ಬಾಟ್ಲು ಸಿಕ್ಕಿದ್ರೆ ನೀವು ನೀಟಾಗಿ ಜೋಡಿಸಿದ್ರೆ, ಸೊ ಅದರಲ್ಲಿ ನೀವು ಮೂಲಂಗಿ ಇರ್ಬೋದು, ಮತ್ತೆ ಅರಿವೆ ಸೊಪ್ಪು ಇರ್ಬೋದು. ಸೊ ಇಂಥ ಸೊಪ್ಪುಗಳನ್ನ ನೀವು ಈ ತೊಟ್ಟೆಗಳೇ ಬೇಕಾಗಿಲ್ಲ. ಸೊ ಇದರಲ್ಲೇ ನೀವು ಫೈನಲ್ ಹಾರ್ವೆಸ್ಟ್ ಮಾಡುವವರೆಗೆ, ಕೊಯ್ಲು ಮಾಡುವವರೆಗೆ ನೀವು ಅದರಲ್ಲೇ ಬೆಳೆಸಲಿಕ್ಕೆ ಆಗ್ತದೆ. ಸೊ ಈ ಒಂದು ಬಾಟ್ಲುಗಳನ್ನ ಅಥವಾ ಟೀ ಕಪ್ಗಳನ್ನು ನಾವು ಸಮಗ್ರವಾಗಿ ನಾವು ಅದನ್ನೇ ಬಳಕೆ ಮನೆಯಲ್ಲಿ ಮಾಡಿಕೊಂಡು ಈ ಒಂದು ಪ್ರೋಟ್ರೆ ಬಳಕೆಯನ್ನು ನಾವು ಕಡಿಮೆ ಮಾಡ್ಬೋದು. ಯಾಕಂದ್ರೆ ಇದು ಒಂದು ಪ್ಲಾಸ್ಟಿಕ್, ಅದಾಯ್ತಲ್ಲ, ಇದು ಒಂದು ಪ್ಲಾಸ್ಟಿಕ್. ನೀವು ಇದನ್ನ ಹೊರಗಡೆ ಅಂತಂದ್ರೆ ಇದು ಒಟ್ಟಿಗೆ ಹರಿಯುತ್ತದೆ. ಬಟ್ ನಾವು ಮನೆಯಲ್ಲಿ ಯೂಸ್ ಮಾಡೋದಾದ್ರೆ ಒಂದು 4-5 ಸಲ ಯೂಸ್ ಮಾಡಬಹುದು, ಗೊತ್ತಾಯ್ತಲ್ಲ. ಬಟ್ ಇದು ಪ್ಲಾಸ್ಟಿಕ್ ಆದ್ರಿಂದ ನಾವು ಮನೆಯಲ್ಲೇ ಇದ್ದ ಪ್ಲಾಸ್ಟಿಕ್ ಅನ್ನು ನಾವು ಮೊದಲು ಬಳಕೆ ಮಾಡೋಕ್ಕೆ ಆದ್ಯತೆಯನ್ನು ಕೊಡ್ಬೋದು. ಇದು ಸೀಡ್ಸ್ಗಳನ್ನು ಹಾಕುವಂಥದ್ದು. ಆಯ್ತು, ನಾವು ಈಗ ಈ ಹಂತಕ್ಕೆ ಬಂದಿದೆ ಅಂತ ಗಿಡಗಳು ಈ ಹಂತಕ್ಕೆ ಬಂದಿದೆ ನೋಡಿ. ಈಗ ಏನೋ ಬೆನಿಫಿಟ್ ಏನಂತ ಹೇಳಿದ್ರೆ, ಇದರಲ್ಲಿ ನಾವು ಕಿತ್ತರೆ ಇದಕ್ಕೆ ಟೆರೆಸ್ಗೆ ನಾವು ತಗೊಂಡೋದ್ರೆ ಡೈರೆಕ್ಟ್ ಆಗಿ ಅದು ಸಾಯುವುದಿಲ್ಲ. ಯಾಕಂದ್ರೆ ಆಲ್ರೆಡಿ ಇದರಲ್ಲಿ ಉತ್ತಮವಾದ ಬೇರುಗಳು ಇರುವುದರಿಂದ ಸಾಯುವುದಿಲ್ಲ. ಆದ್ದರಿಂದ ಇದನ್ನು ನಾವು ತಗೊಂಡೋಗಿ ಏನು ಮಿಕ್ಸ್ಚರ್ ಮಾಡಿದ್ದೇವೆ, ಇದು 3 ಮಿಕ್ಸ್ಚರ್, ಈಗ ಈ ಮಿಕ್ಸ್ಚರ್ ಮಾಡಿದ್ದಿಲ್ಲ ಈಗ. ಸೊ ಈ 3 ಮಿಕ್ಸ್ಚರ್ ಮಾಡಿದ್ದು ಏನಿದೆ ಆ ತೊಟ್ಟೆಗಳಿಗೆ ನಾವು ತುಂಬಬೇಕಾಗ್ತದೆ. ಕವರ್ ತುಂಬುವಾಗ ಅಥವಾ ಪಾಟ್ಗಳನ್ನು ತುಂಬುವಾಗ ಇಲ್ಲಿ ಜ್ಞಾಪನದಲ್ಲಿ ಇಡಬೇಕೇನಂತ ಹೇಳಿದ್ರೆ, ಕೆಳಗಡೆ ನಾವು ಸ್ವಲ್ಪ ಮರಳನ್ನ ಹಾಕಿದ್ರೆ ಒಳ್ಳೆಯದು. ನಮ್ಮ ಹತ್ರ ಮರಳು ಈಗ ಕಾಸ್ಟ್ಲಿ ಆಗಿದೆ, 21 ಆಗಿದೆ, ಅದು ಸಿಗುದಿಲ್ಲ ಅಂತ ಹೇಳಿದ್ರೆ ನೀವು ಅಟ್ಲೀಸ್ಟ್ ಈ ತೆಂಗಿನ ಏನು ನಾರು ಅಥವಾ ನಿಮ್ಮ ಸ್ವಲ್ಪ ದೊಡ್ಡ ನಾವು ಕವರ್ಗೆ ತುಂಬುದಾದ್ರೆ, ದೊಡ್ಡ ಕವರ್ಗೆ ಆದ್ರೆ ಕೆಳಗಡೆ ತೆಂಗಿನ ಇದನ್ನ ಇಡ್ಬೋದು, ಏನು ಚಿಪ್ಪು ಅಥವಾ ಏನಿದೆ ಅದನ್ನ ಒಂದು ಲೇಯರ್ ಮಾತ್ರ ಅದನ್ನ ನೇರವಾಗಿ ಇಡ್ಬೋದು. ಯಾಕಂದ್ರೆ ಅಲ್ಲಿ ನಿಮ್ಗೆ ಉಸಿರಾಟಕ್ಕೆ, ಬೇರಿನ ಮೂವ್ಮೆಂಟ್ಗೆ ಬಹಳ ಹೆಲ್ಪ್ ಆಗ್ತದೆ. ಮತ್ತೆ ಮಳೆಗಾಲದಲ್ಲಿ ಕೆಲವು ಸಲ ಮಳೆ ಜಾಸ್ತಿ ಬಂದಾಗ ಅಲ್ಲಿ ನಿಮ್ಗೆ ಗ್ಯಾಪ್ ಇರುವುದರಿಂದ ನೀರು ಆರಾಮವಾಗಿ ಹೋಗ್ತದೆ. ಸೊ ಇದನ್ನ ನೀವು ಗಮನದಲ್ಲಿ ಇಟ್ಕೋಬೇಕು. ಕೆಳಗಡೆ ಸ್ವಲ್ಪ ಸ್ಪೇಸ್ ಕೊಡಬೇಕು. ನೆಕ್ಸ್ಟ್ ನೀವು ಅದಕ್ಕೆ ತೂತಗಳನ್ನು ಕೊಡಬೇಕು. ಅದಕ್ಕೆ ಪಾಟ್ಗಳಿಗೆ ಕರೆಕ್ಟ್ ತೂತಗಳು ಇದಾವ ಅಂತ ನೋಡ್ಬೇಕಾಗ್ತದೆ. ನೀರು ಹೊರಗಡೆ ಹೋಗ್ಲಿಕ್ಕೆ, ಬಸಿದು ಹೋಗ್ಲಿಕ್ಕೆ, ಅಥವಾ ನೀವು ಈ ಗ್ರೋ ಬ್ಯಾಗ್ಸ್ಗಳನ್ನು ತರ್ತೀರ ಅಂತ ಹೇಳಿದ್ರೆ ಆ ಗ್ರೋ ಬ್ಯಾಗ್ಸಿನ ತೂತಗಳು ಕರೆಕ್ಟ್ ಆಗಿ ಓಪನ್ ಆಗಿದೆಯಾ ಅಂತ ನೋಡ್ಕೋಬೇಕಾಗ್ತದೆ. ಯಾವುದಕ್ಕೆ ಅಂದ್ರೆ ಇದು ಕರೆಕ್ಟಾಗಿ ನೀರು ಜಾಸ್ತಿ ನಿಂತ್ಕೋಬಾರ್ದು ಯಾವ್ದು ಗಿಡಕ್ಕೆ. ಸೊ ಅದ್ರ ನೀರು ಸರಾಗವಾಗಿ ಹರಿದು ಹೋಗ್ಬೇಕಾಗ್ತದೆ. ಬೇಸಿಗೆಯಲ್ಲಿ ಏನು ಸಮಸ್ಯೆ ಆಗುದಿಲ್ಲ. ಬಟ್ ಮಳೆಗಾಲದಲ್ಲಿ ನೀರು ಸರಿಯಾಗಿ ಹರಿದು ಹೋಗದಿದ್ರೆ ಮಣ್ಣಿನಲ್ಲಿ ನೀರು ತುಂಬಿಕೊಂಡು ಬೇರುಗಳು ಕೊಳಿತದೆ. ಸೊ ಇದನ್ನು ನೀವು ಗಮನದಲ್ಲಿ ಇಟ್ಕೋಬೇಕು. ಇದು ಕವರ್ಗಳನ್ನ. ಮತ್ತೆ ಇನ್ನೊಂದು ಸಿಸ್ಟಮ್ ಇದೆ ಕವರ್ಗಳನ್ನು ತುಂಬಿಸುವಂಥದ್ದು. ಏನಂದ್ರೆ ಕೆಲವರು 2 ಟೈಪಲ್ಲಿ ಮಾಡ್ಬೋದು. ಫುಲ್ ಕವರನ್ನು ಒಂದೇ ಸಲ ತುಂಬಿಸುವಂಥದ್ದು, ಗಿಡವನ್ನು ನೆಟ್ಬಿಟ್ಟು ನೆಕ್ಸ್ಟ್ ಅದಕ್ಕೆ ಬೇಕಾದ ಕಾಂಪೋಸ್ಟ್ ಗೊಬ್ಬರ, ಎರೆಹುಳ ಗೊಬ್ಬರ ಅಥವಾ ನಮ್ದು ಏನು ರಾಸಾಯನಿಕ ಗೊಬ್ಬರಗಳೇನಿದೆ ಅದನ್ನು ನಾವು ನೀರಿನ ಮೂಲಕ ಅಥವಾ ನೇರವಾಗಿ ಸ್ವಲ್ಪ ನಾವು ಕೊಡ್ಬೋದು. ಇನ್ನೊಂದು ಸಿಸ್ಟಮ್ ಏನಂತ ಹೇಳಿದ್ರೆ, ನೀವು ತುಂಬಿಸುವಾಗ ಫುಲ್ ತುಂಬಿಸುವುದಿಲ್ಲ, ಗೊತ್ತಾಯ್ತಲ್ಲ. ತುಂಬಿಸುವಾಗ ಈ ರೀತಿ ಅರ್ಧ ತುಂಬಿಸುವಂಥದ್ದು, ಮತ್ತೆ ಗಿಡವನ್ನು ನೆಡುವಂಥದ್ದು, ಮತ್ತೆ ನೀವು ಸ್ವಲ್ಪ ಅದಕ್ಕೆ ಮಣ್ಣು, ಮರಳು, ಮತ್ತೆ ಅದರದ್ದು ಮಿಕ್ಸ್ಚರ್ ಏನಿದೆ ಅದನ್ನು ತುಂಬಿಸಿಕೊಂಡು ಬರುವಂಥದ್ದು. ಸೊ ಅದನ್ನು ಮಾಡಲಿಕ್ಕೆ ಆಗ್ತದೆ. ಸೊ ಅದನ್ನು ಮಾಡಿದಾಗ ಅದಕ್ಕೆ ನಾವು
ನಾವು ಯಾವ ರೀತಿ ಹೊಲದಲ್ಲಿ ಅದಕ್ಕೆ ಮಣ್ಣು ಕೊಡ್ತಾ ಬರ್ತೇವೆ, ತರಕಾರಿಗಳಿಗೆ ಮಣ್ಣು ಕೊಡ್ತಾ ಬರ್ತೇವೆ, ಆ ಸಿಸ್ಟಮು ನಾವು ಕುಂಡದಲ್ಲಿ ಮಾಡಿದಂಗೆ ಆಗ್ತದೆ, ಪಾಟ್ಸ್ಗಳಲ್ಲಿ ಮಾಡಿದಂಗೆ ಆಗ್ತದೆ. ಆ ರೀತಿ ನಾವು ಮಾಡ್ಕೊಂಡು ಬರ್ಬೋದು. ಸೊ ಈ ರೀತಿ ನಾವು ಈ ಒಂದು ಗಿಡಗಳನ್ನ ಮೇಂಟೈನ್ ಮಾಡಬೇಕಾಗ್ತದೆ. ನೀರಾವರಿ ಕೊಡುವಂಥದ್ದು, ನೆಕ್ಸ್ಟ್ ನೀರು ಕೊಡುವಂಥದ್ದು. ಈಗ ಮಣ್ಣು ಬೀಜ ಹಾಕಿದ್ದೇವೆ, ಗಿಡ ಹಾಕಿದ್ದೇವೆ, ಮಣ್ಣು ಕೊಡಬೇಕು. ನೀರನ್ನು ಕೊಡುವಂಥದ್ದು ನಿಯಮಿತವಾಗಿ ಕೊಡಬೇಕಾಗ್ತದೆ. ಈಗ ಬೇಸಿಗೆಯಲ್ಲಿ ನಾವು ಕೊಡುವಾಗ ನೀರನ್ನು ಅತಿಯಾಗಿ ನೀರು ಕೊಡುವಂಥದ್ದಲ್ಲ. ನೀವು ಫಸ್ಟಿಗೆ ಕೊಡಬೇಕಾದ್ರೆ ಈಗ ಏನಿದೆ, ಸೊ ಅದನ್ನು ನೀವು ಫಸ್ಟಿಗೆ ನೀರು ಕೊಡಬೇಕಾದ್ರೆ ಯಾವ ಟೈಮಿಗೆ ಅದು ನೀರು ಹೊರಗಡೆ ಹೋಗ್ತದೆ ಅಂತ ನೀವು ಗಮನಿಸಬೇಕು. ಈಗ ಒಂದು ಕುಂಡ ಇದೆ, ಅದಕ್ಕೆ ನೀರು ಫುಲ್ ಇದೆ, ನೀರು ಹಾಕ್ತೀರಿ. ಸೊ ಎಷ್ಟು ನೀರು ಹಾಕಿದ್ರೆ ಅದು ನಿಮಗೆ ಹೊರಗಡೆ ಹೋಗ್ತದೆ ಅಂತ ನೀವು ಗಮನಿಸಬೇಕು. ಸೊ ಹೊರಗಡೆ ಹೋಗದ ರೀತಿಯಲ್ಲಿ ನೀವು ನೀರು ಹಾಕಿದ್ರೆ ಒಳ್ಳೆಯದು. ಫಸ್ಟ್ ಒಂದೆರಡು ದಿನ ಹೋಗ್ತದೆ, ಯಾಕಂತೇಳಿ ನಿಮ್ಗೆ ಗೊತ್ತಿರೋದಿಲ್ಲ ಎಷ್ಟು ನೀರು ಹಿಡ್ಕೊಳ್ತದೆ ಅಂತ. ಸೊ ಮತ್ತೆ ನಿಮ್ಗೆ ಅಭ್ಯಾಸ ಆಗ್ತದೆ. ಸೊ ಅದು ಏನಾಗ್ತದೆ ಅಂತ ಹೇಳಿದ್ರೆ, ನೀವು ಕೊಟ್ಟ ಪೋಷಕಾಂಶಗಳು ಹೊರಗಡೆ ನೀರಿನೊಂದಿಗೆ ಹೊರಗಡೆ ಹೋಗ್ಬಾರ್ದು, ಗೊತ್ತಾಯ್ತಲ್ಲ. ಸೊ ನೀವು ಎಷ್ಟು ನೀರು ಸ್ವಲ್ಪ ಕೊಟ್ಟರೆ ಆ ಪೋಷಕಾಂಶಗಳು ಮಣ್ಣಿನಲ್ಲಿ ಉಳಿತದೆ, ನೀರಿನ ಜೊತೆ ಹೊರಗಡೆ ಹೋಗುವುದಿಲ್ಲ. ಆದ್ದರಿಂದ ಅದನ್ನು ನೀವು ಗಮನಿಸಬೇಕಾಗ್ತದೆ. ಎಷ್ಟು ನೀರು ಬೇಕು ಅಷ್ಟೇ ಕೊಡಬೇಕು. ನೀರು ಕೊಡುವ ಸಿಸ್ಟಮ್ಗಳು ಬಹಳ ಇದೆ. ನೀವು ನೀರು ಡ್ರಿಪ್ ಮೂಲಕ ಕೊಡ್ತೀರ ಅಂತ ಹೇಳಿದ್ರೆ, ಹನಿ ನೀರಾವರಿ ಮೂಲಕ ನಿಮ್ದು ಟ್ಯಾಂಕ್ ಇರ್ತದೆ ಮೇಲೆ. ಸೊ ನೀವು ಸಿಸ್ಟಮೆಟಿಕ್ ಆಗಿ ಒಂದು ಲೈನಲ್ಲಿ ಜೋಡಿಸಿದ್ರೆ ಆ ಡ್ರಿಪ್ ಪೈಪ್ ಏನು ಸಿಗ್ತದೆ, ಆ ಡ್ರಿಪ್ ಪೈಪಿನಲ್ಲೇ ಎಲ್ಲ ಕಡೆಗೆ ನೀವು ಅದನ್ನ ಸಿಸ್ಟಮ್ ಮಾಡ್ಕೋಬಹುದು. ನೀವು ಪ್ರತಿ ಗಿಡಕ್ಕೆ ಹಾಕ್ಬೇಕಂತಿಲ್ಲ, ಅದು ಒಂದು ಸಿಸ್ಟಮ್ ಇದೆ. ಜಸ್ಟ್ ಒಂದ್ಸಲ ಟೆರೆಸ್ಗೆ ಹೋಗೋದು, ಗೇಟ್ ವಾಲ್ ಆನ್ ಮಾಡುವಂಥದ್ದು, 5 ನಿಮಿಷನ ಅದನ್ನು ಆನ್ ಇಡುವಂಥದ್ದು, ಹಾಗೆಲ್ಲ ಕುಂಡಗಳಿಗೆ ಅದು ನೀರು ಹೋಗ್ತದೆ. ಎರಡನೇ ಸಿಸ್ಟಮ್ ಇದೆ. ಈಗ ನಾನು ರಾಜ್ಕುಮಾರ್ ಅಂತ ಏನು ಹೇಳಿದರೆ, ಅವರು ನೀರು ಕೊಡುವುದಿಲ್ಲ, ಅದಕ್ಕೆ ನೀರೇ ಕೊಡುವುದಿಲ್ಲ. ಹೆಂಗೆ ಕೊಡ್ತಾರೆ ಮತ್ತೆ ಅಂತ ಕೇಳ್ತಿದ್ದೀನಿ. ನೀರು ಬುಡಕ್ಕೆ ಹಾಕೋ ಸಿಸ್ಟಮ್ ಇಲ್ಲ. ಅವರು ಹೆಂಗ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಟಬ್ಗಳನ್ನು ಮಾಡಿದ್ದಾರೆ. ಟಬ್ಗಳನ್ನು ಮಾಡಿಕೊಂಡು ಕೆಳಗಡೆಯಿಂದ ಪೈಪ್ ರನ್ ಮಾಡಿದ್ದಾರೆ, ಗೊತ್ತಾಯ್ತಲ್ಲ. ಕೆಳಗಡೆಯಿಂದ PVC ಪೈಪು 4 ಇಂಚಿದ್ದು PVC ಪೈಪ್ ರನ್ ಮಾಡಿದ್ದಾರೆ. ಮತ್ತೆ ಈ PVC ಪೈಪ್ ಕೆಳಗಡೆಯಿಂದ ಹೋಗ್ತದಲ್ಲ, ಕೆಳಗಡೆಯಿಂದ PVC ಪೈಪ್ ಹೋದ್ರೆ ಈ PVC ಪೈಪ್ಗೆ ಒಂದು ತೂತ ಹೊಡೆದಿದ್ದಾರೆ ಅವರು, ಗೊತ್ತಾಯ್ತಲ್ಲ. ರಂಧ್ರ ಮಾಡಿದ್ದಾರೆ. ಆ ರಂಧ್ರದಿಂದ ಮೇಲ್ಗಡೆ ಕುಂಡಕ್ಕೆ ಒಂದು ಬತ್ತಿ ಇಟ್ಟಿದ್ದಾರೆ, ಗೊತ್ತಾಯ್ತಲ್ಲ, ಬತ್ತಿ ಇಟ್ಟಿದ್ದಾರೆ. ಅದೇನಾಗ್ತದೆ, ಈ ಗಿಡ ನೀರನ್ನು ಹೇಳ್ಕೊಳ್ತಿರುವಾಗಬೇಕಾದ್ರೆ ಇಲ್ಲಿ ಡ್ರೈ ಆಗ್ತದೆ, ಮಣ್ಣು ಡ್ರೈ ಆಗುವಾಗ ಕೆಳಗಡೆ ಪೈಪಿಂದ ನೀರು ಮೇಲೆ ಬರ್ತದೆ. ಯಾವ ರೀತಿ ನಾವು ಚಿಮ್ನೆ ಹಾಕ್ತೇವಲ್ಲ, ಸೀಮೆ ಎಣ್ಣೆ ಹಾಕ್ತೇವಲ್ಲ, ಸೀಮೆ ಎಣ್ಣೆ ಖಾಲಿ ಆಗ್ತಾ ಇರ್ತದೆ, ಬತ್ತಿ ಉರಿಯುವಾಗ ಸೀಮೆ ಎಣ್ಣೆ ಖಾಲಿ ಆಗ್ತದೆ. ಸೊ ಅದು ಮೇಲೆ ಎಳಿತಾ ಇರ್ತದೆ. ಸೊ ಅದರಿಂದ ಅವರ ಸಿಸ್ಟಮ್ ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ಅಲ್ಲಿ ಅವರು ನೀರೇ ಹಾಕುದಿಲ್ಲ. ಆಟೋಮೆಟಿಕ್ ಆಗಿ ಎಲ್ಲಿ ಗೊಬ್ಬರ ಮತ್ತೆ ನೀರನ್ನ ಮಿಕ್ಸ್ ಮಾಡಿಕೊಂಡು ಒಂದೇ ಕಡೆ ಹಾಕ್ತಾರೆ ಅವರು. ಆ ಪೈಪ್ ಕೆಳಗಡೆ ಹೋಗ್ತದೆ, ಅಲ್ಲಿ ನೀರು ಎಳ್ಕೊಳ್ತದೆ. ಆ ಸಿಸ್ಟಮ್ ನೀವು ಮಾಡಬಹುದು. ಮತ್ತೆ ಇನ್ನೊಂದು ಸಿಸ್ಟಮ್ ಇದೆ. ಈ ಕುಂಡ ಏನಿದೆ, ಈ ಬಾಟ್ಲ್ಗಳನ್ನು ನೀವು ಉಪಯೋಗ ಮಾಡಲಿಕ್ಕೆ ಆಗ್ತದೆ. ಈ ಬಾಟ್ಲ್ಗಳನ್ನು ಇದಕ್ಕೆ ಪ್ಲಗ್ಗಳನ್ನು ನೀವು ರೆಡಿ ಮಾಡಿ, ಗೊತ್ತಾಯ್ತಲ್ಲ. ಈ ಬಾಟ್ಲ್ಗಳಿಗೆ ಪ್ಲಗ್ಗಳನ್ನು ರೆಡಿ ಮಾಡಿ, ಯೂಟ್ಯೂಬ್ಗಳಲ್ಲಿ ನಿಮ್ಗೆ ಸಿಗ್ತದೆ ಯಾವ ರೀತಿ ಪ್ಲಗ್ ಮಾಡ್ಬೇಕಂತ. ಆ ಪ್ಲಗ್ಗಳನ್ನು ರೆಡಿ ಮಾಡಿ ಯಾವಾಗ ಇದು ಯೂಸ್ ಬರ್ತದೆ ಅಂತ ಹೇಳಿದ್ರೆ, ನಾನು ಇವತ್ತು ಲಾಕ್ ಮಾಡಿಕೊಂಡು ಒಂದಿನ ಬೆಂಗಳೂರು ಹೋಗಿ ಬರಬೇಕು ಅಥವಾ ಬಾಂಬೆಗೆ ಹೋಗಿ ಬರಬೇಕು ಅಂತ ಹೇಳಿದ್ರೆ, ಆ ಟೈಮ್ನಲ್ಲಿ ಗಿಡಕ್ಕೆ ನೀರು ಹಾಕೋರು ಯಾರಿದ್ದಾರೆ? ಸೊ ಆ ಒಂದು ಸಿಸ್ಟಮ್ ಅನ್ನ ನೀವು ಬಳಕೆ ಮಾಡಿ 1 ದಿನ 2 ದಿನ 3 ದಿನ ನೀವು ಮೇಂಟೈನ್ ಮಾಡ್ಲಿಕ್ಕೆ ಆಗ್ತದೆ, ಗೊತ್ತಾಯ್ತಲ್ಲ. ಇದಕ್ಕೆ ಬಾಟ್ಲ್ಗಳನ್ನು ಪಕ್ಕದಲ್ಲಿ ಪ್ಲಗ್ಗಿಂಗ್ ಮಾಡಿಕೊಂಡು ಆ ಬಾಟ್ಲಿಂದ ನಿಮ್ಮ ಗಿಡಕ್ಕೆ ಪ್ಲಗ್ಗಳನ್ನು ಮಾಡಿ. ಪ್ಲಗ್ ಅಂತ ಹೇಳಿದ್ರೆ ಜಸ್ಟ್ ಇದು ನಾವು ಬಟ್ಟೆದಿರ್ಬೋದು, ನೈಲಾನ್ ಇದ್ದು ಪ್ಲಗ್ಗಳು ಸಿಗ್ತದೆ. ಸೊ ಆ ರೀತಿಯನ್ನ, ಅಥವಾ ನೀವು ಇಂಜೆಕ್ಷನ್ ಟೈಪ್ನಲ್ಲಿ ಅದು ನೀರು ಬೀಳುವ ತರ ಮಾಡ್ತಾರೆ, ಡ್ರಾಪ್. ಸೊ ಈ ಸಿಸ್ಟಮ್ಗಳನ್ನ ನೀವು ಬಳಕೆ ಮಾಡ್ಬೋದು. ನಿಮ್ಗೆ ಯಾವ್ದು ಸೂಕ್ತ ಆಗ್ತದೆ, ಯೂಟ್ಯೂಬ್ಗಳಲ್ಲಿ ಎಷ್ಟು ಸಿಸ್ಟಮ್ಗಳು ಸಿಗ್ತದೆ, ಇದನ್ನು ನೀವು ಬಳಕೆ ಮಾಡಿ ನೀರನ್ನು ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡ್ಬೋದು. ನೆಕ್ಸ್ಟ್ ಬರುವಂಥದ್ದು ಗೊಬ್ಬರವನ್ನು ಕೊಡುವಂಥದ್ದು. ಸೊ ನಾನು ಹೇಳಿದೆ, ನಾವು ಮಾಡಿದ ತರಕಾರಿ ಔಷಧಿ ಮತ್ತೆ ಯಾವುದು ಇರಬಾರದು ಅಂತ ಹೇಳ್ಬಿಟ್ಟು ನೀವು ಗೊಬ್ಬರವನ್ನು ಹಾಕ್ಲಿಕ್ಕೆ ಹೇಳ್ತೀರಾ, ಇಲ್ಲಿ ಮತ್ತೆ ಕೆಮಿಕಲ್ಸ್ ಬಂತು ಅಂತ ನೀವು ಕೇಳೋ ಸಾಧ್ಯತೆ ಇರ್ತದೆ. ಸೊ ಆದರೆ ತರಕಾರಿ ಮತ್ತು ಹಣ್ಣು ಬೆಳೀಲಿಕ್ಕೆ ಪೋಷಕಾಂಶಗಳು ಬೇಕೇ ಬೇಕು. ಸೂರ್ಯನ ಕಿರಣಗಳು ಸಿಗ್ತದೆ, ಆಮ್ಲಜನಕ ಸಿಗ್ತದೆ, ಜಲಜನಕ ಸಿಗ್ತದೆ, ಮತ್ತೆ ಕಾರ್ಬನ್ ಸಿಗ್ತದೆ, ಎಲ್ಲ ಸಿಗ್ತದೆ. ಬಟ್ ಅದಕ್ಕೆ ಸಾರಜನಕ, ರಂಜಕ, ಪೊಟ್ಯಾಶ್ ಮತ್ತೆ ಏನು ಗೊಬ್ಬರಗಳು ಬೇಕು. ಸೊ ಅದನ್ನು ನಾವು ಕೊಟ್ಟಿಗೆ ಗೊಬ್ಬರ ಅಥವಾ ನಿಮ್ಮ ಮನೆಯಲ್ಲಿ ಹಸಿ ತ್ಯಾಜ್ಯದಿಂದ ಮಾಡಿದ ಗೊಬ್ಬರಗಳನ್ನು ಕೊಡೋಕ್ಕಾಗ್ತದೆ, ಗೊತ್ತಾಯ್ತಲ್ಲ. ನೀವು ಯಾವ ರೀತಿ ನಿಮ್ಮ ಹಸಿ ತ್ಯಾಜ್ಯ ಇದೆ, ಸೊ ಅದನ್ನು
ಒಂದು ಈ ತರ ಒಂದು ಕುಂಡದಲ್ಲಿ ನೀವು ಹಾಕಿ ಪ್ರತಿದಿನ ಹಾಕಿ ಒಂದೆರಡು ಬ್ಯಾಗ್ 2 ಡಬ್ಬಿ ಬೇಕು, 2 ಡಬ್ಬಿ ಬೇಕು. ಒಂದೊಂದು 50 ಲೀಟರ್ದು ಡ್ರಮ್ ಸಿಗ್ತದೆ, 50 ಲೀಟರ್ ಡ್ರಮ್ ಸಿಗ್ತದೆ. ಈ ಡ್ರಮ್ಗಳನ್ನು ನೀವು ತಗೊಳ್ಳಿ. ಈ ಡ್ರಮ್ಗಳನ್ನು ತಗೊಂಡ್ಬಿಟ್ಟು ಅದಕ್ಕೆ ನೀವು ಸೈಡಿನಲ್ಲಿ ಕೆಳಗಡೆ ಮತ್ತೆ ಸೈಡಿನಲ್ಲಿ ಸ್ವಲ್ಪ ತೂತ ಮಾಡಬೇಕು. ಕೆಳಗಡೆ ಮತ್ತೆ ಸೈಡ್ ತೂತ ಮಾಡಿಕೊಂಡು ಆ ಒಂದು ಕೆಳಗಡೆ ಒಂದು ತೆಂಗಿನ ಸಿಪ್ಪೆ ಇಟ್ಬಿಟ್ಟು ನಿಮ್ಮ ಪ್ರತಿದಿನದ ಒಂದು ಹಸಿ ತ್ಯಾಜ್ಯವನ್ನು ಒಂದು ಫಸ್ಟ್ ಡ್ರಮ್ಮಿಗೆ ತುಂಬಬೇಕು. ಸೊ ಆಗ ಏನಾಗ್ತದೆ, ಅಲ್ಲಿ ಒಂದು ಟೈಗರ್ ಇದು ಯಾವುದು ಫ್ಲೈ ಅಂತ ಬರ್ತದೆ. ಸೊ ಆ ಏನು ಅಂತ ಒಂದು ಬ್ಲ್ಯಾಕ್ ಸೂಜಿ ಕೆಲವರು ಹೇಳ್ತಾರೆ ಟೈಗರ್ ಫ್ಲೈ ಅಂತ ಹೇಳ್ತಾರೆ. ಸೊ ಇದು ಆ ಒಂದು ಏನು ಹುಳ ಇದೆ ಅದೊಂದು ಫ್ಲೈ ಇದೆ. ಸೊ ಅದು ಬಂದು ಮೊಟ್ಟೆ ಇಡ್ತದೆ. ಮೊಟ್ಟೆ ಇಟ್ಟು ಅದು ಗೊಬ್ಬರ ಫೈನ್ ಆಗಿ ಗೊಬ್ಬರ ಮಾಡ್ತದೆ, ಬಹಳ ಒಳ್ಳೆ ಗೊಬ್ಬರ ಮಾಡ್ತದೆ. ನಿಮ್ಗೆ ಮಾತ್ರ ಒಳಗಡೆ ತೆಗೆದು ನೋಡಿದ್ರೆ ಸಿಕ್ಕಾಪಟ್ಟೆ ಹುಳಗಳಿರ್ತದೆ. ನೀವು ತೆಗೆದು ನೋಡಿದ್ರೆ ಸಿಕ್ಕಾಪಟ್ಟೆ ಅದರ ಹುಳಗಳಿರ್ತದೆ. ಬಟ್ ನೀವು ಏನು ಬಳಕೆ ಮಾಡ್ಬೋದು ಅಂತ ಹೇಳಿದ್ರೆ ಆ ಒಂದು ಇದನ್ನು ತುಂಬಿಸಬೇಕು. ನೆಕ್ಸ್ಟ್ ಅದು ತುಂಬಿದ ಕೂಡಲೇ ಇನ್ನೊಂದು ಡ್ರಮ್ಮಿಗೆ ಹಾಕಬೇಕು. ಅಷ್ಟೊತ್ತಿಗೆ ಅದನ್ನು ಖಾಲಿ ಮಾಡಬೇಕು. ಇದರಿಂದ ಅದಕ್ಕೆ 2 ಡ್ರಮ್ ಇದ್ರೆ ಸಾಕಾಗ್ತದೆ. ಅದರಿಂದ ಬಂದ ನೀರು ಏನಿದೆ ಆ ನೀರನ್ನ ಸ್ವಲ್ಪ ಡೈಲ್ಯೂಟ್ ಮಾಡಿಕೊಂಡು ಅದನ್ನ ಆ ನೀರನ್ನೇ ನೀವು ಬಳಸಿದ್ರೆ ಬಹಳ ಫ್ಯಾಂಟಾಸ್ಟಿಕ್ ಆಗಿ ನಿಮ್ಮ ಸಾವಯವ ತರಕಾರಿಗಳು ಆಗ್ತದೆ. ಗೊತ್ತಾಯ್ತಲ್ಲ? ಅದರ ಜೊತೆಗೆ ನೀವು ಕೆಲಸ ರಂಜಕ ಮತ್ತೆ ಪೊಟ್ಯಾಶ್ ಕೊಡಬೇಕಾಗಿ ಬರ್ಬೋದು. ಅದರಿಂದ ನೀವು ರಂಜಕ ಕೊಡ್ಲಿಕ್ಕೆ ರಾಕ್ ಫಾಸ್ಫೇಟ್ ಅದು ಸಾವಯವನೇ, ಮಿರೋಟ ಪೊಟ್ಯಾಶ್ ಅದು ಸಾವಯವದಲ್ಲಿ ನಾವು ಬಳಕೆ ಮಾಡ್ತೇವೆ. ಸೊ ಅದರಿಂದ ರಂಜಕ ಮತ್ತೆ ರಾಕ್ ಫಾಸ್ಫೇಟ್ ಮತ್ತೆ ಮಿರೋಟ ಪೊಟ್ಯಾಶ್ ಅನ್ನು ನೀವು ಹಾಕಬಹುದು. ಸೊ ಇದು ಗೊಬ್ಬರದ ಬಗ್ಗೆ. ಬೇರೆ ಬೇರೆ ತರಕಾರಿಗಳಿಗೆ ಬೇರೆ ಬೇರೆ ಗೊಬ್ಬರ ಟೈಪ್ ಬರ್ತದೆ. ಇಲ್ಲಿ ನೀವು ತರಕಾರಿ ಕನಿಷ್ಠ ತಿಂಗಳಿಗೆ 1 ಸಲ ಆದ್ರೂ ಈ ಮೇಲ್ಗೊಬ್ಬರಗಳನ್ನು ನೀವು ಹಾಕ್ಬೇಕಾಗ್ತದೆ. 1 ತಿಂಗಳಿಗೆ 1 ಸಲ ಆದ್ರೂ ನೀವು ಮೇಲ್ಗೊಬ್ಬರಗಳನ್ನು ಹಾಕಬೇಕಾಗ್ತದೆ. ಮೇಲ್ಗೊಬ್ಬರ ಹಾಕಿಬಿಟ್ಟು ನಿಮ್ಮ ನಿಯಮಿತವಾಗಿ ನೀರು ಕೊಡಬೇಕು. ನೆಕ್ಸ್ಟ್ ಬರುವಂಥದ್ದು ಕೀಟಗಳ ಸಮಗ್ರ ನಿರ್ವಹಣೆ. ಇಲ್ಲೇ ಬರುವುದು ಸಮಸ್ಯೆ. ನಾವು ಕೈ ಮಾಡುವುದೇ ಅದಕ್ಕೆ ನಮಗೆ ಕ್ಯಾನ್ಸರ್ ಬರಬಾರ್ದು, ನಮಗೆ ಡಯಾಬಿಟಿಸ್ BP ಬರಬಾರ್ದು ಅಂತ. BP ಮತ್ತೆ ಡಯಾಬಿಟಿಸ್ ಹೆಂಗೆ ಕಂಟ್ರೋಲ್ ಮಾಡ್ಬೋದು? ಪ್ರತಿದಿನ ಟೆರೆಸಿಗೆ ಹೋಗುವಂಥದ್ದು, ಇಳಿಯುವಂಥದ್ದು, ನೀರು ಹಾಕುವಂಥದ್ದು ಅವೆಲ್ಲ ಮಾಡಿದ್ರೆ ಒಳ್ಳೆ ಎಕ್ಸರ್ಸೈಸ್ ಆಗ್ತದೆ. ಸಮಾಧಾನ, ಮೆಂಟಲ್ ಸ್ಟ್ರೆಸ್ ಇರುವುದಿಲ್ಲ. ಸಾಯಂಕಾಲ ಬಂದ್ರೆ ನೀರು ಹಾಕ್ತೇವೆ, ಗಿಡದ ಜೊತೆ ನಾವು ತೆಗಿತೇವೆ, ಆಟ ಆಡ್ತೇವೆ, ಗಿಡದ ಜೊತೆ ಅದನ್ನ ನೋಡ್ತೇವೆ, ಅದು ನಮ್ಮನ್ನು ನೋಡ್ತದೆ, ನಾವು ಅದನ್ನ ನೋಡ್ತೇವೆ, ಅದು ನಗ್ತದೆ. ಸೊ ಈ ರೀತಿ ನೀವು ಮಾಡೋದ್ರಿಂದ ಸ್ಟ್ರೆಸ್ ಸ್ವಲ್ಪ ಕಡಿಮೆ ಆಗ್ತದೆ. ಸೊ ಆದ್ರೆ ಕ್ಯಾನ್ಸರ್ ಕಡಿಮೆ ಮಾಡಬೇಕಲ್ಲ, ಕ್ಯಾನ್ಸರ್ ಕಡಿಮೆ ಮಾಡಬೇಕಾದ್ರೆ ಕೀಟನಾಶಕಗಳನ್ನು ಬಳಕೆ ಮಾಡಬಾರದು. ಅದಕ್ಕೆ ಆರ್ಗ್ಯಾನಿಕ್ ಕೀಟನಾಶಕಗಳು ಇದಾವೆ, ಗೊತ್ತಾಯ್ತಲ್ಲ? ಸೊ ಈ ಆರ್ಗ್ಯಾನಿಕ್ ಕೀಟನಾಶಕಗಳು, ಬೇವಿನ ಆಧಾರಿತ ಕೀಟನಾಶಕಗಳು, ಮತ್ತೆ ಬೆಳ್ಳುಳ್ಳಿ ಆಧಾರಿತ ಕೀಟನಾಶಕಗಳು, ಮೀನಿನ ಎಣ್ಣೆ ಆಧಾರಿತ ಕೀಟನಾಶಕಗಳಿದೆ. ಮತ್ತೆ ನೀವು ಮನೆಯಲ್ಲೇ ರೆಡಿ ಮಾಡ್ಬೋದು. ಮೆಣಸಿನಕಾಯಿ, ಬೆಳ್ಳುಳ್ಳಿ ಮತ್ತೆ ಈ ಬೇರೆ ಬೇರೆ ಒಂದು ಸಾಮಗ್ರಿಗಳನ್ನು ಬಳಕೆ ಮಾಡಿ, ಸೋಪು, ನಾವು ಕೈಯಲ್ಲಿ ಏನು ಬಳಕೆ ಮಾಡ್ತೇವೆ ಸೋಪನ್ನು, ವಾಷಿಂಗ್ ಸೋಪ್ ಇದೆ. ಸೊ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನಾವು ಮನೆಯಲ್ಲೇ ಸಾವಯವ ಗೊಬ್ಬರಗಳನ್ನ ನಾವು ತಯಾರು ಮಾಡಲಿಕ್ಕೆ ಆಗ್ತದೆ. ಸೊ ಇದನ್ನ ನೀವು ಬಳಕೆ ಮಾಡಿ ಒಂದು ಕೀಟಗಳ ನಿರ್ವಹಣೆ ಮಾಡಬಹುದು. ಒಂದು ವೇಳೆ ಅನಿವಾರ್ಯವಾಗಿ ನೀವು ಕೀಟನಾಶಕ ಲೈಟ್ ಆಗಿ ಬಳಕೆ ಮಾಡ್ಬೇಕಂತ ಹೇಳಿದ್ರೆ ಹೂ ಬರುವ ಮೊದಲು, ಗಿಡ ಹೂ ಬಿಡುವ ಮೊದಲು ನೀವು ಬಳಕೆ ಮಾಡಬಹುದು. ಗೊತ್ತಾಯ್ತಲ್ಲ ಕನ್ಸೆಷನ್? ಹೂ ಬಿಡುವ ಮೊದಲು, ಯಾಕಂದ್ರೆ ಆ ಟೈಮಿನಲ್ಲಿ ನಾವು ಯಾವುದನ್ನು ಪಾರ್ಟ್ ಅನ್ನು ತಿನ್ನುವುದಿಲ್ಲ. ಅದರಿಂದ ಹೂ ಬಿಡುವ ಮೊದಲು ಬಿಡುವುದಿದ್ರೆ ಬಿಡಬಹುದು, ಮತ್ತೆ ನಾವು ಅದನ್ನ ಅವಾಯ್ಡ್ ಮಾಡಬೇಕು. ಗೊತ್ತಾಯ್ತಲ್ಲ? ಈ ರೀತಿ ಬಳಕೆ ಮಾಡಿ ನಾವು ಒಂದು ಹಣ್ಣು ಮತ್ತು ತರಕಾರಿಗಳನ್ನ ನಮ್ಮ ಟೆರೆಸ್ನಲ್ಲಿ ಬೆಳೀಲಿಕ್ಕೆ ಅವಕಾಶ ಇದೆ. ಎಲ್ಲರೂ ನಿಮ್ಮ ಮಕ್ಕಳಿಗೋಸ್ಕರ, ನಿಮಗೋಸ್ಕರ ಮತ್ತೆ ನಮ್ಮ ದೇಶಕ್ಕೋಸ್ಕರ ನೀವು ಈ ಒಂದು ಚಳುವಳಿಯನ್ನ ಮಾಡಿದ್ರೆ, ಪ್ರತಿ ಮನೆಯಲ್ಲಿ ನಾವು ತರಕಾರಿಯನ್ನು ಬೆಳೆದ್ರೆ ನಾವು ಯಾರನ್ನ ಅವಲಂಬಿತವಾಗಿರಬೇಕಾಗಿಲ್ಲ. ಗೊತ್ತಾಯ್ತಲ್ಲ? ಇವತ್ತು ನಾವು ನನಗೆ ಗ್ಯಾಸ್ ಇಲ್ಲ ಅಂತ ಹೇಳೋ ಪ್ರಕಾರ ನಾವು ತರಕಾರಿ ಇಲ್ಲ ಅಂತ ಹೇಳ್ಬಿಟ್ಟು ಹೇಳುವ ಪರಿಸ್ಥಿತಿ ಬರುವುದಿಲ್ಲ. ಸೊ ಅದರಿಂದ ನಮ್ಮ ತರಕಾರಿಗಳನ್ನ ನಾವೇ ಬೆಳೆಯೋಣ. ನಮ್ಮ ಮನಸ್ಸು ನಾವು ಸ್ವಚ್ಛ ಮಾಡಿದ್ರೆ ನಮ್ಮ ದೇಶ ಸ್ವಚ್ಛ ಆಗ್ತದೆ ಅಂತ ಶ್ರೀನಿವಾಸ ಶೆಟ್ಟರು ಹೇಳಿದ್ದಾರೆ. ಸೊ ನಮ್ಮ ಮನಸ್ಸು ಸ್ವಚ್ಛ ಆಗಬೇಕಾದ್ರೆ ಆ ಸ್ವಚ್ಛತೆಗೆ ಒಂದು ಪರ್ಯಾಯ ನಮ್ಮ ತರಕಾರಿಯನ್ನ ಬೆಳೆಯುವಂಥದ್ದು. ಇಷ್ಟು ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ಯಾವ ರೀತಿಯಾಗಿ ಏನಾದರೂ ಸಂದೇಹಗಳಿದ್ರೆ ಈ ನಿಟ್ಟಿನಲ್ಲಿ ಇವತ್ತಿನ ತರಕಾರಿ ಬೀಜ ಮತ್ತು ಸಸಿ ವಿತರಣಾ ಕಾರ್ಯಕ್ರಮ ಇಲ್ಲಿ ವೇದಿಕೆಯಲ್ಲಿ ನೀಡಬೇಕಾಗಿ ವಿನಂತಿ, ನಮ್ಮ ಮಾಧ್ಯಮದವರ ವಿನಂತಿ ಮಾಡಿ. ಸಿಲ್ಲನ ಈ ಒಂದು ಕಸಿ ಕಟ್ಟುವ ವಿಧಾನವನ್ನು ಈಗ ತೋರಿಸಿದ್ದಾರೆ ಹಂಸರ್ ಅವರು. ಕಸಿ ಕಟ್ಟುವ ವಿಧಾನ ನಮ್ಮ ಈ ಸಂದರ್ಭದಲ್ಲಿ ನಮ್ಮ ಜೊತೆ ನಮ್ಮ
ಪ್ರದೀಪ್ ಡಿಸೋಜರ್ ಅವರು ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್, ಇವರಿಗೆ ವಂದನೆಗಳು. ಹಾಗೆ ಪ್ರವೀಣ್ ಕೆ, ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಜಿಲ್ಲಾ ಪಂಚಾಯತ್ ಮಂಗಳೂರು, ಇವರು ಕೂಡ ಧನ್ಯವಾದಗಳು. ಹಾಗೆ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ನಿವೃತ್ತರಾದಂತಹ ನಮ್ಮ ಮೋಹನ್ ರವರು, ವಿಠಲ ರುಕ್ಮಾಯಿ ಮಂದಿರದ ಮಾಜಿ ಅಧ್ಯಕ್ಷರು ಮೋಹನ್. ನಾವು ಯಾವುದೇ ಒಂದು ಹಣ್ಣಿನ ಬೆಳಿಬೇಕಾದ್ರೆ ಆ ಮಗು ನಮ್ಮ ಮಗು 50 ವರ್ಷ ನಮ್ಮ ಜೊತೆ ಇರ್ತದೆ. ಅದೇ ರೀತಿ ಈ ಗಿಡ ನಾವು ಒಂದ್ಸಲ ಮನೆಯಲ್ಲಿ ನೆಟ್ಟರೆ ಅದು 40ರಿಂದ 50, 60, 70 ವರ್ಷವರೆಗೆ ನಮ್ಮ ಮನೆಯಲ್ಲಿ ಇರ್ತದೆ. ಅದರಿಂದ ನಮ್ಮ ಮನೆಯಲ್ಲಿ ಯಾವ ಗಿಡ ಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡೋಕ್ಕೆ ನಮಗೆ ಅವಕಾಶ ಇದೆ, ಗೊತ್ತಾಯ್ತಲ್ಲ? ಡಿಸೈಡ್ ಮಾಡ್ಲಿಕ್ಕೆ ಅವಕಾಶ ಇದೆ. ಮತ್ತೆ ಯಾರೋ ಒಂದು ಗಿಡ ಕೊಟ್ಟರು ಅಂತ ಹೇಳ್ಬಿಟ್ಟು ಅದನ್ನು ನೀವು ಮನೆಯಲ್ಲಿ ತಗೊಂಡೋಗಿ ಹಾಕಿದ್ರೆ ಅದು ಒಳ್ಳೆ ಗಿಡ ಇಲ್ಲದೆ ಇರ್ಬೋದು, ಅಲ್ವಾ? ಆದ್ದರಿಂದ ನಿಮ್ಮ ಈ ಗಿಡ ನಿಮಗೆ ಬಯಸಿದ ಗಿಡ, ನೀವು ಬಯಸಿದ ಗಿಡ ನಿಮ್ಮ ಪಕ್ಕದ ಮನೆಯಲ್ಲಿ ಇರ್ಬೋದು, ಬಾಂಬೆಯಲ್ಲಿ ಇರ್ಬೋದು, ಅಥವಾ ಡೆಲ್ಲಿಯಲ್ಲಿ ಇರ್ಬೋದು, ಚೆನ್ನೈಯಲ್ಲಿ ಇರ್ಬೋದು. ನೀವು ಕಳ್ತನ ಮೆತ್ತಗೆ ನೀವು ಪರ್ಸಲ್ಲಿಟ್ಟು ಬರುವುದಾದ್ರೆ ದುಬೈಯಲ್ಲಿ ಇರ್ಬೋದು, ಗೊತ್ತಾಯ್ತಲ್ಲ? ಕೆಲವ್ರಿಗೆ ಇರ್ತದೆ ದುಬೈಲಿ ಒಂದು ಮೆದ್ದೆ ಕುಕ್ಕು ಉಂಡು ಮಾರ ಆಯ್ತು ಗೆಲ್ಲು ಕನೋಡ ಅಂತ, ಗೆಲ್ಲು ತಂದಿಲ್ಲಿ ಮಾಡಬೇಕಲ್ಲ. ಸೊ ಅದಕ್ಕೆ ನಮಗೆ ಬೇಕಾಗಿರುವಂಥದ್ದು ಕಸಿ ಕಟ್ಟುವ ವಿಧಾನ. ಸೊ ಇದು ಕಸಿ ಕಟ್ಟುವ ವಿಧಾನದಲ್ಲಿ ಏನು ಬೆನಿಫಿಟ್ ಅಂತ ಹೇಳಿದ್ರೆ, ನಿಮಗೆ ಬೇಕಾದ ಗಿಡವನ್ನ ನೀವು ನಿಮ್ಮ ಮನೆಯಲ್ಲಿರುವ ಕಾಟು ಗಿಡ ಅಂತ ಏನು ಹೇಳ್ತೇವೆ, ಈ ಕಾಟು ಗಿಡ ಬಳಕೆ ಮಾಡಿ ನಿಮಗೆ ಬೇಕಾದ ಗಿಡಗಳನ್ನ, ಬೇಕಾದ ತಳಿಯನ್ನ ನೀವು ಬೆಳಿಲಿಕ್ಕೆ ಆಗ್ತದೆ ಮನೆಯಲ್ಲಿ. ಎರಡನೇದು, ನೀವು ಈ ಗಿಡವನ್ನು ನೆಟ್ಟರೆ ಇದು ಯಾವ ಗಿಡ ಅಂತ ಹೇಳಕ್ಕಾಗುದಿಲ್ಲ. ನೀವು ಇದನ್ನ ಮಲ್ಲಿಕ ಅಂತ ಹೇಳ್ಬಿಟ್ಟು ತಗೊಂಡೋಗಿ ಮಲ್ಲಿಕದ ಬೀಜವಾಗಿ ಹಾಕಿದ್ರೆ ಮಲ್ಲಿಕನೇ ಆಗ್ಬೇಕಂತೇನಿಲ್ಲ, ಗೊತ್ತಾಯ್ತು? ಆದ್ರೆ ನೀವು ಕಸಿ ಕಟ್ಟಿದ್ರೆ 100% ಮಲ್ಲಿಕನೇ ಆಗ್ತದೆ. ಸೊ ಅದಕ್ಕೋಸ್ಕರ ನಿಮ್ಗೆ ನಿಖರವಾದ ಒಂದು ತಳಿಯನ್ನು ನಿಮ್ಗೆ ಬೇಕಾದ್ರೆ ಮನೆಯಲ್ಲಿ, ಮತ್ತೆ ಈ ತಳಿ ಬೇಗನೆ ಒಂದು ಫಲವನ್ನು ಬಿಡಬೇಕು, 3 ವರ್ಷದಲ್ಲಿ 4 ವರ್ಷದಲ್ಲಿ ನಿಮಗೆ ಫಲ ಬಿಡಬೇಕಾದ್ರೆ ಈ ಕಸಿ ಕಟ್ಟುವ ವಿಧಾನ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಸೊ ಅದರಿಂದ ನೀವು ಕಸಿ ಕಟ್ಟಿದ ಗಿಡ, ಕಸಿ ಮಾಡಲಿಕ್ಕೆ ಅವಕಾಶ ಇರುವ ಬೆಳೆಗಳಲ್ಲಿ ಖಂಡಿತವಾಗಿಯೂ ನಿಮಗೆ ಬೇಕಾದ ತಳಿ ಮತ್ತೆ ಕಸಿ ಕಟ್ಟಿದ ಗಿಡಗಳನ್ನೇ ನಾಟಿ ಮಾಡಿದ್ರೆ ನಿಮಗೆ ಉತ್ತಮ ಫಸಲು ಪಡಿಲಿಕ್ಕೆ ಆಗ್ತದೆ. ಮತ್ತೆ ಈ ನೀವು ಟೆರೇಸ್ ಮೇಲೆ ಮಾಡೋದಾದ್ರೆ ಖಂಡಿತ 100% ನೀವು ಕಸಿ ಗಿಡಗಳನ್ನೇ ನೆಡಬೇಕಾಗ್ತದೆ, ಇಲ್ಲಾಂದ್ರೆ ದೊಡ್ಡ ಮರ ಆಗುವ ಸಾಧ್ಯತೆ ಇರ್ತದೆ. ಈ ಕಸಿ ಗಿಡಗಳು ಸಣ್ಣ ಒಂದು ಇದರಲ್ಲಿ ನಿಮಗೆ ಹಣ್ಣು ಬಿಡ್ಲಿಕ್ಕೆ ಪ್ರಾರಂಭಿಸ್ತವೆ. ಅದರಿಂದ ಕಸಿ ಕಟ್ಟುವ ವಿಧಾನವನ್ನು ಇಲ್ಲಿ ಹೇಳ್ತಾರೆ. ಇಲ್ಲಿ ಮುಖ್ಯವಾಗಿ ನೀವು ಗಮನಿಸಬೇಕೇನೆ ಅಂತ ಹೇಳಿದ್ರೆ, ಕಸಿ ಕಟ್ಟಲಿಕ್ಕೆ 3 ವಿಧಾನ ಇದೆ. ಒಂದು, ಇದು ಸಾಫ್ಟ್ವುಡ್ ಬಡ್ಡಿಂಗ್ ಅಂತ, ಗ್ರಾಫ್ಟಿಂಗ್ ಅಂತ ನಾವು ಹೇಳ್ತೇವೆ, ಸಾಫ್ಟ್ವುಡ್ ಗ್ರಾಫ್ಟಿಂಗ್ ಅಂತ ಹೇಳ್ತೇವೆ. ಇನ್ನೊಂದು, ಈ ಗುಲಾಬಿ ಗಿಡಗಳನ್ನೆಲ್ಲ ಬಡ್ಡಿಂಗ್ ಅಂತ ಹೇಳ್ತಾರೆ. ಬಡ್ಡಿಂಗ್ ಅಂತ ಹೇಳ್ತಾರೆ ಅಂದ್ರೆ ಈ ಸಿಸ್ಟಮ್ ಅಲ್ಲಿ ಮಾಡ್ತಾರೆ ನಾವು, ಗಿಣ್ಣು ಸಸಿ ಅಂತ ಹೇಳ್ತಾರೆ, ಆ ಒಂದು ಕಸಿ ಅಂತ ಹೇಳ್ತಾರೆ. ಸೊ ಆ ಒಂದು ಸಿಸ್ಟಮ್ ಅಲ್ಲಿ ಮಾಡ್ತಾರೆ, ಬಡ್ಡಿಂಗ್ ಸಿಸ್ಟಮ್ ಅಂತ ಹೇಳ್ತೇವೆ. ಸೊ ಲಿಂಬೆ ಮತ್ತೆ ಇವೆಲ್ಲ ಯಾವುದು ನಮ್ದು ಹಲಸಿನ ಗಿಡ ಇರ್ಬೋದು, ಲಿಂಬೆ ಗಿಡ ಇರ್ಬೋದು, ಮತ್ತೆ ರಾಂಬುಟಾನ್ ಇರ್ಬೋದು, ಇದೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಬಡ್ಡಿಂಗ್ ಸಿಸ್ಟಮ್ ಅಲ್ಲಿ ಮಾಡ್ತಾರೆ. ಸೊ ಅಂದ್ರೆ ಮುಖ್ಯವಾಗಿ ನಾವು ಗೇರು ಇರ್ಬೋದು, ಹಲಸು, ಇದು ನಮ್ದು ಮಾವು ಇರ್ಬೋದು, ಮತ್ತೆ ನಮ್ದು ಕಾಳುಮೆಣಸು ಇರ್ಬೋದು. ಸೊ ಇವೆಲ್ಲ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಈ ಗ್ರಾಫ್ಟಿಂಗ್ ವಿಧಾನದಲ್ಲಿ ನಾವು ಕಸಿಯನ್ನ ಮಾಡ್ತೇವೆ. ನಿಮಗೆ ಗ್ರಾಫ್ಟಿಂಗ್ ವಿಧಾನವನ್ನು ಹೇಳ್ಕೊಡ್ತೇವೆ. ಇದಕ್ಕೆ ನಿಮಗೆ ಮುಖ್ಯವಾಗಿ ಬೇಕಾಗಿರೋದು, ನಿಮ್ಮ ಮನೆಯಲ್ಲಿ ನೀವು ತೊಟ್ಟೆಯಲ್ಲಿ ಬೆಳೆಸಿದ್ದ ಒಂದು ಕಾಟು ಗಿಡ, ಮಾವಿನ ಬೇಕಾದ್ರೆ ಮಾವಿನ ಒಂದು ಕಾಟು ಗಿಡ ಬೇಕು. ಸೊ ಇದರಲ್ಲಿ ಈ ಪೋರ್ಷನ್ ಇರಬೇಕು, ಗೊತ್ತಾಯ್ತಲ್ಲ? ಈ ಪೋರ್ಷನ್ ಅಲ್ಲಿ ನೀವು ಕಸಿ ಕಟ್ಟಲಿಕ್ಕೆ ಆಗುದಿಲ್ಲ, ಗಟ್ಟಿಯಾದ ಪೋರ್ಷನ್ ಅಲ್ಲಿ ಕಟ್ಟಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಇಲ್ಲಿ ಇರುವ ಏನು ಕೋಶಗಳಿದೆ ಅದು ಡೆವಲಪ್ ಆಗುವಂತ ಕೋಶಗಳು, ಕೇಂಬಿಯಂ ಅಂತ ನಾವು ಏನ್ ಹೇಳ್ತೇವೆ. ಸೊ ಇಲ್ಲಿ ಆಕ್ಟಿವ್ ಆಗಿರ್ತದೆ, ಆಕ್ಟಿವ್ ಕೇಂಬಿಯಂ ಮತ್ತೆ ಆಕ್ಟಿವ್ ಸೆಲ್ಸ್, ರಿಪ್ರೊಡಕ್ಟಿವ್ ಸೆಲ್ಸ್ ಅಂದ್ರೆ ಒಂದು ಡಿವಿಷನ್ ಆಗುವಂತ ಸೆಲ್ಸ್ ಏನಿದೆ, ಡಿವಿಷನ್ ಸೆಲ್ಸ್ ಇದು ಇಲ್ಲಿ ಆಗ್ತದೆ. ಸೊ ಅದರಿಂದ ಇದು ಒಂದು ಪೋರ್ಷನ್, ಹಸಿರಾಗಿರುವಂತ ಪೋರ್ಷನ್, ಬಹಳ ಎಳೆಯದಲ್ಲ. ಈ ಒಂದು ಪೋರ್ಷನ್ ಅಲ್ಲಿ ನೀವು ಕಸಿ ಕಟ್ಟಲಿಕ್ಕೆ ನಿಮ್ಗೆ ಆಗ್ತದೆ. ಸೊ ಅದರಿಂದ ಈ ಗಿಡ ಇರಬೇಕು. ಅಥವಾ ನಿಮ್ಮ ಮನೆಯಲ್ಲಿ, ನಿಮ್ಮ ಅಂಗಳದಲ್ಲಿ ನೀವು ಬಿಸಾಕಿದ ಓಟ ಏನಿದೆ ಅದು ಆಟೋಮೆಟಿಕ್ ಆಗಿ ಬಂದಿದೆ, ಜರ್ಮಿನೇಷನ್ ಆಗಿದೆ ಅಂತ ಹೇಳಿದ್ರೆ, ಗಿಡ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಅದನ್ನೇ ನೀವು ಕಟ್ ಮಾಡಿಕೊಂಡು ಅಲ್ಲೇ ನೀವು ನಿಮಗೆ ಬೇಕಾದ ಗಿಡಗಳನ್ನ ಮಾಡ್ಲಿಕ್ಕೆ ಆಗ್ತದೆ. ಸೊ ಇದು ಯಾವ ರೀತಿ ಅಂತ ಹೇಳ್ತಾರೆ ಇವರು. ಸೊ ಇದಕ್ಕೆ 2 ಬೇಕು. ಒಂದು, ಇದು ಸ್ಟಾಕ್ ಪ್ಲಾಂಟ್ ಅಂತ ನಾವು ಹೇಳ್ತೇವೆ, ಸ್ಟಾಕ್ ಪ್ಲಾಂಟ್ ಅಂತ ನಾವು ಹೇಳ್ತೇವೆ. ಏನು ಕಾಟ್ ಗಿಡ ಇದೆ ಅದಕ್ಕೆ ಸ್ಟಾಕ್ ಪ್ಲಾಂಟ್ ಅಂತ ನಾವು ಹೇಳ್ತೇವೆ. ಅದು ನಿಮ್ಮ ತೊಟ್ಟೆಯಲ್ಲಿ ಇರ್ಬೋದು ಅಥವಾ ನಿಮ್ಮ ಅಂಗಳದಲ್ಲಿ ಆಲ್ರೆಡಿ ಇರ್ಬೋದು.
ನಿಮ್ಗೆ ಸಯಾನ್ ಅಂತ ಹೇಳ್ತೇವೆ ನಾವು, ಇದಕ್ಕೆ ಸಯಾನ್ ಗಿಡ ಅಂತ ಹೇಳ್ತೇವೆ, ಸಯಾನ್ ಅಂತ ಹೇಳ್ಬಿಟ್ಟು. ಇದು ಸಯಾನ್ ಅಂತ ಹೇಳಿದ್ರೆ ನಿಮ್ಗೆ ಯಾವ್ದು ಇಷ್ಟ ಇದೆ ಮಾವಿನ ಗಿಡದ್ದು ಅದರ ಗೆಲ್ಲು. ಮಾವಿನ ಗಿಡನೇ ಅಂತಲ್ಲ, ನಾವು ಬೇರೆ ಸಪೋಟ, ಗೇರ್ ಆದ್ರೆ ಗೇರಿಗೆ ಬರ್ತದೆ, ಸಪೋಟ ಆದ್ರೆ ಸಪೋಟ ಬರ್ತದೆ. ಸೊ ಇದು ನಿಮಗೆ ಬೇಕಾದ ಗಿಡ. ಇದು ನಿಮ್ಮಲ್ಲಿ ನೀವು ಬಾಂಬೆಯಲ್ಲಿ ಇರ್ಬೋದು ಅಥವಾ ನಿಮ್ಮ ಡೆಲ್ಲಿಯಲ್ಲಿ ಇರ್ಬೋದು, ಗೊತ್ತಾಯ್ತಲ್ಲ. ನೀವು ಅಲ್ಲಿ ನೋಡಿದಿರ ಅಂತ ಹೇಳಿದ್ರೆ ಎನ್ನ ಇಲ್ಲಡೆ ಒಂದು ಕುಕ್ಕದ ದೈ ಇತ್ತು ಮಾರ ಐಕೊಂದು ಕಸಿ ಕಟ್ಟಲ್ಲಿ ಅತ್ತ ಅಂತ ಹೇಳ್ಬಿಟ್ಟು ನೀವು ಇದನ್ನು ತಗೊಂಡು ಬರ್ಬೋದು. ತಗೊಂಡು ಬರುವಾಗ ಏನ್ ಮಾಡ್ಬೇಕಂತ ಹೇಳಿದ್ರೆ ಈ ರೀತಿ ಒದ್ದೆ ಬಟ್ಟೆಯಲ್ಲಿ ಅಥವಾ ಟಿಶ್ಯೂ ಪೇಪರ್ನಲ್ಲಿ ಒದ್ದೆ ಮಾಡ್ಕೊಂಡು ಅದನ್ನು ರೋಲ್ ಮಾಡಿ ತರಬೇಕಾಗ್ತದೆ. ಸೊ ಇದನ್ನು ನೀವು 3-4 ದಿನದವರೆಗೆ ನೀವು ಬಳಕೆ ಮಾಡಬಹುದು. ಸೊ ಅದರಿಂದ ನೀವು ಆರಾಮವಾಗಿ ಎಲ್ಲಿಂದ ಬೇಕಾದ್ರೂ ನಿಮ್ಮ ಫ್ರೆಂಡ್ಸ್ ಮನೆಯಿಂದ ಈಗ ಒಂದು ಕಡ್ಡಿಯನ್ನು ತರಬಹುದು. ಸೊ ಇದನ್ನ ಕಡ್ಡಿ ಯಾವ ರೀತಿ ಇರ್ಬೇಕಂದ್ರೆ ಹೊಸ ಕಡ್ಡಿ ಚಿಗುರಲ್ಲ, ಒಂದು 6 ತಿಂಗಳ ಮೇಲ್ಪಟ್ಟು ಬೆಳೆದಿರಬೇಕಿದು, ಗೊತ್ತಾಯ್ತಲ್ಲ. ಇದು ನೋಡಿ ಈ ತರ ಹಸಿರು ಇರ್ಬೇಕು, ಈ ಕಲರ್ ಅಲ್ಲಿ ಇರಬೇಕು, ಬಹಳ ಎಳೆಯದು ಇರಬಾರ್ದು, ಎಳೆಯದಿದ್ರೆ ಆಗುದಿಲ್ಲ. ಸೊ ಈ ರೀತಿ ಇರಬೇಕು, ಗೊತ್ತಾಯ್ತಲ್ಲ. ಸೊ ಈ ರೀತಿ ಇರುವಂಥದ್ದು. ಮತ್ತೆ ಇದರಲ್ಲಿ ಈ ಮೊಗ್ಗುಗಳು ಹೊರಗೆ ಬರ್ಲಿಕ್ಕೆ ರೆಡಿ ಇದ್ರೆ ಬಹಳ ಒಳ್ಳೆಯದು. ಈ ಮೊಗ್ಗುಗಳು ಏನಿದೆ ಇಲ್ಲಿ ಎಲೆಯ ಪಕ್ಕದಲ್ಲಿ ಆ ರೀತಿ ಮೊಗ್ಗುಗಳು ಇರಬೇಕು. ಸೊ ಇಂಥ ಒಂದು ಕಡ್ಡಿಗಳನ್ನು ನಾವು ಸಯಾನ್ ಕಡ್ಡಿ, ನಮಗೆ ಬೇಕಾದ ತಳಿಯ ಸಯಾನ್ ಕಡ್ಡಿ ಅಂತ ಹೇಳ್ತೇವೆ. ಸಯಾನ್ ಪ್ರಿಪರೇಷನ್ ಅಂತ ಮಾಡಬಹುದು ನೀವು. ಈಗ ಎಲ್ಲ ಸಯಾನ್ ಪ್ರಿಪರೇಷನ್ ಮಾಡೋದಿಲ್ಲ. ಸಯಾನ್ ನೀವು ಟೈಮ್ ಇದ್ರೆ ಇದನ್ನ ಈ ಎಲೆ ಏನಿದೆ, ಎಲೆ ಒಂದು 5 ದಿನ ಮೊದಲು ನೀವು ಕಟ್ ಮಾಡಿ ಇಡ್ಬೋದು. ಮರದಿಂದ ಕಟ್ ಮಾಡೋ ಮೊದಲು ಕಟ್ ಮಾಡಿ ಇಟ್ಟರೆ ಸೊ ಈ ಚಿಗುರುಗಳೇನಿದೆ, ಬಡ್ಡಿ ಏನಿದೆ ಸ್ವಲ್ಪ ಅದು ಆಕ್ಟಿವೇಟ್ ಆಗ್ತದೆ, ಅದರ ಬುಡದಲ್ಲಿರೋ ಬಡ್ಡಿಗಳು ಆಕ್ಟಿವೇಟ್ ಆಗ್ತದೆ. ನೀವು ಕಸಿ ಕಟ್ಟಿದ ಕೂಡಲೇ ಆಕ್ಟಿವೇಟ್ ಆದ ಬಡ್ಡಿಗಳು ಇಲ್ಲಿಂದ ನಿಮಗೆ ಸಪ್ಲೈ ಸಿಗುವಾಗ ಅದು ಚಿಗುರುತ್ತದೆ. ಅದನ್ನ ನೀವು ಮಾಡಲಿಕ್ಕೆ ಆಗ್ತದೆ. ಸೊ ಇದನ್ನು ನಾವು ವಿ ನಾಚ್ ಅಥವಾ ಗ್ರಾಫ್ಟಿಂಗ್ ಅಂತ ನಾವು ಹೇಳ್ತೇವೆ. ಸೊ ಅದನ್ನ ಈಗ ಯಾವ ರೀತಿ ಅಂತ ಹೇಳಿಕೊಡ್ತಾರೆ. ಹೇಳಿದಾಗೆ ಎಲ್ಲ ಅದೇ ರೀತಿಯಾಗಿ ನೀವು ಮಾಡಲಿಕ್ಕೆ ನಾನೀಗ ಮಾಡಿ ತೋರಿಸ್ತೇನೆ ಅಷ್ಟೇ. ನೋಡಿ ಇದು ಆಕ್ಟಿವ್ ಪಾರ್ಟ್, ಆಕ್ಟಿವ್ ಭಾಗ ಇದೆ. ಸೊ ಇದನ್ನ ನೀವು ಸೀಳಬೇಕಾಗ್ತದೆ. ಕನಿಷ್ಠ 2 ಇಂಚ್ ಆದ್ರೂ ಬರಬೇಕು, 2 ಇಂಚ್ ಬರಬೇಕಾಗ್ತದೆ. ಮತ್ತೆ ಟಾಪ್ ಇದು ಸ್ವಲ್ಪ ಈಗ ತೆಗೆದಿದ್ದಾರೆ. ಸೊ ಇದು ಏನಂತ ಹೇಳಿದ್ರೆ ಮತ್ತೆ ಒಳಗಡೆ ಟಚ್ ಮಾಡಬಾರ್ದು. ನೋಡಿ ಈ ರೀತಿ ಮಾಡಬೇಕು, 2 ಇಂಚ್ ಕನಿಷ್ಠ ಇರಬೇಕು. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಇಲ್ಲಿ ನಡುವೆ ಮರಾಠ ಟೈಪ್ ಇರ್ತದೆ, ಸೈಡಿನಲ್ಲಿ ಚರ್ಮ ಇರ್ತದೆ ಅದರದ್ದು, ಗೊತ್ತಾಯ್ತಲ್ಲ. ಸೊ ಅಲ್ಲಿ ಕೇಂಬಿಯಂ ಅಂತ ಇರ್ತದೆ, ಕೇಂಬಿಯಂ ಪದರ ಅಂತ ಇರ್ತದೆ. ಸೊ ಅದರ ಕೇಂಬಿಯಂ ಮತ್ತೆ ಇದರ ಕೇಂಬಿಯಂ ಟಚ್ ಆಗಬೇಕು, ಗೊತ್ತಾಯ್ತಲ್ಲ. ಇದನ್ನು ನಾವು ಗಮನದಲ್ಲಿ ಇಡಬೇಕು. ಕೊಡ್ತಾರೆ ಒಂದು ಮತ್ತೆ ಕೊಡಿ ಸಾಹೇಬ್ರೆ ಸ್ವಲ್ಪ ನೋಡ್ಲಿ ಅವ್ರ ಕಡೆ ನೋಡಿ. ಇಲ್ಲಿ ಇದು ಸಯಾನ್, ಇದಕ್ಕೆ ಟಚ್ ಮಾಡಬಾರ್ದು ಒಂದ್ಸಲ ತೆಗೆದ್ಮೇಲೆ. ಸೊ ಇಲ್ಲಿ ಏನಂತ ಹೇಳಿದ್ರೆ ಇದನ್ನ ನೀವು ಇದಕ್ಕೆ ಹಾಕುವಾಗ 2 ಒಂದೇ ಸೈಜ್ ಇದ್ದಾದ್ರೆ ಸಮಸ್ಯೆ ಇಲ್ಲ. ಈಗ 2 ಒಂದೇ ಸೈಜ್ ಇದೆ ಇದು, ಅದರಿಂದ ಸಮಸ್ಯೆ ಇಲ್ಲ. ಅಂದ್ರೆ ಈ ಕಡೆ ಏನು ಚರ್ಮ ಇದೆ ಮತ್ತೆ ಆ ಕಡೆ ಏನು ಸ್ಕಿನ್ ಇದೆ, ಸೊ ಅದು ಟಚ್ ಆಗಬೇಕು, ಗೊತ್ತಾಯ್ತಲ್ಲ. ಕೇಂಬಿಯಂ ಪದರ ಏನಿದೆ, ಇದರ ಕೇಂಬಿಯಂ ಮತ್ತೆ ಇದರ ಕೇಂಬಿಯಂ ಟಚ್ ಆಗಬೇಕು. ಕೇಂಬಿಯಂ ಎಲ್ಲಿ ಇರ್ತದೆ ಅಂತ ಹೇಳಿದ್ರೆ ಮರ, ಅದರ ನಡುವೆ ಮರ ಮತ್ತೆ ಸಿಪ್ಪೆ ಇದೆಯಲ್ಲ ಅದರ ನಡುವೆ, ಝೈಲಮ್ ಮತ್ತೆ ಫ್ಲೋಯಂ ನಡುವೆ ಅಂತ ನಾವು ಹೇಳ್ತೇವೆ. ಸೈನ್ಸ್ ಗೊತ್ತಿದೆ. ನಾವು ಸಿಂಪಲ್ ಆಗಿ ಹೇಳಿದ್ರೆ ಈ ಮರ ಮತ್ತೆ ಈ ಸಿಪ್ಪೆ ನಡುವೆ ಅದರ ಪದರದಲ್ಲಿ ಆ ಕೇಂಬಿಯಂ ಇರ್ತದೆ. ಕೇಂಬಿಯಂ ಟಚ್ ಆಗಬೇಕು, ಯಾಕಂತ ಹೇಳಿದ್ರೆ ಅಲ್ಲೇ ಟಚ್ ಆಗುವಂಥದ್ದು, ಈ ಹೊಸ ಕೋಶಗಳು ಉತ್ಪತ್ತಿಯಾಗಿ ಟಚ್ ಆಗುವಂಥದ್ದು. ಸೊ ಅದನ್ನು ಟಚ್ ಆಗೋ ಥರ ಇರಬೇಕು. ಒಂದು ವೇಳೆ ಇದು ದಪ್ಪ ಇದೆ, ಇದು ತೆಳ್ಳಗಿದೆ ಅಂತ ಹೇಳಿದ್ರೆ ನೀವೇನ್ ಮಾಡಬೇಕು, ಒಂದು ಸೈಡ್ ಟಚ್ ಆಗೋ ಥರ ಇಡಬೇಕು, ಒಂದು ಸೈಡ್ ಟಚ್ ಆಗೋ ಥರ ಇಡಬೇಕು. ಒಂದು ವೇಳೆ ಇದು ತೆಳ್ಳಗಿದೆ ಅದು ದಪ್ಪ ಇದೆ ಅಂತ ಹೇಳಿದ್ರೆ ಆಗಲೂ ನೀವು ಒಂದು ಸೈಡ್ ಟಚ್ ಆಗೋ ಥರ ಅದನ್ನ ಇಡಬೇಕಾಗ್ತದೆ, ಗೊತ್ತಾಯ್ತಲ್ಲ. ಕನಿಷ್ಠ ಒಂದು ಸೈಡ್ ಟಚ್ ಆಗಬೇಕು. ಒಂದೇ ತರ 2 ಸೈಡ್ ಒಂದೇ ತರ ಇದ್ರೆ 2 ಸೈಡ್ ಟಚ್ ಆಗ್ತದೆ, ಬೇಗ ಕಸಿ ಆಗ್ತದೆ. ಇಲ್ಲದಿದ್ರೆ ನೀವು ತಂದಿದ್ರಿ, ನಿಮ್ಗೆ ಗೊತ್ತಿರೋದಿಲ್ಲ, ತಂದದ್ದು ದಪ್ಪ ತೆಳ್ಳಗೆ ಆಗಿದೆ ಅಂತ ಹೇಳಿದ್ರೆ ಒಂದು ಸೈಡ್ ಆದ್ರೂ ಅದನ್ನು ಟಚ್ ಆಗಬೇಕು. ಆಗ ಕೇಂಬಿಯಂ ಪದರ ಏನಿದೆ ಅದು ಟಚ್ ಆದ್ರೆ ಮಾತ್ರ ನಿಮಗೆ ಆ ಕಸಿ ಸಕ್ಸಸ್ ಆಗ್ತದೆ.
ಎಲ್ಲಿವರೆಗೆ ಬರಬೇಕು ನೋಡಿ, ಎಲ್ಲಿಂದ ಅವರು ಇದು ಮಾಡಿದ್ದಾರೆ, ಸೊ ಅಲ್ಲಿಂದ ಬರಬೇಕು. ಮತ್ತೆ ಇದು ಕೆಳಗಡೆಯಿಂದ ನೀವು ಟೇಪನ್ನು ರ್ಯಾಪ್ ಮಾಡಲಿಕ್ಕೆ ಶುರು ಮಾಡಬೇಕು. ಟೈಟ್ ಆಗಿ ಕಟ್ಟಬೇಕಾಗ್ತದೆ. ಲೂಸ್ ಆಗಿ ಕಟ್ಟಿದ್ರೆ ಅದು ಕೇಂಬಿಯಂ ಟಚ್ ಆಗುವುದಿಲ್ಲ. ಅದರಿಂದ ಟೈಟ್ ಆಗಿ ಕಟ್ಟಿದ್ರೆ ಅದು ಟಚ್ ಆಗ್ತದೆ. ಸೊ ಈ ರೀತಿ ಮೇಲ್ಗಡೆಯಿಂದ ಹಿಡಿದ್ಬಿಟ್ಟು ಕೆಳಗಡೆ ಮಾಡಬೇಕು. ಸೊ ಇದು ಆದ ಮೇಲೆ ಈಗ ಏನಂತ ಹೇಳಿದ್ರೆ ಇದು ಕಸಿಕಟ್ಟೆ ಆಗಿದೆ. ಈಗ ಕಸಿಕಟ್ಟೆ ಆದ್ಮೇಲೆ ಇದಕ್ಕೆ ಮೈಕ್ರೋ ಎನ್ವೈರನ್ಮೆಂಟ್ ನಾವು ಒದಗಿಸ್ಬೇಕು. ಈಗ ನಾವು ಹಿಂಗೆ ಬಿಟ್ಟರೆ ಇದಕ್ಕೆ ಟಚ್ ಇಲ್ಲ, ಇದಕ್ಕೆ ಟಚ್ ಇನ್ನು ಆಗ್ಬೇಕಷ್ಟೇ. ಇದು ಒಣಗಿ ಹೋಗ್ತದೆ. ಸೊ ಇದು ಒಣಗಿ ಹೋಗ್ತದೆ, ಗೊತ್ತಾಯ್ತಲ್ಲ. ಇದು ಒಣಗಬಾರದು ಅಂತ ನಾವು ಏನು ಮಾಡ್ತೇವೆ, ಇದಕ್ಕೆ ಪೆಪ್ಸಿ ಕವರ್ ಅಂತ ಇದೆ ನಮ್ಮ ಹತ್ರ ಸಿಗ್ತದೆ ಇದು. ಸೊ ಇದಕ್ಕೆ ಏನು ಮಾಡ್ಬೋದು ಅಂತ ಹೇಳಿದ್ರೆ ಇದನ್ನು ಜಸ್ಟ್ ನಾವು ಈ ರೀತಿ ಹಾಕಿದ್ರೆ ಇದರಲ್ಲಿ ಇರೋ ತೇವಾಂಶ ಹೊರಗಡೆ ಹೋಗುದಿಲ್ಲ, ಗೊತ್ತಾಯ್ತಲ್ಲ. ಮೈಕ್ರೋ ಎನ್ವೈರನ್ಮೆಂಟ್ ಅಂದ್ರೆ ಹ್ಯುಮಿಡಿಟಿ ಏನಿದೆ, ಇದರ ಒಳಗಡೆ ಹ್ಯುಮಿಡಿಟಿ ಏನಿದೆ, ಒಂದು ಬೇಕಾದ್ರೆ 2 ಡ್ರಾಪ್ ನೀರನ್ನು ನೀವು ಹಾಕ್ಬೋದು. ಈಗ ಬೇಸಿಗೆ 2 ಡ್ರಾಪ್ ನೀರು ಹಾಕಿಬಿಟ್ಟು ಮತ್ತೆ ಇದರಲ್ಲಿ ಹಾಕ್ಬೋದು. ಯಾಕಂದ್ರೆ ಆಗ ನೀರೇನಿದೆ ಇದರಲ್ಲಿ ಕಡ್ಡಿಯ ನೀರನ್ನು ಹೊರಗಡೆ ಬರಲಿಕ್ಕೆ ಬಿಡುವುದಿಲ್ಲ, ಒಣಗಲಿಕ್ಕೆ ಬಿಡುವುದಿಲ್ಲ. ಸೊ ಇದು ಹ್ಯುಮಿಡಿಟಿಯನ್ನು ಮೇಂಟೈನ್ ಮಾಡ್ತದೆ, ಮತ್ತೆ ಸ್ವಲ್ಪ ಟೆಂಪರೇಚರ್, ಸ್ವಲ್ಪ ಬಿಸಿಯನ್ನು ಕೊಡ್ತದೆ. ಸೊ ಆಗ ಏನಾಗ್ತದೆ, ಸ್ವಲ್ಪ ಹ್ಯುಮಿಡಿಟಿ ಮತ್ತು ಟೆಂಪರೇಚರ್ ಸೇರಿದಾಗ ಇಲ್ಲಿ ನಮ್ಮದು ಜಾಯಿಂಟ್ ಬೇಗ ಆಗಲಿಕ್ಕೆ ಸಹಕಾರಿ ಆಗ್ತದೆ, ಮತ್ತು ಚಿಗುರು ಹೊಡಿಲಿಕ್ಕೆ ಆಕ್ಟಿವೇಶನ್ ಸಿಗ್ತದೆ. ಸೊ ಈ ರೀತಿ ಒಂದು ಮಾಡುವಂಥದ್ದು. ಈ ರೀತಿ ಮಾಡಿದ ನಂತರ ನಿಮಗೆ 21ರಿಂದ 1 ತಿಂಗಳ ಒಳಗಡೆ ನಿಮಗೆ ಚಿಗುರು ಬರಲಿಕ್ಕೆ ಶುರು ಆಗ್ತದೆ. ಇಲ್ಲಿಂದ ಚಿಗುರು ಶುರು ಆಗ್ತದೆ. ಆ ಚಿಗುರು ಕರೆಕ್ಟಾಗಿ ಬಂದ ನಂತರ ನೀವು ಇದನ್ನು ತೆಗಿಬಹುದು, ಗೊತ್ತಾಯ್ತಲ್ಲ. ತೆಗೆದು ನೆರಳಿಗೆ ಇಡಬೇಕು. ಇದು ಕಸಿ ಕಟ್ಟಿದ ನಂತರ ನೀವು ನೆರಳಿಡಬೇಕು. ತೆಗೆದ ನಂತರನು ನೀವು ಒಂದು ರೋಲ್ ಅಂತ ಹೇಳಿದ್ರೆ ಆ ಏನು ಚಿಗುರು ಬರ್ತದೆ ಆ ರೋಲ್ ಏನಿದೆ, ರೋಲ್ ಅಂತ ಹೇಳಿದ್ರೆ ಆ ಒಂದು ಹಂತ ಏನಿದೆ, ಸೊ ಅದನ್ನು ಅದು ಗಟ್ಟಿಯಾಗೋವರೆಗೆ, ಅಂದರೆ ಅದರ ಎಲೆಗಳು ಗಟ್ಟಿ ಡಾರ್ಕ್ ಆಗುವವರೆಗೆ, ಈ ಕಲರ್ ಬರುವವರೆಗೆ ನೀವು ನೆರಳಲ್ಲಿ ಇಟ್ಬಿಟ್ಟು ಮತ್ತೆ ನೀವು ಶಿಫ್ಟ್ ಮಾಡ್ಬೋದು. ನೀರು ಇಲ್ಲೇ ಹಾಕಿದ್ರೆ ಆಯಿತು. ನೀರು ಪ್ರತಿದಿನ ಹಾಕಲೇಬೇಕು. ಸೊ ಇದು ಜೀವ ಇರಬೇಕಲ್ಲ. ಹೇಳಿ ಏನು ನೋಡಿ, ಇದಕ್ಕೆ ಆ್ಯಕ್ಚುಲಿ ನೀವು ಈ ಮಳೆಗಾಲ ಆದ ನಂತರದಲ್ಲಿ ಮಾಡಿದ್ರೆ ಒಳ್ಳೇದು. ಈಗ ಮಳೆಗಾಲದಲ್ಲೂ ಮಾಡ್ಬೋದು, ಏನು ಸಮಸ್ಯೆ ಇಲ್ಲ, ಗೊತ್ತಾಯ್ತಲ್ಲ. ಆಕ್ಟಿವಿಟಿ ಜಾಸ್ತಿ ಇರ್ಬೋದು. ಬಟ್ ಇಲ್ಲಿ ಏನಂತ ಹೇಳಿದ್ರೆ ನೀವು ಮಳೆಗಾಲ ಆದ್ಮೇಲೆ ಮಾಡಿದ್ರೆ ಈ ಸಯಾನ್ ಕಡ್ಡಿಗೆ ಕೆಲವು ಸಲ ಏನಾಗ್ತದೆ ಅಂತ ಹೇಳಿದ್ರೆ ಮಳೆಗಾಲ ಆದ ನಂತರ ಚಿಗುರು ಬರೋದಿಲ್ಲ, ಹೂವಿನ ಚಿಗುರು ಬರೋ ಸಾಧ್ಯತೆ ಇರ್ತದೆ ಈ ಕಡ್ಡಿಗೆ, ಗೊತ್ತಾಯ್ತು. ಆದ್ದರಿಂದ ಹೂವಿನ ಚಿಗುರು ಬರುವಂಥ ಕಡ್ಡಿಗಳನ್ನು ನೀವು ಬಳಕೆ ಮಾಡಬಾರ್ದು. ಕೆಲವು ಸಲ ಹೂ ಬರ್ತದೆ, ಸೊ ಅಂಥ ಕಡ್ಡಿಗಳನ್ನು ನೀವು ಬಳಕೆ ಮಾಡಬಾರ್ದು. ಸೊ ಹೂ ಬರದೇ ಇರೋದು ಆ್ಯಕ್ಚುಲಿ ಸ್ವಲ್ಪ ಬಿಸಿ ಇದ್ದಾಗ ಒಳ್ಳೆ ಚಿಗುರು ಬರ್ತದೆ. ಈಗ ನಾವು ಪಾಲಿ ಹೌಸ್ ಮತ್ತು ಶೇಡ್ ನೆಟ್ಗಳಲ್ಲಿ ಮಾಡೋದಾದ್ರೆ ಈ ಟೈಮ್ನಲ್ಲೆಲ್ಲ ನಾವು ಕಸಿ ಮಾಡಿದರೆ ಭಾಳ ಚೆನ್ನಾಗಿ ಬರ್ತದೆ, ಗೊತ್ತಾಯ್ತಲ್ಲ. ಬಟ್ ನಿಮ್ಮ ಮನೆಯಲ್ಲೆಲ್ಲ ಮಾಡಬೇಕಾದ್ರೆ ನೀವು ನೆರಳಲ್ಲಿ ಎಲ್ಲ ಮಾಡೋದಾದ್ರೆ ಸಮಸ್ಯೆ ಇಲ್ಲ. ಬಟ್ ಸ್ವಲ್ಪ ಮಳೆ ಇದ್ದಾಗ ಹೊರಗಡೆ ಸ್ವಲ್ಪ ಕೂಲಿ ಇರೋದ್ರಿಂದ ನಿಮಗೆ ಕಸಿ ಇದು ಜಾಯಿಂಟ್ ಆಗೋ ಸ್ವಲ್ಪ ಲೇಟ್ ಆದ್ರೂ ನಿಮ್ಗೆ ಕಸಿ ಸಕ್ಸಸ್ ಆಗೋ ಸಾಧ್ಯತೆ ಇರ್ತದೆ. ಲಿಂಬೆನೂ ಇದೇ ಥರ ಕಟ್ಟಬಹುದು. ಈ ಕಸಿನ ಕಟ್ಟಬಹುದು. ಈಗ ನಿಮ್ಮ ಮನೆಯಲ್ಲಿ ಮೂಸಂಬಿ ತಗೊಂಡು ಹೋಗ್ತೀರಿ ಅಲ್ವಾ, ಮೂಸಂಬಿ ತಗೊಂಡು ಹೋಗ್ತೀರಿ, ಅದನ್ನು ಬೀಜ ಹಾಕಿ ಅದರಿಂದ ಮೂಸಂಬಿ ಗಿಡ ಆಗ್ತದೆ. ಸೊ ಅದು ಸ್ವಲ್ಪ ಜೋರಾಗಿ ಬೆಳೆಯುವಂಥ ಗಿಡ, ಗೊತ್ತಾಯ್ತಲ್ಲ, ಜೋರಾಗಿ ಬೆಳೀತದೆ. ಸೊ ಅದನ್ನು ನಿಮಗೆ ಅಲ್ಲಿ ಮೂಸಂಬಿ ಆಗೋದು ಬೇಡ, ಅದನ್ನು ಕಟ್ ಮಾಡಿಕೊಂಡು ಅದಕ್ಕೆ ನೀವು ಲಿಂಬೆ ಗಿಡ ಹಾಕಿ. ನಿಮ್ಮ ಮನೆ ಫ್ರೆಂಡ್ಸ್ಗಳಲ್ಲಿ ಯಾವ್ದಾದ್ರು ಒಳ್ಳೆ ಲಿಂಬೆ ಹಾಕುವ ಗಿಡ ಇದ್ರೆ ಅದರದ್ದು ಗೆಲ್ಲು ತಂದು ಹಾಕಿ. ಲಿಂಬೆ ಆಪುಜ. ಸೊ ಅಂಚನ ಒಂದು ಕೆಲಸ ಅನ್ಕೊಳ್ಳಿ, ಅವೇ ಆಯ್ತಾ ಇಂದು ಕಟ್ ಮಾಡ್ತದೆ. ಐಕ್ ಗೆಲ್ಲೆ ಬರ್ಕೊಂಡದೆ ಐಕ್ ಒಲ್ಪ ನಿಕಲ್ ನಮ್ಮ ಫ್ರೆಂಡ್ಸ್ ಇಲ್ಲ ಎಲ್ಲ ಲಿಂಬೆ ಬರ್ಪುನ ದೈ ಉಂಡು ಆಯ್ತಾ ಗೆಲ್ಲೆ ಕಾಣತ್ತೆ ನಿಕ್ಲು ಕಸಿ ಕಟ್ಟಲು ಅದಾಯ್ತಾ. ಈಗ ನಾನು ಮನೆಯಲ್ಲಿ ಏನಾದ್ರು ಮಾಡಿದ್ದೇನೆ ಅಂದ್ರೆ ನಾವು ಮೂಸಂಬಿ ಕಟ್ಟಿದ್ದೇನೆ, ಯಾಕಂದ್ರೆ ಮೂಸಂಬಿ ಸ್ವಲ್ಪ ರಫ್ ಅದು. ಮತ್ತೆ ಇನ್ನೊಂದು ಪುಮೆಲ್ಲ ಅಂತ ಸಿಗ್ತದೆ. ಪುಮೆಲ್ಲ ಅಂತ ಹೇಳಿದ್ರೆ ಏನು ಹೇಳ್ತಾರೆ ಪುಮೆಲ್ಲಾಗೆ, ಸೊ ಈ ಗಿಡ ಸಿಗ್ತದೆ. ಸೊ ಅದರದ್ದು ಇನ್ನೂ ಸ್ವಲ್ಪ ಜಾಸ್ತಿ ಅದಾಯ್ತಾನ. ಸೊ ಅದನ್ನು ನಾವು ಕಸಿ ಕಟ್ಟಬಹುದು.